ವೀಕ್ಷಕರೇ ನಮಸ್ಕಾರ. ಆಯುರ್ ಪ್ರಸಾದಿನಿ ಹೆಲ್ತ್ ಟಾಕ್ ಈ ಒಂದು ವಿಶೇಷವಾದ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವಿಚಾರಗಳು ಸದ್ದು ಮಾಡ್ತಾ ಇದೆ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕಾಣಿಸಿಕೊಳ್ತಾ ಇರುವಂತಹ ಆರೋಗ್ಯ ಸಮಸ್ಯೆಗಳು ಬಹಳಷ್ಟು ಜನರನ್ನ ಚಿಂತೆಗೆ ಈಡು ಕೂಡ ಮಾಡ್ತಾ ಇದೆ. ಅದರಲ್ಲೂ ಕೂಡ ಎಳೆ ವಯಸ್ಸಿನಲ್ಲೇ ಬಹಳಷ್ಟು ಗಂಭೀರವಾದ ಅಂದರೆ ವಯಸ್ಸಾದ ನಂತರ ಕಾಣಿಸಿಕೊಳ್ತಾ ಇದ್ದಂತಹ ಒಂದಷ್ಟು ಸಮಸ್ಯೆಗಳು ಈಗ ಎಳೆ ವಯಸ್ಸಿನಲ್ಲೇ ಕಾಣಿಸಿಕೊಳ್ಳುವಂತಹ ಸಂದರ್ಭಗಳು ಎದುರಾಗಿದ್ದು, ಆರೋಗ್ಯದ ಬಗ್ಗೆ ನಾವು ಈಗ ಎಷ್ಟು ಯೋಚನೆಯನ್ನ ಮಾಡ್ತಾ ಇದ್ದೇವೋ, ಎಷ್ಟು ತಲೆಯನ್ನ ಕೆಡಿಸಿಕೊಳ್ತಾ ಇದ್ದೇವೋ ಅದಕ್ಕಿಂತ ಒಂದಷ್ಟು ಪಟ್ಟು ಹೆಚ್ಚು ಯೋಚನೆಯನ್ನ ಮಾಡಬೇಕಾದಂತಹ ಸನ್ನಿವೇಶಗಳು ನಿವಾರಣೆಯಾಗಿದೆ. ಅದಕ್ಕೆ ಕಾರಣಗಳು ಹಲವಾರು ಇರಬಹುದು. ಆದರೆ ನಮ್ಮ ಜಾಗರೂಕತೆಯನ್ನ, ನಮ್ಮ ಎಚ್ಚರಿಕೆಯನ್ನ ನಾವು ವಹಿಸಿದ್ರೆ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥದ್ದಕ್ಕೆ ಬಹಳಷ್ಟು ನಿದರ್ಶನಗಳಿದೆ, ಪುರಾವೆಗಳಿದೆ. ಸೊ ಅದೇ ನಿಟ್ಟಿನಲ್ಲಿ ಒಂದಷ್ಟು ಜನರಿಗೆ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಆರೋಗ್ಯದ ಬಗ್ಗೆ ಜಾಗೃತಿಯನ್ನ ಮೂಡಿಸಿ ಅವರಲ್ಲಿ ಒಂದಷ್ಟು ಆರೋಗ್ಯ ಪ್ರಜ್ಞೆಯನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ಈ ಒಂದು ವಿಶೇಷವಾದ ಸರಣಿ ಕಾರ್ಯಕ್ರಮ ರೂಪುಗೊಂಡು ತಮ್ಮ ಮುಂದೆ ಮುಂದಕ್ಕೆ ಬರುವುದಕ್ಕಿದೆ ಅನ್ನುವಂಥದ್ದು. ಸೊ ಈ ಒಂದು ಸರಣಿ ಕಾರ್ಯಕ್ರಮದಲ್ಲಿ ಆಯುರ್ ಪ್ರಸಾದಿನಿ ಎನ್ನುವಂತಹ ಸರಣಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಶೇಷವಾಗಿ ಮಾಹಿತಿಯನ್ನ ಕೊಡೋದಕ್ಕೆ ಇರುವಂಥವರು ಈ ಆರೋಗ್ಯ ಕ್ಷೇತ್ರದಲ್ಲಿ ಸರಿಸುಮಾರು 22 ವರ್ಷಗಳ ಒಂದು ಅನುಭವವನ್ನು ಹೊಂದಿರುವಂತಹ ಅನುಭವಿ ತಜ್ಞ ವೈದ್ಯರು. ಅದರ ಜೊತೆಗೆ ಕಳೆದ 3-4 ವರ್ಷಗಳಿಂದ ಪುತ್ತೂರಿನ ನರಿಮೊಗರಿನಲ್ಲಿ ಕಾರ್ಯಾಚರಿಸ್ತಾ ಇರುವಂತಹ ಪ್ರಸಾದಿನಿ ಆಯುರ್ ನಿಕೇತನ ಆಯುರ್ವೇದ ಆಸ್ಪತ್ರೆಯ ಆಡಳಿತ ನಿರ್ದೇಶಕರು, ಜೊತೆಗೆ ಖ್ಯಾತ ಆಯುರ್ವೇದ ತಜ್ಞರೂ ಆಗಿರುವಂತಹ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ ಅವರು ಈ ಒಂದು ಸರಣಿ ಕಾರ್ಯಕ್ರಮಗಳ ಮೂಲಕ ನಮಗೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ಇದ್ದಾರೆ ಅನ್ನುವಂಥದ್ದು. ಸೊ ಇವತ್ತಿನ ವಿಷಯ ಈಗಾಗಲೇ ತಮಗೆ ತಿಳಿದಿದೆ, ವಯೋಸಂಬಂಧಿತ ದೃಷ್ಟಿಕ್ಷಯ ಅನ್ನುವಂಥದ್ದು. ಅಂದ್ರೆ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ, ವಯಸ್ಸಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕಾಣಿಸಿಕೊಳ್ಳುತ್ತೆ, ಅದನ್ನು ಹೇಗೆ ಪತ್ತೆ ಹಚ್ಚಬಹುದು, ಅದಕ್ಕೆ ಹೇಗೆ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು, ಏನೇನೆಲ್ಲ ಮುಂಜಾಗರೂಕತೆಯನ್ನು ವಹಿಸಿಕೊಳ್ಳಬಹುದು, ಈ ವಿಚಾರಗಳ ಬಗ್ಗೆ ಸವಿಸ್ತಾರವಾಗಿ ಇಂದಿನ ಸಂಚಿಕೆಯಲ್ಲಿ ನಾವು ಮಾತನಾಡೋದಕ್ಕಿದ್ದೇವೆ. ಸೊ ಹಾಗಾಗಿ ಮೊದಲನೆಯದಾಗಿ ನಾನು ಮಾಹಿತಿ ಕೊಡೋದಕ್ಕೆ ಬಂದಿರುವಂತಹ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ ಅವರನ್ನು ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರು ಈಗಾಗಲೇ ಹೇಳಿದ ಹಾಗೆ ಸುಮಾರು 22 ವರ್ಷಗಳ ಒಂದು ಅನುಭವವನ್ನು ಹೊಂದಿಕೊಂಡಿರುವಂಥವರು. ಅನುಭವ ಇದೆ ಆರೋಗ್ಯ ಕ್ಷೇತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಿರುವಂತಹ ಇವರು ನಿರಂತರವಾಗಿ ಆರೋಗ್ಯ ಸಂಬಂಧಿ ಲೇಖನಗಳನ್ನು ಕೂಡ ಬರಿತಾ ಇದ್ದಾರೆ. ಈಗಾಗಲೇ ಹೇಳಿದ ಹಾಗೆ 3-4 ವರ್ಷಗಳಿಂದ ನರಿಮೊಗರಿನಲ್ಲಿ ಪ್ರಸಾದಿನಿ ಆಯುರ್ ನಿಕೇತನ ಆಯುರ್ವೇದ ಆಸ್ಪತ್ರೆ ಅತ್ಯಂತ ಸುಸಜ್ಜಿತವಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದೆ. ಆಯುರ್ವೇದ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಚಿಕಿತ್ಸೆಗಳ ಜೊತೆಗೆ ಒಂದಷ್ಟು ಔಷಧಿಗಳು ಕೂಡ ಇವರ ಒಂದು ವಿಶೇಷವಾದ ಪರಿಕಲ್ಪನೆಯಲ್ಲಿ ತಯಾರಾಗಿ ಜನತೆಗೆ ಒಂದಷ್ಟು ಕ್ಷೇಮವನ್ನು ಒದಗಿಸ್ತಾ ಇದೆ ಅನ್ನುವಂಥದ್ದು. ಸೊ ಮತ್ತೊಮ್ಮೆ ಡಾಕ್ಟರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವತ್ತಿನ ವಿಷಯವನ್ನ ನಾನು ಈಗಾಗಲೇ ಹೇಳಿದ್ದೇನೆ. ವೀಕ್ಷಕರು ಕರೆಯನ್ನ ಮಾಡಬಹುದು, ಡಾಕ್ಟರ್ ಜೊತೆಗೆ ಮಾತನಾಡಬಹುದು, ಅವರಲ್ಲಿರುವಂತಹ ಸಂಶಯಗಳು, ಗೊಂದಲಗಳು ಅಥವಾ ಈ ಒಂದು ವಯಸ್ಸಿಗೆ ಸಂಬಂಧಪಟ್ಟ ಹಾಗೆ ಅಥವಾ ವಯೋ ಸಂಬಂಧಿತವಾಗಿ ಇರುವಂತಹ ಕಂಡುಬರುವಂತಹ ದೃಷ್ಟಿಕ್ಷಯದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅನ್ನುವಂಥದ್ದನ್ನು ಕೂಡ ಹೇಳ್ತಾ, ನೀವು ಕಾಲ್ ಮಾಡಬೇಕಾಗಿರುವಂತಹ ಸಂಖ್ಯೆ ಈಗಾಗಲೇ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ಅದಕ್ಕೆ ಕರೆ ಮಾಡಬಹುದು. ಆದರೆ ಆರಂಭದ ಒಂದು 10-15 ನಿಮಿಷಗಳ ಕಾಲ ವೈದ್ಯರ ಜೊತೆಗೆ ಒಂದಷ್ಟು ಪ್ರಾರಂಭಿಕ ಮಾಹಿತಿಯನ್ನು ಪಡೆದು ಮುಂದಕ್ಕೆ ನಾವು ಕರೆಗಳನ್ನು ಸ್ವೀಕಾರ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ. ಮೊದಲನೆಯದಾಗಿ ಬಹಳಷ್ಟು ಪ್ರಶ್ನೆಗಳಿದೆ. ಅಂದರೆ ಕಣ್ಣು ಅಂತ ಹೇಳಿದ್ರೆ ಮನುಷ್ಯನ ದೇಹದ ಒಂದು ಪ್ರಮುಖವಾದ ಅಂಗ. ಈ ಥರ ಎಲ್ಲ ಅಂಗಗಳಿಗಿಂತ ಒಂದು ಶ್ರೇಷ್ಠವಾದ ಅಂಗ ಅನ್ನುವಂಥ ಒಂದು ಹಿರಿಮೆ ಕೂಡ ನಯನಗಳಿಗೆ ಇದೆ, ಕಣ್ಣುಗಳಿಗೆ ಇದೆ. ಅದರ ಆರೋಗ್ಯವನ್ನು ಕಾಪಾಡುವುದು ಕೂಡ ಅಷ್ಟೇ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸಮಸ್ಯೆಗಳು ಕೂಡ ಕಂಡು ಬರ್ತಾ ಇದೆ. ಸೊ ಮೊದಲನೆಯದಾಗಿ ನಾನು ಕೇಳುವಂಥದ್ದು ದೃಷ್ಟಿಕ್ಷಯ ಅಥವಾ ದೃಷ್ಟಿ ಕಡಿಮೆಯಾಗುವಿಕೆ ಎಲ್ಲವನ್ನು ಕೂಡ ನಾವು ಕೇಳಿದ್ದೇವೆ. ಈ ವಯೋಸಂಬಂಧಿತ ದೃಷ್ಟಿಕ್ಷಯ ಅಂದ್ರೆ ಏನು, ಅದನ್ನ ಹೇಗೆ ನಾವು ಅರ್ಥ ಮಾಡಿಕೊಳ್ಬಹುದು ಅಂತ ಡಾಕ್ಟ್ರೆ? ನೀವೀಗಾಗಲೇ ಹೇಳಿದ ಹಾಗೆ ಕಣ್ಣು ಎನ್ನುವಂಥದ್ದು ಬಹಳ ಒಂದು ಪ್ರಾಮುಖ್ಯವಾದ ಅಂಗ. ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ ಹೇಳ್ತಾರೆ. ಆದರೆ ಈ ನಾವು ಕಣ್ಣಿನ ತೊಂದರೆಗಳಲ್ಲಿ ದೃಷ್ಟಿ ದೋಷ ಮತ್ತು ದೃಷ್ಟಿ ನಾಶ ಅಥವಾ ದೃಷ್ಟಿಕ್ಷಯ ಇದಕ್ಕೆ ತುಂಬಾ ವ್ಯತ್ಯಾಸ ಇದೆ. ದೃಷ್ಟಿ ದೋಷ ಅಂತ ಹೇಳಿದ್ರೆ ನಾವು ಸಮೀಪ ದೃಷ್ಟಿ ದೋಷ, ದೂರ ದೃಷ್ಟಿ ದೋಷ, ಯಾವುದನ್ನು ನಾವು ಕನ್ನಡಕ ಇಟ್ಟು ಸರಿಪಡಿಸ್ಲಿಕ್ಕೆ ಆಗ್ತದೆ ಅದನ್ನು ನಾವು ದೃಷ್ಟಿ ದೋಷ, ರಿಫ್ರಾಕ್ಟಿವ್ ಎರರ್ ಅಂತ ಹೇಳ್ತೇವೆ. ಆದರೆ ಈ ವಯೋಸಂಬಂಧಿತ ದೃಷ್ಟಿಕ್ಷಯ ಅಂತ ಹೇಳುವಂಥದ್ದು ಅದು ಒಂದು ಪ್ರತ್ಯೇಕವಾದ ಕಾಯಿಲೆ. ಏಜ್ ರಿಲೇಟೆಡ್ ಮ್ಯಾಕ್ಯುಲಾರ್ ಡಿಜನರೇಷನ್ ಅಂತ ನಾವು
ಅದನ್ನು ವೈದ್ಯಕೀಯ ಪರಿಭಾಷೆಯಲ್ಲಿ ಹೇಳ್ತೇವೆ. ಓಕೆ. ನಾವು ಹೆಚ್ಚಾಗಿ ಕಣ್ಣಿನ ಏನಾದ್ರೂ ತೊಂದರೆ ಕಾಣಿಸಿಕೊಂಡಾಗ ಒಂದು ಕಣ್ಣಿನ ಪೊರೆ ಅಂದ್ರೆ ಎಲ್ರಿಗೂ ಗೊತ್ತಿದೆ, ಕ್ಯಾಟ್ರಾಕ್ಟ್ ಅಂದ್ರೆ ಬಹಳ ಜನ ಅದನ್ನು ಅನುಭವಿಸ್ತಾ ಇರ್ತಾರೆ. ಹೌದು. ಇನ್ನೊಂದು ದೃಷ್ಟಿ ದೋಷ, ರಿಫ್ರಾಕ್ಟಿವ್ ಎರರ್, ಎಲ್ಲರಿಗೂ ಗೊತ್ತಿದೆ. ಆದ್ರೆ ಈ ಕಣ್ಣಿನ ದೃಷ್ಟಿಯ ಪೊರೆ ಏನಿದೆ ಇದು ಕಣ್ಣಿನ ಮಸೂರದ ಸಮಸ್ಯೆಯಿಂದ ಉಂಟಾಗುವಂಥದ್ದು. ದೃಷ್ಟಿ ದೋಷ ಅಂದ್ರೆ ರಿಫ್ರಾಕ್ಟಿವ್ ಎರರ್ ಅಂದ್ರೆ ಬೆಳಕಿನ ಆ ವಕ್ರೀಭವನ ಇದಕ್ಕೆ ಸಂಬಂಧಿಸಿ ಅದಕ್ಕೆ ಉಂಟಾಗುವಂತ ತೊಂದರೆ. ಆದ್ರೆ ಈ ಕಣ್ಣಿನಲ್ಲಿ ರೆಟಿನಾ ಅಂತ ಹೇಳುವಂತ ಒಂದು ನರಮಂಡಲದ ನರದ ಪದರ ಇದೆ. ಅದು ತುಂಬಾ ಪ್ರಾಮುಖ್ಯವಾದದ್ದು. ಕಣ್ಣಿನ ನಾವು ಹೊರಗಡೆಯಿಂದ ಒಳಕ್ಕೆ ಹೋದ್ರೆ ಕಣ್ಣಿನ ಬಿಳಿ ಭಾಗ ಮತ್ತೆ ಕಾರ್ನಿಯಾ ಅಂತ ಹೇಳ್ತೇವೆ, ಕಣ್ಣಿನ ಕಪ್ಪು ಭಾಗ. ಕಾರ್ನಿಯಾ ಆದ ನಂತರ ನಾವು ಲೆನ್ಸ್, ಮಸೂರ, ಇದರೆಲ್ಲದರ ಮೂಲಕ ಬೆಳಕಿನ ಕಿರಣಗಳು ಹಾದು ಕೊನೆಗೆ ಬೆಳಕಿನ ಬಿಂಬ ಉಂಟಾಗುವಂತದ್ದು ಅದು ನರದ ಮಂಡಲದ ಪದರದಲ್ಲಿ. ಈಗ ಕಣ್ಣಿನ ಬೇರೆಲ್ಲ ಭಾಗಗಳು ಚೆನ್ನಾಗಿರಬಹುದು, ಆದರೆ ರೆಟಿನಾ ಸರಿಯಾಗದಿದ್ರೆ ಅಂದ್ರೆ ನರದ ಪದರ ಹಾನಿಗೀಡಾಗಿದ್ರೆ, ಅದು ತೊಂದರೆಗೊಳಗಾದ್ರೆ ಇದು ಎಲ್ಲ ಉಳಿದ ಅಂಗಗಳು ಸರಿ, ಉಳಿದ ಭಾಗಗಳು ಕಣ್ಣಿದ್ದು ಸರಿ ಇದ್ರೂ ಕೂಡ ಅವನಿಗೆ ದೃಷ್ಟಿ ಸರಿಯಾಗಿರುವುದಿಲ್ಲ, ದೃಷ್ಟಿ ಕ್ಷಯ ಅಥವಾ ದೃಷ್ಟಿ ನಾಶ ಉಂಟಾಗುವ ಎಲ್ಲ ಸಾಧ್ಯತೆಗಳು ಇದೆ. ಆದ ಕಾರಣ ಆ ರೆಟಿನಾ ಅಂತ ಹೇಳುವಂತ ನರಮಂಡಲದ ಪದರವನ್ನು ನಾವು ಅದಕ್ಕೆ ಜೋಪಾನ ಮಾಡಲಿಕ್ಕೆ ಹಾನಿಯಾಗದಾಗ ಯಾವೆಲ್ಲ ಜಾಗ್ರತೆ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ನಮ್ಮ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಅದಕ್ಕೆ ಯಾವ ರೀತಿಯ ನಾವು ನಿಯಮಗಳನ್ನು ಅಳವಡಿಸಿಕೊಳ್ಳಬೇಕು ಎನ್ನುವಂಥದ್ದು ಕೂಡ ತುಂಬಾ ಪ್ರಾಮುಖ್ಯವಾದ ಸಂಗತಿ. ಅದರಲ್ಲಿ ಈ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್, ಈಗ ರೆಟಿನಾಕ್ಕೆ ಹಾನಿ ಮಾಡುವಂತಹ ಬಹಳಷ್ಟು ಕಾಯಿಲೆಗಳಿದೆ. ಡಯಾಬಿಟಿಸ್ನಿಂದಾಗಿ ಡಯಾಬಿಟಿಕ್ ರೆಟಿನೋಪತಿ ಅಂತ ನಾವು ಹೇಳ್ತೇವೆ. ಹೈಪರ್ ಟೆನ್ಷನ್ ಅಂದ್ರೆ ರಕ್ತದೊತ್ತಡದಿಂದಾಗಿ ಹೈಪರ್ ಟೆನ್ಸಿವ್ ರೆಟಿನೋಪಥಿ ಅಂತ, ಅಂದ್ರೆ ರೆಟಿನಾದ ಮೇಲೆ ಆ ಕಾಯಿಲೆಗಳು ಉಂಟು ಮಾಡುವ ಯಾವುದೇ ನಮ್ಮ ದೈಹಿಕವಾದ ಬೇರೆ ಕಾಯಿಲೆಗಳು, ಕೆಲವೊಂದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಕೂಡ ರೆಟಿನಾದ ಮೇಲೆ, ಈ ನರಮಂಡಲದ ಮೇಲೆ ಪ್ರಭಾವ ಬೀರಬಹುದು. ಅದೇ ರೀತಿ ಇದು ಕೂಡ ಒಂದು ಕಾಯಿಲೆ, ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್. ಇದು ಸಾಮಾನ್ಯವಾಗಿ ಮಧ್ಯ ವಯಸ್ಸಿನ ನಂತರ ಕಾಣಿಸಿಕೊಳ್ಳುವಂಥದ್ದು ಮತ್ತು ಕಾಣಿಸಿಕೊಂಡ್ರೆ ಎರಡೂ ಕಣ್ಣುಗಳ ಮೇಲೆ ಹಾನಿ ಮಾಡುವಂಥದ್ದು, ಎರಡೂ ಕಣ್ಣಿನ ದೃಷ್ಟಿಯ ಮೇಲೆ. ಅಷ್ಟೇ ಅಲ್ಲ, ಇದು ಸಾಮಾನ್ಯವಾಗಿ ಮುಂದುವರಿದ ದೇಶಗಳಲ್ಲೂ ಕೂಡ ಬಹುತೇಕ ಕುರುಡುತನಕ್ಕೆ ಕಾರಣವಾದ ಒಂದು ಕಾಯಿಲೆ. ಯಾವ ರೀತಿ ಕಣ್ಣಿನ ಪೊರೆ ಅದು ಒಂದು ರೀತಿಯ ಕುರುಡುತನಕ್ಕೆ ಅಥವಾ ಕಾರ್ನಿಯಾ ಸಮಸ್ಯೆ ಕುರುಡುತನಕ್ಕೆ ಕಾರಣವಾಗಿದೆಯೋ, ಅದೇ ರೀತಿಯಲ್ಲಿ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಈ ರೆಟಿನಾವನ್ನು ಹಾನಿ ಮಾಡುವಂತ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್, ಇದನ್ನು ಸೆನೈಲ್ ಮ್ಯಾಕ್ಯುಲರ್ ಡಿಜನರೇಷನ್ ಅಂತ ಕರೀತೀವಿ. ಅಂದ್ರೆ ವಯಸ್ಸಿಗೆ, ಮಧ್ಯ ವಯಸ್ಸಿನ ನಂತರ ಕಾಣಿಸಿಕೊಳ್ಳುವಂಥದ್ದು ಎನ್ನುವ ಅರ್ಥದಲ್ಲಿ ಸೆನೈಲ್ ಅಂತ ಹೇಳಿದ್ದಾರೆ. ಅಂದ್ರೆ ವಯಸ್ಸಾದಾಗ ಕಾಣಿಸಿಕೊಳ್ಳುವಂಥದ್ದು ಎನ್ನುವ ಅರ್ಥದಲ್ಲಿ. ಈ ಡಿಜನರೇಷನ್ ಅಂತ ಹೇಳಿದ್ರೆ ಏನು, ಬಹಳ ಒಂದು ಕುತೂಹಲಕರವಾದ ಕಾಯಿಲೆ. ಸಾಧಾರಣ ನಾವು ಈ ಕಾಯಿಲೆಗೆ ಯಾವುದೆಲ್ಲ ಈ ಕಾಯಿಲೆಗಳನ್ನು ಹೆಚ್ಚು ಪ್ರಮೋಟ್ ಮಾಡ್ತದೆ, ಉಂಟು ಮಾಡಲಿಕ್ಕೆ ಬಹುತೇಕ ಕಾರಣ ಆಗ್ತದೆ ಎನ್ನುವ ಅಂಶಗಳನ್ನು ನಾವು ಪಟ್ಟಿ ಮಾಡಬಹುದಾದ್ರೂ ಕೂಡ ನಿಜವಾಗಿ ಯಾಕೆ ಈ ಮೂಲಭೂತವಾಗಿ ಈ ಡಿಜನರೇಷನ್ ಉಂಟಾಗ್ತದೆ ಅಂತ ಹೇಳುವಂತದ್ದು ಬಹಳ ಇನ್ನೂ ಕೂಡ ಒಂದು ನಿಗೂಢವಾದ ಸಂಗತಿ. ತಮಗೆ ಗೊತ್ತಿದ್ದ ಹಾಗೆ ಅಥವಾ ಕೆಲವು ಜನರಿಗೆ ಗೊತ್ತಿರುವ ಹಾಗೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಮತ್ತು ಈ ಡಿಜನರೇಟಿವ್ ಡಿಸೀಸಸ್ ಇವತ್ತಿಗೆ ಕೂಡ ವೈದ್ಯಕೀಯ ಜಗತ್ತಿಗೆ ಒಂದು ಸವಾಲಿನ ಒಂದು ಸಂಗತಿ. ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಮತ್ತು ಡಿಜನರೇಟಿವ್ ಡಿಸಾರ್ಡರ್ಸ್ ನೀವೀಗಾಗಲೇ ನಾವು ಮುಂದೆ ನೋಡ್ಲಿಕ್ಕಿದ್ದೇವೆ. ಡ್ರೈ ಟೈಪ್ ಆಫ್ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್, ಇದಕ್ಕೆ ನಿಜವಾಗಿ ಪ್ರಾಮಾಣಿಕವಾದ ಕೆಲವು ಆಧುನಿಕ ರೀತಿಯಲ್ಲಿ ಅದಕ್ಕೆ ಚಿಕಿತ್ಸೆ ಇಲ್ಲ ಅಂತ ಹೇಳಿ ಬಹುತೇಕ ಕಣ್ಣಿನ ತಜ್ಞ ವೈದ್ಯರೇ ಒಪ್ಪಿಕೊಡ್ತಾರೆ. ಮತ್ತದು ಪುಸ್ತಕಗಳಲ್ಲಿ ಕೂಡ ಒಂದು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್, ಅಲ್ಲಿಂದ ಅಲ್ಲಿಗೆ ಅದನ್ನು ನಿಭಾಯಿಸಬಹುದಾದ ಸಂಗತಿ ಇದ್ರೂ ಕೂಡ ಅದಕ್ಕೆ ಒಂದು ಕ್ಯೂರ್ ಅಂತ ಹೇಳುವ ಸಂಗತಿ ಆಧುನಿಕ ವೈದ್ಯಕೀಯ ಪದ್ಧತಿಯಲ್ಲಿ ಇಲ್ಲ, ಪ್ರಾಮಾಣಿಕವಾಗಿ ಇದನ್ನು ನಾವು ಒಪ್ಪಿಕೊಳ್ಳುತ್ತಿದ್ರೆ. ಆದ ಕಾರಣ ಇಂಥ ಸವಾಲಿನ ಕಾಯಿಲೆಗಳನ್ನು ಆಯುರ್ವೇದ ರೀತಿಯಲ್ಲಿ, ಆಧುನಿಕ ರೀತಿಯಲ್ಲಿಯೇ ಎವಿಡೆನ್ಸ್ ಬೇಸ್ಡ್ ಆಗಿ, ಸಾಕ್ಷ್ಯಾಧಾರಿತವಾಗಿ ಅದಕ್ಕೆ ಬೇಕಾದ ತಪಾಸಣೆಗಳನ್ನು ಮಾಡಿಕೊಂಡು ನಾವು ಅದನ್ನು ಆಯುರ್ವೇದ ರೀತಿಯಲ್ಲಿ ಬಹಳ ಯಶಸ್ವಿಯಾಗಿ ನಿಭಾಯಿಸಬಹುದು ಎನ್ನುವಂಥದ್ದು ಒಂದು ಬಹಳ ಪ್ರಾಮುಖ್ಯವಾದ ವಿಚಾರ. ಆದ್ರೆ ಬಹಳ ದುಃಖದ ಸಂಗತಿ ಏನು ಅಂತ ಹೇಳಿದ್ರೆ, ಸಾಧಾರಣ ಈ ಆಯುರ್ವೇದ ಚಿಕಿತ್ಸೆಗೆ ಇಂತಹ ಕಾಯಿಲೆಗಳು ರೋಗಿಗಳು ಬರುವಾಗ ಸಾಧಾರಣ ಎಲ್ಲ ಒಂದು
ಉಲ್ಬಣಾವಸ್ಥೆ ಎಲ್ಲ ಆಗಿ ಒಂದು ಗೋಚರಿನ ಸ್ಥಿತಿಯಲ್ಲಿ ಎಲ್ಲ ಎಲೋಪತಿ ಅಥವಾ ಎಲ್ಲ ಚಿಕಿತ್ಸೆ ತಗೊಂಡು ಅದು ಒಂದು ಮುಂದುವರಿದ ಒಂದು ಸಂಕೀರ್ಣ ಜಟಿಲ ಪರಿಸ್ಥಿತಿಯಲ್ಲಿ ನಮ್ಮ ಆಯುರ್ವೇದ ವೈದ್ಯರ ಹತ್ರ ಇನ್ನು ನೀವು ಇದು ಫೇಲ್ಯೂರ್ ಆಯ್ತು ಎಲೋಪತಿ, ಇನ್ನು ನೀವು ದೃಷ್ಟಿ ಏನು ಎಷ್ಟು ಇಂಜೆಕ್ಷನ್, ಈಗ ಇಂಜೆಕ್ಷನ್ ಅವ್ಯಾಸ್ಟಿನ್ ಅಂತ ವೆಟ್ ಟೈಪ್ ಆಫ್, ಅದರಲ್ಲಿ 2 ತರ ಇದೆ. ವೆಟ್ ಟೈಪ್ ಆಫ್ ಈ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಗೆ ಆ ಇಂಜೆಕ್ಷನ್ ತಗೊಳ್ತಾರೆ. ಸೊ ಆ ಇಂಜೆಕ್ಷನ್ ಎಲ್ಲ ತಗೊಂಡು ಮತ್ತು ಕೂಡ ದೃಷ್ಟಿ ಕಡಿಮೆ ಆಗ್ತಾ ಇದೆ ಅಂತ ಆದಾಗ ಮತ್ತೆ ಆಯುರ್ವೇದಿಕ್ಕಿಗೆ ಬರ್ತಾರೆ. ಇದು ಒಂದು ದುಃಖದ ಸಂಗತಿ. ಯಾಕಂದ್ರೆ ಕೆಲವು ಕಾಯಿಲೆಗಳಿಗೆ ಆಯುರ್ವೇದದಲ್ಲಿ ಬಹಳ ಯಶಸ್ವಿಯಾದ ಸಮರ್ಥವಾದ ಚಿಕಿತ್ಸೆ ಇದೆ ಎನ್ನುವಂಥದ್ದು ಒಂದು ಬಹಳ ಪ್ರಾಮುಖ್ಯ. ಅದು ಕೂಡ ಸಾಕ್ಷ್ಯಾಧಾರಿತವಾಗಿ ಚಿಕಿತ್ಸೆಗೆ ಮೊದಲು ನಾವು ಆಕ್ಯುಲಾರ್ ಕೊಹರೆನ್ಸ್ ಟೊಮೊಗ್ರಫಿ ಅಂತ, ಆ OCT ಸ್ಕ್ಯಾನ್ ಅಂದ್ರೆ ರೆಟಿನಾದ ನರಮಂಡಲದ ಪದರವನ್ನು ತೋರಿಸುವಂತ ಸ್ಕ್ಯಾನಿಂಗ್ ಮಾಡಿ ಚಿಕಿತ್ಸೆಯ ನಂತರ ಮತ್ತೆ ಆ ಸ್ಕ್ಯಾನಿಂಗ್ ಮಾಡಿದಾಗ ಆ ಒಂದು ವ್ಯತ್ಯಾಸಗಳು, ಬದಲಾವಣೆಗಳು ಅಥವಾ ಇಂಪ್ರೂವ್ಮೆಂಟ್ ನಾವು ಕಾಣುವಂಥದ್ದನ್ನು ನಾವು ಸ್ಪಷ್ಟವಾಗಿ ದಾಖಲೆ ಸಹಿತ ಇದೆ. ಆದ ಕಾರಣ ನಾವು ಆ ರೀತಿಯ ವಿಚಾರದಲ್ಲಿ ಇತ್ತೀಚೆಗೆ ಒಬ್ರು ಬಂದಿದ್ರು, ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಅವರು ಇದೇ ವೆಟ್ ಟೈಪ್ ಆಫ್ ಅಂದ್ರೆ 2 ವಿಧಗಳಲ್ಲಿ ಒಂದು ವಿಧದ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಗೆ ಒಳಗಾಗಿದ್ದಾರೆ 2 ವರ್ಷದಿಂದ. ಮಧ್ಯ ವಯಸ್ಸಿನ ವ್ಯಕ್ತಿ. ಅವರು ಆಶ್ಚರ್ಯ ಕೇಳಿ 2 ವರ್ಷದಲ್ಲಿ ಇಂಜೆಕ್ಷನ್ ಅವ್ಯಾಸ್ಟಿನ್ ಅಂತ ಹೇಳುವಂತ ಆಧುನಿಕ ರೀತಿಯಲ್ಲಿ ಕೊಡು ಮಾಡುವಂತ ಇಂಜೆಕ್ಷನ್ 16 ಇಂಜೆಕ್ಷನ್ ತಗೊಂಡಿದ್ದಾರೆ. ಸ್ಟಿಲ್ ಅಷ್ಟು ಇಂಜೆಕ್ಷನ್ ತಗೊಂಡ್ರು ಕೂಡ ಅವರ ದೃಷ್ಟಿಯ ಆ ಕಡಿಮೆ ಆಗುವಂತ ದೃಷ್ಟಿ ನಾಶ ಒಂದು ಸಾಲ್ವ್ ಆಗ್ಲಿಲ್ಲ, ಮತ್ತು ಕೂಡ ಅದು ಅಗ್ರವೇಟ್ ಆಗ್ತಾ ಇದೆ ಅಂತ ಹೇಳುದು. ಕಾಯಿಲೆ ಸ್ವರೂಪವೂ ಆಗಿದೆ, ಆದ್ರೆ ಔಷಧ ಕೂಡ ಅದವರಿಗೆ ಆ ಇಂಜೆಕ್ಷನ್ ದೊಡ್ಡ ಪ್ರಯೋಜನ ಆಗ್ಲಿಲ್ಲ ಅಂತ ಹೇಳುವಂಥದ್ದು ಅವರೇ ರೋಗಿಗಳೇ ಬಂದ ಸ್ಪಷ್ಟ ಉದಾಹರಣೆ ಇದೆ. ಈ ರೀತಿ ಸೊ ಇಷ್ಟೊಂದು ವಿಶಾಲವಾಗಿದೆ ವ್ಯಾಪ್ತಿಯಲ್ಲಿ ಈ ಒಂದು ವಯೋ ಸಂಬಂಧಿತ ದೃಷ್ಟಿ ಕ್ಷಯವನ್ನು ನಾವು ಅರ್ಥ ಮಾಡಿಕೊಂಡು ವ್ಯಾಖ್ಯಾನ ಮಾಡಬಹುದು ಅನ್ನುವಂಥದ್ದು. ಓಕೆ, ಸೊ ಈಗ ಸಾಮಾನ್ಯವಾಗಿ ಈ ವಯೋ ಸಂಬಂಧಿತ ದೃಷ್ಟಿ ಕ್ಷಯಕ್ಕೂ ಒಬ್ಬ ಮನುಷ್ಯನ ವಯಸ್ಸಿಗೂ ಅದು ಹೇಗೆ ಟ್ಯಾಲಿ ಆಗುತ್ತೆ, ಅದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಅಂತ, ವಯಸ್ಸಿಗೆ ಅನುಗುಣವಾಗಿ ಹೇಗೆ ಅದರ ಅಂದ್ರೆ ಈ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಯಾವ ಎಲ್ಲ ಕಾರಣಗಳಿಂದ, ಯಾವ ಎಲ್ಲ ಸಾಧ್ಯತೆಗಳಿಂದ, ಪರಿಸ್ಥಿತಿಗಳಿಂದ ಈ ಒಂದು ಕಾಯಿಲೆ ಉಂಟಾಗಬಹುದು ಎನ್ನುವುದನ್ನು ಪಟ್ಟಿ ಮಾಡಬಹುದು. ಒಂದು ಅದೇ ವಯಸ್ಸಿನಲ್ಲಿ ಮಧ್ಯ ವಯಸ್ಸಿನಲ್ಲಿ ದೇಹದ ಒಂದು ಜೀವಕೋಶಗಳು ಅದು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದ್ರೆ ದೇಹದೊಳಗಿನ ಜೀವರಾಸಾಯನಿಕ ಕ್ರಿಯೆಗಳಿಂದ ಮತ್ತು ವ್ಯಕ್ತಿ ತೆಗೆದುಕೊಳ್ಳುವ ಅಷ್ಟು ವರ್ಷಗಳ ಕಾಲ ಅವನು ತಪ್ಪು ಆಹಾರ ಮತ್ತು ತಪ್ಪು ಜೀವನ ಶೈಲಿ ಮತ್ತು ಮನಸ್ಸಿನ ಒತ್ತಡ ಇದು ಎಲ್ಲವೂ ಸೇರಿಕೊಂಡು ಈ ಡಿಜನರೇಷನ್ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ ಸವೆಯುವುದು ಅಂತ, ಸವಕಳಿ. ಇದು ಕಣ್ಣಿನ ರೆಟಿನಾ ಅಂದ್ರೆ ನರಮಂಡಲದ ಸವಕಳಿ ಕಾಯಿಲೆ, ಸವೆಯುವಂತ ಕಾಯಿಲೆ, ನಾಶವಾಗುವಂತ ಕಾಯಿಲೆ. ನಾವು ಯಾವ ರೀತಿ ಮೆದುಳಿನ ಅಲ್ಜಿಮರ್ ಡಿಸೀಸ್ ಮೆದುಳು ಸವೆಯುವ ಕಾಯಿಲೆ ಅಂತ ಹೇಳ್ತೇವೆ, ಅದೇ ರೀತಿಯಲ್ಲಿ ಕಣ್ಣಿನ ನರಮಂಡಲದ ಸವೆಯುವಂತ ಕಾಯಿಲೆ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್. ಅಂದ್ರೆ ನಾಶ ಆಗ್ತಾ ಹೋಗುದು ಆ ಪದರ, ಕ್ರಮೇಣ ಅದು ದೃಷ್ಟಿಯನ್ನೇ ಕಳ್ಕೊಳ್ಳುವಂತಹ ಒಂದು ಹಂತಕ್ಕೆ, ಅಷ್ಟು ಅಪಾಯಕಾರಿ ಹಂತಕ್ಕೆ ಕುರುಡುತನವನ್ನು ಉಂಟು ಮಾಡಬಹುದು. ಆದರೆ ಆರಂಭದಲ್ಲಿ ಅದ ಅಪಾಯ ಗೊತ್ತಿಲ್ಲದಿರುವುದರಿಂದ ರೋಗಿಗಳು ಇದರ ಬಗ್ಗೆ ಹಗುರವಾಗಿ ತಿಳಿದುಕೊಳ್ಳುವ ಎಲ್ಲ ಸಾಧ್ಯತೆ ಇದೆ. ಕಣ್ಣಿನ ಪೊರೆಯ ಬಗ್ಗೆ ತುಂಬಾ ಜಾಗೃತರಾಗ್ತೇವೆ. ಅಂದ್ರೆ ಸಾಮಾನ್ಯವಾಗಿ ಅದೇ ರೀತಿಯ ಕಲ್ಪನೆ ಇರುತ್ತೆ. ಅಂದ್ರೆ ಸಾಮಾನ್ಯವಾಗಿ ಕಣ್ಣಿನ ಸಮಸ್ಯೆಗಳು ಯಾರಿಗೆ ಕಾಣಿಸಿಕೊಳ್ಳುತ್ತೆ ಅಂತ ಹೇಳಿದ್ರೆ ಒಂದು 50 ದಾಟಿದ ಹಿರಿಯರಿಗೆ ಕಾಣಿಸಿಕೊಳ್ಳುತ್ತೆ, ಅಥವಾ ಯಾರು ಹೆಚ್ಚಾಗಿ ಈ ಒಂದು ಬ್ಲೂ ಸ್ಕ್ರೀನ್ ಗಳನ್ನ ನೋಡ್ತಾರೆ, ಅಂದ್ರೆ ಟಿವಿ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಮೊಬೈಲ್ ಗಳನ್ನ ಹೆಚ್ಚಾಗಿ ನೋಡ್ತಾರೆ, ಅಂತವರಿಗೆ ಮಾತ್ರ ಕಾಣಿಸಿಕೊಳ್ಳುತ್ತೆ ಅನ್ನುವಂಥದ್ದು. ಸೊ ಇದು ಯಾರಿಗೆ ಬೇಕಿದ್ರು ಯಾವಾಗ ಬೇಕಿದ್ರು ಕಾಣಿಸಿಕೊಳ್ಳಬಹುದು. ಆದ್ರೆ ಯಾರಿಗೆ ಯಾವಾಗ ಅಂದ್ರೆ ಮಧ್ಯ ವಯಸ್ಸಿನ ನಂತರ ಹೆಚ್ಚಾಗಿ, ಕೆಲವರಲ್ಲಿ ಸ್ವಲ್ಪ 45 ವರ್ಷದ ನಂತರ ಕಾಣಿಸಿಕೊಳ್ಳಿಕ್ಕೂ ಸಾಕು. ಆದ್ರೆ ಈ ಮೊಬೈಲು, ಕಂಪ್ಯೂಟರು ಇತ್ಯಾದಿಗಳು ಕೂಡ ಒಂದು ಇದಕ್ಕೆ ಪ್ರೊವೋಕಿಂಗ್ ಫ್ಯಾಕ್ಟರ್ ಆಗಬಹುದು. ಆದ್ರೆ ಅದರಿಂದಾಗಿ ಬರುವಂತಹ ವಿಶೇಷವಾದ ಕಾಯಿಲೆಗಳು ಬೇರೆ, ಡ್ರೈ ಐ ಸಿಂಡ್ರೋಮ್ ಎನ್ನುವ ವರ್ಗ, ಅದು ಚಿಕ್ಕ ಮಕ್ಕಳಲ್ಲಿಯೂ ಕಾಣಿಸಿಕೊಳ್ಬಹುದು. ಆದ್ರೆ ಇದಕ್ಕೆ ನಾನೀಗ ಅನುವಂಶೀಯತೆ ಅಂತ ಹೇಳಿದಾಗೆ ಬೇರೆ ಬೇರೆ ಇಂತಹ ಈ ಕಾಯಿಲೆಯನ್ನು ಉತ್ತೇಜನ ಮಾಡ್ತದೆ, ಉಂಟಾಗುವುದಕ್ಕೆ ಕಾರಣ ಆಗ್ತದೆ. ಒಂದು ಅಭ್ಯಾಸಗಳಿರ್ಬೋದು, ಯಾವುದು ಧೂಮಪಾನ, ಸ್ಮೋಕಿಂಗ್, ಮತ್ತು ಯಾರು ಸೂರ್ಯನ ಬೆಳಕಿಗೆ ಕಣ್ಣು ಹೆಚ್ಚು ತೆರೆದುಕೊಳ್ತದೆ, ಸೂರ್ಯನ ಬೆಳಕು ಯಾರ ಕಣ್ಣಿಗೆ ಜಾಸ್ತಿಯಾಗಿ ತೀವ್ರವಾದ ಪ್ರಕರಣ ಕಿರಣಗಳಿಗೆ ಎಕ್ಸ್ಪೋಸ್ ಆಗ್ತಾರೆ, ಮತ್ತೆ ಯಾರಲ್ಲಿ ಸಮೀಪ ದೃಷ್ಟಿ ದೋಷ ಇದೆ, ಯಾರಿಗೆ ದೂರದ ವಸ್ತು ಕಾಣ್ತದೆ ಆದ್ರೆ ಸಮೀಪದ್ದು ಕಾಣೋದಿಲ್ಲ, ಆ ತರದವರಿಗೆ, ಮತ್ತು ಕ್ಯಾಟ್ರಾಕ್ಟ್ ಇದ್ದವರಲ್ಲಿ ಕೂಡ ಈ ರೀತಿ ನಂತರದ ದಿನಗಳಲ್ಲಿ ಈ ರೀತಿಯ ಮ್ಯಾಕ್ಯುಲರ್ ಡಿಜನರೇಷನ್ ಉಂಟಾಗಬಹುದು. ಮತ್ತು ಆಹಾರ ಪದ್ಧತಿ ತುಂಬಾ ಪ್ರಾಮುಖ್ಯ. ನ್ಯೂಟ್ರಿಷನ್, ಪೋಷಕಾಂಶಯುಕ್ತವಾದ ಆಹಾರ ತಗೊಳ್ಳುವಂಥದ್ದು, ವಿರುದ್ಧ ಆಹಾರ ತೆಗೆದುಕೊಳ್ಳದೇ ಇರುವಂತದ್ದು ತುಂಬಾ ಪ್ರಾಮುಖ್ಯ ಈ ಕಾಯಿಲೆ ಬಾರದ ಹಾಗೆ ತಡೆಗಟ್ಟು. ಓಕೆ, ಸೊ ಈಗ
ನೀವು ಹೇಳಿದ್ರಿ ಇದನ್ನ ಸಾಮಾನ್ಯವಾಗಿ ಮಧ್ಯ ವಯಸ್ಸಿನ ನಂತರ ಈ ಅನುವಂಶವಾಗಿ ಕಾಡುವಂಥದ್ದು ಬರುವಂಥ ಸಾಧ್ಯತೆಗಳಿದೆ, ಬರ್ತದೆ, ಯಾರು ಅಂದುಕೊಂಡಿರುವುದಿಲ್ಲ ಅನ್ನುವಂಥದ್ದು, ಅಥವಾ ಅದರ ಬಗ್ಗೆ ಅಷ್ಟು ಗಮನ ಕೊಟ್ಟಿರುವುದಿಲ್ಲ, ಹಾಗಾಗಿ ಅದು ಗೊತ್ತಾಗೋದಿಲ್ಲ. ತೀವ್ರತರವಾಗಿ ಆದಮೇಲೆ ಕೊನೆಗೆ ಬರ್ತಾರೆ, ಅದು ತಮ್ಮ ಮೂಲಕ ಆಯುರ್ವೇದದ ಮೂಲಕ ಸಾಧ್ಯ ಗುಣ ಆಗುತ್ತೆ ಅನ್ನುವಂಥದ್ದು. ಸೊ ಇದನ್ನು ತಪಾಸಣೆ ಮಾಡುವಂತಹ ಒಂದು ವಿಚಾರಗಳು ಹೇಗೆ ತಪಾಸಣೆ ಮಾಡಿಸಿಕೊಳ್ಬಹುದು, ಅಥವಾ ನಮಗೆ ಇದೆ ಅಂತದ್ದು ಗೊತ್ತಾಗುತ್ತಾ, ನಮಗೆ ಹೇಗೆ ಅರ್ಥ ಮಾಡಿಕೊಳ್ಬಹುದು ಅಂತ? ನೋಡಿ, ನಾವು ಆಯುರ್ವೇದ ಚಿಕಿತ್ಸೆ ಇದಕ್ಕೆ ಬಹಳ ಸಮರ್ಥವಾದ ಆಯುರ್ವೇದ ಚಿಕಿತ್ಸೆಯನ್ನು ನಾವು ಕೊಡುವುದಿದ್ರೂ ಕೂಡ ಆಧುನಿಕವಾದ ತಪಾಸಣಾ ವಿಧಾನಗಳನ್ನು ಅಥವಾ ವೈದ್ಯಕೀಯ ಪರೀಕ್ಷಾ ವಿಧಾನಗಳನ್ನು ನಾವು ಅನುಸರಿಸ್ತೇವೆ. ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳ್ತೇವೆ. ರೋಗಿ ಬಂದ ತಕ್ಷಣ ಪ್ರಾಥಮಿಕವಾದ ಒಂದು ಪರೀಕ್ಷೆ ಇದೆ, ವಿಜುವಲ್ ಅಕ್ವಿಟಿ ಟೆಸ್ಟ್ ಅಂತ. ಅಂದ್ರೆ ಆ ಚಾರ್ಟ್ ಅನ್ನು, ವಿಜುವಲ್ ಅಕ್ವಿಟಿ ಚಾರ್ಟ್ ಇದೆ, ಅದನ್ನು ಓದ್ಲಿಕ್ಕೆ ಹೇಳುವಂತದ್ದು. ಅದರಲ್ಲಿ ಅವನು ರೋಗಿ ಎಲ್ಲಾ ಸಾಲುಗಳನ್ನು ಓದ್ಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ನಾವೊಂದು ಪಿನ್ ಹೋಲ್ ಟೆಸ್ಟ್ ಅಂತ ಮಾಡ್ತೇವೆ. ಪಿನ್ ಹೋಲ್ ಟೆಸ್ಟ್ ಆ ಸಣ್ಣ ರಂಧ್ರದ ಮೂಲಕ, ಆ ಸ್ಲೈಡ್ ನಲ್ಲಿ ಸಣ್ಣ ರಂಧ್ರದ ಮೂಲಕ ಅವನಿಗೆ ಹೆಚ್ಚು ಸಾಲುಗಳನ್ನು ಓದ್ಲಿಕ್ಕೆ ಸಾಧ್ಯ ಆಗದೇ ಇದ್ರೆ ಆಗ ನಾವು ಅದರ್ ಕಾಸಸ್, ಇತರ ಕಾರಣಗಳು, ಅದು ಈ ತರದ ರೆಟಿನಾದ ಕಾಯಿಲೆ ಇರಬಹುದು ಅಥವಾ ಕೆಟ್ರಾಕ್ಟ್ ಇತ್ಯಾದಿ ಕಾಯಿಲೆಗಳಿರ್ಬೋದು, ಆ ತರ ನಾವು ಅಂದಾಜು ಮಾಡ್ತೇವೆ. ಅದು ಅವನಿಗೆ ಆ ರಂಧ್ರದ ಮೂಲಕ ಹೆಚ್ಚು ಸಾಲುಗಳನ್ನು ಓದಲಿಕ್ಕೆ ಸಾಧ್ಯ ಆದ್ರೆ ಆಗ ಅದು ರಿಫ್ರಾಕ್ಟಿವ್ ಎರರ್ ಅಂತ, ಅಂದ್ರೆ ದೃಷ್ಟಿದೋಷ, ಕನ್ನಡಕ ಹಾಕಿ ಸರಿ ಮಾಡಿಕೊಳ್ಬಹುದು ಅಂತ. ಆ ರೀತಿಯಲ್ಲಿ ಪ್ರಾಥಮಿಕವಾದ ವಿಧಾನ ವ್ಯತ್ಯಾಸ ಆಗ್ತದೆ, ಆರಂಭಿಕ ಅಂತ. ನಂತರ ಆರಂಭಿಕ ಸ್ಕ್ರೀನಿಂಗ್ ಅಂತ ಹೇಳ್ತೇವೆ, ಪ್ರಕ್ರಿಯೆ ಸ್ಕ್ರೀನಿಂಗ್, ಒಂದು ಆರಂಭಿಕ ಸ್ಕ್ರೀನಿಂಗ್. ನಂತರ ನಾವು ಸ್ಲಿಟ್ ಲ್ಯಾಂಪ್ ಎಕ್ಸಾಮಿನೇಷನ್ ಅಂತ, ನೀವು ವಿಜುವಲ್ಸ್ ಅಲ್ಲಿ ನೋಡಬಹುದು, ಸ್ಲಿಟ್ ಲ್ಯಾಂಪ್ ಇಟ್ಟು ಆ ಕಣ್ಣನ್ನು ಟೆಸ್ಟ್ ಮಾಡುವಂತದ್ದು. ನಂತರ ನಾವು ರೆಟಿನಾದ ಅಂದ್ರೆ ಕಣ್ಣಿನ ಪದರವನ್ನು ನೋಡ್ಲಿಕ್ಕೆ ಇರುವ ವೈದ್ಯಕೀಯದಲ್ಲಿ ಇರುವಂತಹ ಒಂದು ಸೌಲಭ್ಯ ಅಂತ ಹೇಳಿದ್ರೆ ಆಪ್ಥಾಲ್ಮೋಸ್ಕೋಪಿಕ್ ಎಕ್ಸಾಮಿನೇಷನ್ ಅಂತ. ಅಂದ್ರೆ ಆಪ್ಥಾಲ್ಮೋಸ್ಕೋಪ್ ಎನ್ನುವ ಉಪಕರಣ ಇದೆ, ಅದರ ಮೂಲಕ ಕಣ್ಣಿನ ಈ ಪಾಪೆಯನ್ನು, ಪ್ಯೂಪಿಲ್ ಅನ್ನು ಡೈಲೇಟ್ ಮಾಡಿ, ಒಂದು ಡ್ರಾಪ್ಸ್ ಹಾಕಿ ಡೈಲೇಟ್ ಮಾಡಿ, ಅದರ ಮೂಲಕ ಆ ಸ್ಕೋಪಿನಿಂದ ನಾವು ಒಳಗಿನ ರೆಟಿನಾವನ್ನು ವೈದ್ಯರು ವೀಕ್ಷಿಸಬಹುದು. ಆ ರೀತಿಯ ಸಂಗತಿಗಳು ಇದೆ. ಈಗ ನೋಡಿ, ಮತ್ತೆ ಈ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಅನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಸುಲಭವಾದ ಒಂದು ಇದೆ, ನಕ್ಷೆ ಇದೆ, ಒಂದು ಚಚ್ಚೌಕದ ಒಂದು ಆಕೃತಿ ಇದೆ. ಅದನ್ನು ಆ ರೋಗಿಯ ಕೈಯಲ್ಲಿ ಕೊಟ್ಟು ಅವನ ಮನೆಯಲ್ಲೇ ಆ ಪ್ರಿಂಟ್ ಔಟ್ ಅನ್ನು ಇಟ್ಕೊಂಡು ತನ್ನ ದೃಷ್ಟಿಯ ಇದನ್ನು ಮಾನದಂಡಗಳನ್ನು ಪರೀಕ್ಷಿಸಬಹುದು. ತನ್ನ ದೃಷ್ಟಿ ಸರಿಯಾಗಿದೆಯಾ, ಈ ಕಾಯಿಲೆ ರೆಟಿನಾದ ತೊಂದರೆ ಇದೆಯಾ, ಮ್ಯಾಕ್ಯುಲರ್ ಡಿಜನರೇಷನ್ ಇದೆಯಾ. ಯಾಕಂದ್ರೆ ಮ್ಯಾಕ್ಯುಲಾ ಅಂತ ಹೇಳುವಂಥದ್ದು ಒಳಗಿನ ರೆಟಿನಾ ನರಮಂಡಲದ ಪದದಲ್ಲಿ ತುಂಬಾ ಪ್ರಾಮುಖ್ಯವಾದ ಭಾಗ, ಆಪ್ಟಿಕ್ ಡಿಸ್ಕ್ ಮತ್ತೆ ಮ್ಯಾಕ್ಯುಲಾ ಅಂತ. ಸೊ ಆ ಜಾಗದ ಸಮಸ್ಯೆ ಇದ್ರೆ ಈ ಚಾರ್ಟ್ ತಾವು ದಯವಿಟ್ಟು ತಪಾಸಣೆಯ ಮೊದಲ ಸೆಟ್ ನೋಡಿ, ಇದಕ್ಕೆ ಆಮ್ಸ್ಲರ್ ಗ್ರಿಡ್ ಟೆಸ್ಟ್ ಅಂತ ಹೇಳ್ತೇವೆ. ಆಮ್ಸ್ಲರ್ ಗ್ರಿಡ್ ಟೆಸ್ಟ್ ಅಂತ, ಅದರಲ್ಲಿ ಮೊದಲ ಸ್ಲೈಡ್ ಫಸ್ಟ್ ಇದ್ದು ಹಾಕಿ, ಅದರಲ್ಲಿ ನೋಡಿ ಇದು ಅಬ್ನಾರ್ಮಲ್. ಇದರಲ್ಲಿ ಆ ಕೇಂದ್ರ ಭಾಗದಲ್ಲಿ ಇರುವಂತಹ ಒಂದು ಡಾಟ್, ಆರಂಭದ ಸ್ಲೈಡ್ ನೋಡಿದ್ರೆ ಗೊತ್ತಾಗ್ತದೆ, ನಾರ್ಮಲ್ ಫಸ್ಟ್ ಸ್ಲೈಡ್ ಇದರಲ್ಲಿ ಹಾಗೆ ಇರಲಿ. ಆ ನಾರ್ಮಲ್ ಅಂತ ಹೇಳಿ ಇದೆಯಲ್ಲ, ಕೇಂದ್ರದಲ್ಲಿ ಒಂದು ಸಣ್ಣ ಬಿಂದು ಇದೆ. ವ್ಯಕ್ತಿ ಆ ಬಿಂದುವಿನಲ್ಲಿ ದೃಷ್ಟಿಯನ್ನು ಸ್ಥಿರ ಮಾಡಿಕೊಂಡು ಆ ನಕ್ಷೆಯನ್ನು ನೋಡಬೇಕು. ನೋಡಿದಾಗ ಕೆಲವರು ನೋಡುದು ಹೇಗೆಂದ್ರೆ, ಕೆಲವರು ಕನ್ನಡಕ ಹಾಕುವರಿದ್ರೆ ಕನ್ನಡಕ ಹಾಕಿಕೊಂಡೇ ಅದನ್ನು ನೋಡ್ಬೇಕು. ದೃಷ್ಟಿ ಮಧ್ಯದಲ್ಲಿ ಆಚೆ ಈಚೆ ಕಣ್ಣನ್ನು ಚಲಿಸಬಾರದು. ನೋಡಿದಾಗ ಬೇರೆ ಬೇರೆ ರೀತಿಯ ದೃಶ್ಯಗಳು ಅವನಿಗೆ ಕಾಣಿಸಬಹುದು. ಆ ಚಾರ್ಟ್ ಇದ್ದದ್ದು ಇದ್ದಾಗೆ ಕಾಣುವುದಿಲ್ಲ. ನೋಡಿ, ಆ ಎರಡನೇ ಚಿತ್ರ ನೋಡಿ, ಅಲ್ಲಿ ಮಿಸ್ಸಿಂಗ್ ಏರಿಯಾ ಒಂದು ಜಾಗ ಕಪ್ಪನೆ ಕಾಣ್ತದೆ ಅವರಿಗೆ, ಆ ಡಾಟಿನ ಸುತ್ತದ ಏರಿಯಾ ಕಪ್ಪಾಗಿ ಕಾಣ್ತದೆ, ನೆರಳಿನ ಹಾಗೆ ಕಾಣ್ತದೆ, ಬ್ಲೈಂಡ್ ಸ್ಪಾಟ್. ಅಂದ್ರೆ ಇದು ಕೆಲವು ರೋಗಿಗಳು ಸ್ಪಷ್ಟವಾಗಿ ಹೇಳ್ತಾರೆ ಲಕ್ಷಣ ಏನು ಅಂತ ಕೇಳಿದ್ರೆ, ಒಂದು ಭಾಗದಲ್ಲಿ ಕಪ್ಪಾಗಿ ಕಾಣ್ತದೆ ನೆರಳಿನ ಹಾಗೆ, ಆ ಭಾಗದಲ್ಲಿ ಎಂತ ಉಂಟು ಅಂತ ಕಾಣುವುದಿಲ್ಲ ಅಂತ. ಇನ್ನು ಮೂರನೇದು ನೋಡಿ, ಆ ಚಚ್ಚೌಕದ ಆಕೃತಿಯಲ್ಲಿನ ಗೆರೆಗಳು ನೋಡಿ, ವೇವಿ ಓರೆ ಕೋರೆಯಾಗಿ ಕಾಣ್ತಾ ಇದೆ. ಅಂದ್ರೆ ಆ ಕಾಯಿಲೆ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಯಾರಿಗೆ ಇದೆಯೋ ಅವರಿಗೆ ಆ ರೀತಿ ನೇರವಾದ ಗೆರೆಗಳು ಓರೆ ಕೋರೆಯಾಗಿ ಕಾಣುವುದಕ್ಕೆ ತೊಡಗುತ್ತದೆ. ಆಗ ಸ್ಪಷ್ಟವಾಗಿ ಈ ರೀತಿ ಇದು ಹೆಚ್ಚು ಈ ಸಮಸ್ಯೆ ಆದ್ರೆ ಆಗ ಕಾಯಿಲೆ ಮತ್ತೆ ಉಲ್ಬಣಿಸ್ತಾ ಇದೆ ಅಂತ ತಿಳ್ಕೊಳ್ಬೇಕು. ನೆಕ್ಸ್ಟ್ ಸ್ಲೈಡ್ ತೋರಿಸಿ ನೋಡಿ, ಇದರಲ್ಲಿ ಸ್ವಲ್ಪ ಜಾಸ್ತಿ ಭಾಗ ಎರಡಿದೆ, ಒಂದು ಕಪ್ಪಾದ ಏರಿಯಾ ಕೂಡ ಕಾಣ್ತಾ ಇದೆ, ಇನ್ನೊಂದು ಕಡೆ ಗೆರೆಗಳು ಓರೆ ಕೋರೆಯಾಗಿ ಕಾಣುತ್ತದೆ. ನೆಕ್ಸ್ಟ್ ಸ್ಲೈಡ್, ಮುಂದಿನ ಸ್ಲೈಡ್ ಹಾಕಿ ನೋಡಿ, ಇದು ಇನ್ನೊಂದು ರೀತಿಯಲ್ಲಿ ರೋಗಿಗೆ ಕಾಣುವಂತಹ ವಿಧಾನ. ನೆಕ್ಸ್ಟ್ ಸ್ಲೈಡ್.
ಈ ರೀತಿ ನೋಡಿ, ಇದರಲ್ಲಿ ಒಂದು ಕಡೆ ಆ ಕೇಂದ್ರ ಬಿಂದುವಿನ ಸುತ್ತ ಕೂಡ ಆ ರೀತಿ ಏರಿಯಾ ಕಾಣ್ತದೆ, ಗೆರೆಗಳೆಲ್ಲ ಓರೆಕೊರೆಯಾಗಿ ಕಾಣ್ತದೆ. ಮತ್ತೊಂದು ಭಾಗದಲ್ಲಿ ಆ ಬಿಂದು ವಿಕಾರವಾಗಿ ಹೀಗೆ ತಿರುಚಿಕೊಂಡಾಗೆ ಕಾಣ್ತಾ ಇದೆ. ಈ ರೀತಿ ಬೇರೆ ಬೇರೆ ತರ, ಅಂದ್ರೆ ಈ ಒಂದು ಚಾರ್ಟ್ ಅಥವಾ ನಕ್ಷೆ ಇಟ್ಟುಕೊಂಡು ಕಣ್ಣಿನ ಈ ಒಂದು ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಅನ್ನು ನಾವು ಅಂದಾಜು ಮಾಡುವುದಕ್ಕೆ ಸಾಧ್ಯ ಆಗ್ತದೆ. ಒಂದು ಚೌಕದ ಸೈಜು ಸಣ್ಣದು, ಮತ್ತೊಂದು ಚೌಕದ ಸೈಜು ದೊಡ್ಡದು, ಆ ರೀತಿ ಕಂಡ್ರು ಕೂಡ ಗಾತ್ರದಲ್ಲಿ ಮತ್ತು ಆಕಾರದಲ್ಲಿ ಈ ನಕ್ಷೆಯೊಳಗಿನ ಚೌಕಗಳು ವ್ಯತ್ಯಾಸ ಆಗಿದ್ರೆ, ಒಂದು ಚೌಕದ ಹಾಗೆ ಮತ್ತೊಂದು ಚೌಕ ಇಲ್ಲದಿದ್ರೆ ಆಗ ಸ್ಪಷ್ಟವಾಗಿ ಮ್ಯಾಕ್ಯುಲಾದ ಸಮಸ್ಯೆಯನ್ನು ನಾವು ಅಂದಾಜು ಮಾಡ್ಲಿಕ್ಕೆ ಆಗ್ತದೆ. ನೋಡಿ, ಇದರಲ್ಲಿ ಆ ಭಾಗದಲ್ಲಿ ಬೇರೆ ಬೇರೆ ರೀತಿಯ ಆ ಕಪ್ಪಾದ ಭಾಗಗಳು ನೋಡಿ ರೋಗಿಗೆ ಆ ರೀತಿ ಕಾಣ್ತದೆ ಆ ಚಾರ್ಟ್ ಅನ್ನು ನೋಡಿದಾಗ. ಮತ್ತೊಂದು ಭಾಗದಲ್ಲಿ ಬ್ಲರ್ ಅಂದ್ರೆ ಮಸುಕು ಮಸುಕಾಗಿ ಕಾಣುವಂಥದ್ದು, ಮತ್ತೊಂದು ಭಾಗದಲ್ಲಿ ಕಪ್ಪಾಗಿ ನೆರಳಿನ ಹಾಗೆ ಕಾಣುವಂಥದ್ದು, ಗೆರೆಗಳು ಓರೆಕೋರೆಯಾಗಿ ಕಾಣುವಂಥದ್ದು, ಗೆರೆಗಳು ಅರ್ಧದಲ್ಲಿ ಕಟ್ ಆದಾಗೆ ಕಾಣುವಂಥದ್ದು. ಇದನ್ನು ಬಹಳ ಆಯುರ್ವೇದದಲ್ಲಿ, ಇದು ನಾವು ಆಧುನಿಕ ರೀತಿಯ ವಿಧಾನ, ಆಯುರ್ವೇದ ಶಾಸ್ತ್ರದಲ್ಲಿ ಇದನ್ನು ಸ್ಪಷ್ಟವಾಗಿ ವಾತಜ ತಿಮಿರ ಅಂತ ಹೇಳಿ ಡಯಾಗ್ನೋಸಿಸ್ ಮಾಡ್ಲಿಕ್ಕೆ ಆಗ್ತದೆ. ತಿಮಿರ ಅಂದ್ರೆ ದೃಷ್ಟಿಯಲ್ಲಿನ ಸಮಸ್ಯೆಯನ್ನು ಆ ವರ್ಗದಲ್ಲಿ ನಾವು ವರ್ಗೀಕರಿಸ್ತೇವೆ. ನಿಮಗೆ ಸ್ಪಷ್ಟ ಹೇಳಿದ್ದಾರೆ ಶಾಸ್ತ್ರೀಯವಾಗಿ. ವ್ಯಾವಿದ್ಧ ಅಂದ್ರೆ ಗೆರೆಗಳು ಇದ್ದಕ್ಕಿದ್ದಂತೆ ವಿಕಾರವಾಗಿ ಕಾಣುವಂಥದ್ದು, ಗೆರೆಗಳು ಓರೆಕೊರೆಯಾಗಿ, ವಸ್ತುಗಳು ಓರೆಕೊರೆಯಾಗಿ ಕಾಣುವಂಥದ್ದು. ಮತ್ತು ಆವಿಲ ಅಂದ್ರೆ ಬ್ಲರಿಂಗ್ ಆಫ್ ದ ವಿಷನ್, ಅಂದ್ರೆ ಮಸುಕು ಮಸುಕಾಗುವುದು, ದೃಷ್ಟಿ ಮಸುಕು ಮಸುಕಾಗುವುದು ಬೇರೆ ಬೇರೆ ಕಾರಣಗಳಿಂದ ಆಗ್ತದೆ. ಇದು ದೃಷ್ಟಿ ದೋಷದಲ್ಲಿ ಆಗ್ಬಹುದು ಅಥವಾ ಕೆಟ್ರಾಕ್ಟ್ ಬಂದರೆ ಆಗ್ಬಹುದು. ಆದರೆ ಮ್ಯಾಕ್ಯುಲಾರ್ ಡಿಜನರೇಷನ್ ಅಲ್ಲಿ ಈ ರೀತಿಯ ಈ ಚಾರ್ಟ್ ನೋಡಿದಾಗ, ಆಮ್ಸ್ಲರ್ ಗ್ರಿಡ್ ಚಾರ್ಟ್, ಈ ಟೆಸ್ಟ್ ಮಾಡಿದಾಗ ಈ ರೀತಿ ಎಲ್ಲ ಈ ನಕ್ಷೆ ನಾವು ರೋಗಿಗಳ ಕೈಗೆ ಕೊಟ್ಟು ಬಿಡ್ತೇವೆ, ಯಾಕಂದ್ರೆ ಅವರೇ ಮನೆಯಲ್ಲಿ ಇಟ್ಟುಕೊಂಡು ಅವರು ಅದನ್ನು ಮಾನಿಟರ್ ಮಾಡ್ಲಿಕ್ಕೆ ಆಗ್ತದೆ ಅಂತ. ಇನ್ನೊಂದು ಎರಡನೇ ಸೆಟ್ಟಿನ ಮುಂದಿನ ಸೆಟ್ಟಿನ ಇದು ಚಿತ್ರಗಳು ನೋಡಿ. ಇದು ನಾವು ಆಪ್ತಾಲ್ಮಾಸ್ಕೋಪಿ ಅಂತ, ಆಪ್ತಾಲ್ಮಾಸ್ಕೋಪಿಕ್ ಎಕ್ಸಾಮಿನೇಷನ್. ಆಪ್ತಾಲ್ಮಾಸ್ಕೋಪಿ ಎಂಬುವ ಉಪಕರಣದ ಮೂಲಕ ಕಣ್ಣಿನ ಪ್ಯೂಪಿಲ್ ನ ಮೂಲಕ ನಾವು ರೆಟಿನವನ್ನು ನೋಡಿದಾಗ ಈ ರೀತಿ ಕಾಣ್ತದೆ. ಇದು ನೋಡಿ, ಇದು ಆ ಕಡೆ ಒಂದು ರೌಂಡ್ ಆದ ಭಾಗ ಇದೆಯಲ್ಲ, ಇದು ಒಂದು ಬಲಗಣ್ಣಿದ್ದು ಮತ್ತೊಂದು ಎಡಗಣ್ಣಿದ್ದು. ಇದೀಗ ಎಡಗಣ್ಣಿದ್ದು, ಮೊದಲು ತೋರಿಸಿದ ಚಿತ್ರ ನಾರ್ಮಲ್ ಆದ ಬಲಗಣ್ಣಿದ್ದು. ಇದು ನಾರ್ಮಲ್, ಇದರಲ್ಲಿ ಏನು ತೊಂದರೆ ಇಲ್ಲ. ನೋಡಿ, ಇದು ನಾರ್ಮಲ್. ಇದು ಬಲಗಣ್ಣಿನ ಆಪ್ತಾಲ್ಮಾಸ್ಕೋಪಿ ರೆಟಿನಾದ ಚಿತ್ರ ನಮಗೆ ಕಾಣುವಂತದ್ದು ನಾವು ಪರೀಕ್ಷೆ ಮಾಡುವಾಗ. ನೋಡಿ, ಈ ಕಡೆ ಒಂದು ವರ್ತುಲಾಕಾರದ ಒಂದು ನಾಣ್ಯದ ಆಕಾರದ ಏರಿಯಾ ಕಾಣ್ತಲ್ಲ ಈ ನಮ್ಮ ಬಲಗಡೆಗೆ, ಅದು ಆಪ್ಟಿಕ್ ಡಿಸ್ಕ್ ಅಂತ. ಅಲ್ಲಿಂದ ದೃಷ್ಟಿ ನರ ರೆಟಿನಾದಿಂದ ಮೆದುಳಿಗೆ ಕನೆಕ್ಷನ್ ಕೊಡುವಂತದ್ದು. ಮತ್ತು ಅಲ್ಲಿ ರಕ್ತನಾಳಗಳು ರೆಟಿನಕ್ಕೆ ಆ ಭಾಗದಿಂದ ಎಂಟರ್ ಆಗುವಂತದ್ದು, ಎಲ್ಲ ರಕ್ತನಾಳಗಳು. ಈ ಕಡೆ ಅದರ ಬಲಗಡೆಗೆ, ಅದರ ಈ ಕಡೆಗಿರುವ ಭಾಗ, ಅದಕ್ಕೆ ಮ್ಯಾಕ್ಯುಲಾ ಅಂತ ಹೇಳ್ತೇವೆ. ಅದು ವೆರಿ ಇಂಪಾರ್ಟೆಂಟ್ ಅಂತ ಜಾಗ. ಈಗ ಡಿಜನರೇಷನ್ ಅಂದ್ರೆ ಸವೆಯುವಂತದ್ದು, ನಾಶವಾಗುವಂತದ್ದು ಅಂತಾರೆ ಆ ಭಾಗದ ಕೋಶಗಳು. ಇದು ನಾರ್ಮಲ್ ಇದೆ, ಈಗ ನಾರ್ಮಲ್ ಆಗಿ ಇದು ಸರಿಯಾಗಿದೆ ಅಂತ ನಮಗೆ ಗೊತ್ತಾಗ್ತದೆ ಆ ಟೆಸ್ಟ್ ಮಾಡಿದಾಗ. ನೋಡಿ ಎಷ್ಟು ಸಿಂಪಲ್ ಟೆಸ್ಟ್ ಅಂತ. ನೆಕ್ಸ್ಟ್ ಮುಂದಿನ ಸ್ಲೈಡ್ ಹಾಕಿ. ನೆಕ್ಸ್ಟ್ ಸ್ಲೈಡ್, ಇದು ನಾರ್ಮಲ್. ಇನ್ನು ಮುಂದಿನ ಸ್ಲೈಡ್, ಇದು ಎಡಗಣ್ಣಿದ್ದು. ಈಗ ನೋಡಿ, ಆ ಮೊದಲಿನ ಚಿತ್ರಕ್ಕೂ ಈ ಚಿತ್ರಕ್ಕೂ ವ್ಯತ್ಯಾಸ. ನಾವು ಆಪ್ತಾಲ್ಮಾಸ್ಕೋಪಿಕ್ ಎಕ್ಸಾಮಿನೇಷನ್ ಮಾಡಿದಾಗ ನೋಡಿ, ಅಲ್ಲಿ ಯಾವ ತರ ಇದೆ ಆ ಮ್ಯಾಕ್ಯುಲರ್, ಅಲ್ಲಲ್ಲಿ ಹಳದಿಯಾದ ಏರಿಯಾಗಳು, ಇದಕ್ಕೆ ನಾವು ಡ್ರೂಸನ್ಸ್ ಅಂತ ಹೇಳ್ತೇವೆ. ಹಳದಿಯಾದ ಸಣ್ಣ ಪ್ರದೇಶಗಳು, ಬಿಂದುವನಂತ ಏರಿಯಾಗಳು, ಡ್ರೂಸನ್ಸ್ ಅಂತ. ಇದು ಇದರ ಪ್ರಮುಖ ಲಕ್ಷಣ, ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಅಂತ ಕಾಡಿಯಂತ ಪ್ರಮುಖ ಲಕ್ಷಣ. ಮತ್ತೆ ಇದು ಆರಂಭದ ಹಂತ, ಫಸ್ಟ್ ಸ್ಟೇಜ್. ನೆಕ್ಸ್ಟ್ ಸ್ಲೈಡ್ ಹಾಕಿ, ಮುಂದಿನ ಸ್ಲೈಡ್. ನೋಡಿ, ಇದು ಮತ್ತು ಮುಂದುವರಿದ ಸಂಗತಿ. ಇದರಲ್ಲಿ ಏನಂದ್ರೆ, ಇದರಲ್ಲಿ ಆ ಹಳದಿಯ ಭಾಗಕ್ಕಿಂತ ಒಂದು ದೊಡ್ಡದಾದ ಹಳದಿ ಭಾಗ ಇದೆ, ವರ್ತುಲಾಕಾರದ್ದು. ತಾವು ಈ ನಮ್ಮ ಬಲಗಡೆಗೆ ಕಾಣಬಹುದು, ಬಲಗಡೆಯ ಏರಿಯಾದಲ್ಲಿ ದೊಡ್ಡದಾದ ಒಂದು ಹಳದಿಯ ಬೆಂಕಿಯ ಜ್ವಾಲೆಯಾಗಿದ್ದ ಭಾಗ ಕಾಣ್ತದೆ. ಅದು ತುಂಬಾ ಡ್ಯಾಮೇಜ್ ಆಗಿರುವಂತಹ ಭಾಗ. ಮತ್ತೆ ಅದರಿಂದ ಹಿಂಬದಿಗೆ ತುಂಬಾ ಡಲ್ ಆದ ಒಂದು ಕರೆಕ್ಟಿದಂತಹ ಏರಿಯಾ ಕಾಣ್ತದೆ. ಅದು ಸ್ಪಷ್ಟವಾಗಿ ಎರಡನೇ ಹಂತ. ಇದೇ ಮ್ಯಾಕ್ಯುಲರ್ ಇದರಲ್ಲಿ ಎರಡು ಟೈಪ್, ಡ್ರೈ ಟೈಪ್ ಅಂತ. ಇದು ಡ್ರೈ ಟೈಪ್ ಅಂದ್ರೆ ಮುಂದುವರಿದ ಭಾಗ. ಇನ್ನು ಮೂರನೇ ಸ್ಟೇಜ್ ಇದೆ. ನೆಕ್ಸ್ಟ್ ಸ್ಲೈಡ್. ಇದು ತುಂಬಾ ಅಡ್ವಾನ್ಸ್ಡ್ ಸ್ಟೇಜ್. ಇದರಲ್ಲಿ ಏನಂತ ಕೇಳಿದ್ರೆ ನೋಡಿ,
ಆ ಮಧ್ಯದ ಆ ಹಾನಿಯಾದ ರೆಟಿನದ ಭಾಗಗಳಲ್ಲಿ, ವರ್ತುಲಾಕಾರದ ಭಾಗಗಳಲ್ಲಿ ರಕ್ತನಾಳಗಳು ಕಾಣ್ತದೆ. ಅಂದ್ರೆ ಅದರ ಈ ರೆಟಿನಾ ನರಮಂಡಲದ ಕೆಳಗಿನ ಹಿಂಬದಿಯ ಪದರದಲ್ಲಿ ರಕ್ತನಾಳಗಳ ಪದರ ಇದೆ, ಕೊರಾಯ್ಡ್ ಅಂತ ನಾವು ಹೇಳ್ತೇವೆ. ಆ ರಕ್ತನಾಳಗಳ ಪದರ ಕೂಡ ಎಕ್ಸ್ಪೋಸ್ ಆಗಿರ್ತದೆ. ಈಗ ನೀವು ಮೊದಲು ಕಂಡಂತಹ ಹಳದಿಯ ಭಾಗಗಳು ಕಾಣುವುದಿಲ್ಲ, ಯಾಕಂದ್ರೆ ಅದೆಲ್ಲ ನಾಶ ಆಗಿ ಹೋಗಿದೆ, ಎಲ್ಲ ಸೌದು ನಾಶ ಆಗಿ ಹೋಗಿದೆ. ಈಗ ಎಷ್ಟು ನಾಶ ಆಗಿದೆ ಅಂತ ಹೇಳಿದ್ರೆ ಅದರ ಕೆಳಗಿನ ಭಾಗ ರಕ್ತನಾಳಗಳು ಕೂಡ ಎದ್ದು ಕಾಣುತ್ತದೆ. ಇದು 3ನೇ ಹಂತ, ತುಂಬಾ ಅಡ್ವಾನ್ಸ್ಡ್ ಸ್ಟೇಜ್. ಇದು ಡ್ರೈ ಟೈಪ್ ಅಂತ. ಆಗ ನಾನು ಹೇಳಿದೆ ಅಲ್ಲ, ಏಜ್ ರಿಲೇಟೆಡ್ ಮ್ಯಾಕ್ಯುಲಾರ್ ಡಿಜನರೇಷನ್ 2 ವಿಧ ಇದೆ. ಒಂದು ಡ್ರೈ ಟೈಪ್, ಇನ್ನೊಂದು ವೆಟ್ ಟೈಪ್ ಅಂತ. ಅಂದ್ರೆ ಎಕ್ಸುಡೇಟಿವ್ ಮತ್ತೆ ನಾನ್ ಎಕ್ಸುಡೇಟಿವ್. ಈ ನಾನ್ ಎಕ್ಸುಡೇಟಿವ್ ಅಂತ ಹೇಳಿದ್ರೆ ಅದು ಡ್ರೈ ಟೈಪ್, ಶುಷ್ಕ ಅಂತ ನಾವು ಹೇಳ್ಬೋದು. ಇನ್ನೊಂದು ವೆಟ್ ಅಂದ್ರೆ ಆರ್ದ್ರ. ಅದು ಯಾಕೆ ಅಂತ ನಾನು ಅದನ್ನು ಸ್ಪಷ್ಟವಾಗಿ ಹೇಳ್ತೇನೆ ನೋಡಿ. ಇದರಲ್ಲಿ ಈ ಡ್ರೈ ಟೈಪ್ ಅಂದ್ರೆ ಶುಷ್ಕ ಮ್ಯಾಕ್ಯುಲರ್ ಡಿಜನರೇಷನ್ ಅಲ್ಲಿ ಈ ಫ್ಲೂಯಿಡ್ ಸಂಗ್ರಹ ಇರುವುದಿಲ್ಲ, ಅಲ್ಲಿ ಈ ತರ ಏರಿಯಾಗೆ ಅದು ನಶಿಸ್ತಾ ಹೋಗ್ತದೆ. ಈ ಎಕ್ಸುಡೇಟಿವ್ ಟೈಪ್ ಯಾವುದು ಆರ್ದ್ರ, ಅಲ್ಲಿ ಇದು ದ್ರವ ಸಂಗ್ರಹ ಇರ್ತದೆ. ಅಲ್ಲಿ ಪಿಗ್ಮೆಂಟ್ ಎಪಿಥೀಲಿಯಂ ಅಂದ್ರೆ ನರಮಂಡಲದ ರೆಟಿನಾದ ಹೊರಗಿನ ಪದರ ಮತ್ತು ರೆಟಿನಾದ ಒಳಗಿನ ಪದರದ ಮಧ್ಯದಲ್ಲಿ ಫ್ಲೂಯಿಡ್ ಕಲೆಕ್ಷನ್ ಅಂದ್ರೆ ದ್ರವ ಸಂಗ್ರಹ ಆಗ್ತದೆ. ಈ ದ್ರವ ಏನ್ ಮಾಡ್ತದೆ ಅಂತ ಹೇಳಿದ್ರೆ ನರಮಂಡಲದ ಒಂದು ಪದರದ ಆ ನ್ಯೂರೋಸೆನ್ಸರಿ ರೆಟಿನಾ ಅಂತ ಇದೆ ಮತ್ತು ಹೊರಗಿನ ಪಿಗ್ಮೆಂಟ್ ಎಪಿಥೀಲಿಯಂ ಅಂತ ಇದೆ, ಹೀಗಿದೆ. ಇದರ ಮಧ್ಯದಲ್ಲಿ ಈ ದ್ರವ ಸಂಗ್ರಹ ಆಗಿ ಈ ಪದರವನ್ನು ಈ ಪದರದಿಂದ ಪ್ರತ್ಯೇಕ ಮಾಡಿಸ್ತದೆ. ಆದ ಕಾರಣ ನಮಗೆ ಆಪ್ಥಾಲ್ಮೋಸ್ಕೋಪಿಕ್ ಎಕ್ಸಾಮಿನೇಷನ್ ನೋಡುವಾಗ ಅದಕ್ಕೆ ಉಬ್ಬಿದ ಹಾಗೆ ಕಾಣ್ತದೆ. ರೆಟಿನಾ ನರಮಂಡಲದ ಪದರದಲ್ಲಿ ಮಧ್ಯ ಉಬ್ಬಿದ ಜಾಗಗಳು, ಈ ಉಬ್ಬಿದ ಜಾಗಗಳು ಇದ್ರೆ ಸ್ಪಷ್ಟವಾಗಿ ಇದು ವೆಟ್ ಟೈಪ್. ಮತ್ತೆ ಇದು ತುಂಬಾ ಸೀರಿಯಸ್ ಆದ ಮ್ಯಾಕ್ಯುಲರ್ ಡಿಜನರೇಷನ್, ಅಂದ್ರೆ ಬಹಳ ಬೇಗನೆ ದೃಷ್ಟಿನಾಶಕ್ಕೆ ಕಾರಣವಾಗ್ತದೆ. ಡ್ರೈ ಟೈಪ್ ನಲ್ಲಿ ಬೇಗ ದೃಷ್ಟಿನಾಶ ಆಗುದಿಲ್ಲ, ನಿಧಾನಕ್ಕೆ ವರ್ಷಾನುಗಟ್ಲೆ ತಗೊಂಡು ದೃಷ್ಟಿ ಕ್ಷಯ ಆಗ್ತದೆ ಈ ರೀತಿ. ಹಾಗಾಗಿ ಅಲ್ಲಿ ಏನಂದ್ರೆ ನರಮಂಡಲದ ಈ 2ನೇ ಟೈಪ್ ಅಲ್ಲಿ ವೆಟ್ ಟೈಪ್ ಅಂತ ನಾವು ಹೇಳ್ತೇವೆ. ಅದರಲ್ಲಿ ಒಂದು ನರಮಂಡಲದ ರೆಟಿನದ ಒಂದು ಪದರ ಮತ್ತೊಂದು ಪದರ ಡಿಟ್ಯಾಚ್ ಆಗ್ತದೆ. ಡಿಟ್ಯಾಚ್ ಆಗುದು ಅಂದ್ರೆ ಅದೊಂದು ದೊಡ್ಡ ಕಾಂಪ್ಲಿಕೇಶನ್. ಮತ್ತೆ ಅಲ್ಲಿ ಕೊರಾಯ್ಡ್ ನಿಯೋವ್ಯಾಸ್ಕ್ಯುಲರೈಸೇಷನ್ ಅಂದ್ರೆ ಅನಗತ್ಯವಾದ ರಕ್ತನಾಳಗಳ ಬೆಳವಣಿಗೆ ಆಗ್ತದೆ. ನೋಡಿ, ರಕ್ತನಾಳಗಳು ಬೆಳವಣಿಗೆ ಅದು ಏನು ರೆಟಿನಾ ಏನು ತಿಳ್ಕೊಳ್ತದೆ ಅಂತ ಹೇಳಿದ್ರೆ ಅದು ತನ್ನ ರಕ್ಷಣೆಗಾಗಿ ರಕ್ತನಾಳಗಳನ್ನು ಹೆಚ್ಚೆಚ್ಚು ಉತ್ಪಾದನೆ ಮಾಡುದು ಅಂತ ಲೆಕ್ಕ ಅದು ತಿಳ್ಕೊಂಡಿದೆ. ಆದ್ರೆ ಅದು ಮಿಸ್ಕಾನ್ಸೆಪ್ಷನ್. ಯಾವ ರಕ್ತನಾಳಗಳನ್ನು ಅತಿಯಾಗಿ ಅದು ಉತ್ಪಾದನೆ ಮಾಡಿದೆವು ನರಮಂಡಲದ ಪದರ, ಆ ರಕ್ತನಾಳಗಳೇ ಅದಕ್ಕೆ ಮುಳುವಾಗ್ತದೆ. ಆ ರಕ್ತನಾಳಗಳಿಂದ ಒಂದು ಒಡೆದು ಅಲ್ಲಿ ನರಮಂಡಲದ ಪದರದ ರಕ್ತಸ್ರಾವ ಆಗ್ಬೋದು. ಇನ್ನೊಂದು ಅದು ಅಲ್ಲಿ ಆ ರಕ್ತನಾಳಗಳ ರಕ್ತದಿಂದ ದ್ರವ ಹೊರಗಡೆ ಸ್ರಾವ ಆಗ್ಬೋದು. ಸ್ರಾವ ಆಗಿ ರೆಟಿನಾ ಡಿಟ್ಯಾಚ್ಮೆಂಟ್, ಅದು ದೊಡ್ಡ ಕಾಂಪ್ಲಿಕೇಶನ್. ಇಡೀ ಕಣ್ಣು ದೃಷ್ಟಿಯೇ ನಾಶ ಆಗ್ಬೋದು. ಈ ರೀತಿಯ ಕಾಂಪ್ಲಿಕೇಶನ್ ಇದೆ. ಆದ ಕಾರಣ ಇದನ್ನು ಆರಂಭದಲ್ಲೇ ನಾವು ಆಕ್ಯುಲಾರ್ ಕೊಹರೆನ್ಸ್ ಟೋಮೋಗ್ರಫಿ, ಕಣ್ಣಿನ ನರಮಂಡಲದ ಪದರದ ಸ್ಕ್ಯಾನಿಂಗ್, ಈ ರೀತಿ ಆಧುನಿಕ ಸೌಲಭ್ಯಗಳನ್ನು ನಾವು ಗುರುತಿಸಬಹುದು. ಆರಂಭಿಕವಾದ ಪ್ರೈಮರಿ ಸ್ಕ್ರೀನಿಂಗ್ ಮತ್ತು ಫಂಡಸ್ ಫ್ಲೋರಸಿನ್ ಆಂಜಿಯೋಗ್ರಫಿ ಅಂತ ಹೇಳ್ತೇವೆ. ಆ ರೀತಿ ಎಲ್ಲ ವಿಧಾನಗಳು ಈಗ ನಮ್ಮ ಪ್ರಸಾದಿನಿ ಆಯುರ್ನಿಕೇತನ ನಾವು ಸ್ಲಿಟ್ ಲ್ಯಾಬ್ ಎಕ್ಸಾಮಿನೇಷನ್ ಮಾಡ್ತೇವೆ, ಆಪ್ಥಾಲ್ಮೋಸ್ಕೋಪಿಕ್ ಎಕ್ಸಾಮಿನೇಷನ್ ಮಾಡ್ತೇನೆ. ಆದ್ರೆ ಆಕ್ಯುಲಾರ್ ಕೊಹರೆನ್ಸ್ ಟೋಮೋಗ್ರಫಿ ಅಂತ ಇದ್ದ ಅದಕ್ಕೆ ತುಂಬಾ ದೊಡ್ಡದಾದ ಅಡ್ವಾನ್ಸ್ಡ್ ಉಪಕರಣ ಬೇಕಾಗ್ತದೆ. ಅದು ಎಲ್ಲಿ ಆ ಸೌಲಭ್ಯ ಇದೆಯೋ ಅಲ್ಲಿ ಅದನ್ನು ಮಾಡಿಸಿಕೊಂಡು ಬರ್ಲಿಕ್ಕೆ ನಾನು ರೋಗಿಗಳಿಗೆ ಹೇಳ್ತೇನೆ, ಯಾಕಂದ್ರೆ ಚಿಕಿತ್ಸೆಯನ್ನು ಮಾನಿಟರ್ ಮಾಡಲಿಕ್ಕೆ. ಈ ರೀತಿ ಅದರ ವ್ಯತ್ಯಾಸಗಳು. ಮತ್ತೆ ಆ ವೆಟ್ ಟೈಪ್ ನಲ್ಲಿ ವ್ಯಾಸ್ಕ್ಯುಲಾರ್ ಎಂಡೋಥೀಲಿಯಲ್ ಗ್ರೋತ್ ಫ್ಯಾಕ್ಟರ್ಸ್ ಅಂತ ಹೇಳುವಂತದ್ದನ್ನು ಉತ್ಪಾದನೆ ಮಾಡ್ತದೆ ರೆಟಿನಾ, ಯಾಕಂದ್ರೆ ರಕ್ತನಾಳಗಳು ತುಂಬಾ ಬೆಳಿಲಿಕ್ಕೆ ಅಂತ. ಆದ್ರೆ ರೇಷ್ಮೆ ಹುಳದಾಗೆ ಅದುವೇ ತಾನೇ ಕಟ್ಟಿದ ರೇಷ್ಮೆಯಿಂದಾಗಿ ಅದು ತನ್ನ ನಾಶಕ್ಕೆ ಕಾರಣವಾಗ್ತದೆ. ಹಾಗೆ ರೆಟಿನಾ ಯಾವ ರಕ್ತನಾಳಗಳನ್ನು ತನ್ನ ರಕ್ಷಣೆಗೆ ಅಂತ ಹೇಳಿ ಮಾಡ್ತಾ ಇದೆಯೋ ಅದರಿಂದ ಆ ರೆಟಿನಾ ನಾಶವಾಗ್ತದೆ. ಈ ರೀತಿ 2 ಟೈಪ್ ಇದೆ. ಸೊ ಇದು ತಪಾಸಣೆಯನ್ನು ಮಾಡಿಸಿಕೊಳ್ಳುವಂಥದ್ದು, ಮತ್ತೆ ಅದನ್ನ ಹೇಗೆ ಎಷ್ಟು ಸಮಸ್ಯೆ ತೀವ್ರವಾಗಿದೆ ಅನ್ನುವಂಥದ್ದು ನೀವು ಅರ್ಥ ಮಾಡಿಕೊಳ್ಳಬಹುದು. ಇನ್ನೊಂದೇನಂದ್ರೆ ಈ 2ನೇ ಟೈಪಿಗೆ ಈ ನಾವು ಇಂಜೆಕ್ಷನ್ ಎವಾಸ್ಟಿನ್ ಅಂತ ನಾನು ಹೇಳಿದೆ ಅಲ್ಲ, ಆ 2ನೇ ಟೈಪ್ ಅಂದ್ರೆ ವೆಟ್ ಟೈಪ್ ತುಂಬಾ ಸೀರಿಯಸ್ ಆದ ಈ ರೀತಿಯ ಇದನ್ನು ನಿಭಾವಣೆ ಮಾಡ್ಲಿಕ್ಕೆ ಆಧುನಿಕ ವೈದ್ಯಕದಲ್ಲಿ ಆ ಎವಾಸ್ಟಿನ್ ಅಂದ್ರೆ ಆಂಟಿ VEGF ಇಂಜೆಕ್ಷನ್ ಅಂತ ನಾವು ಹೇಳೋದು. ಅಂದ್ರೆ ಆ ವ್ಯಾಸ್ಕ್ಯುಲಾರ್ ಎಂಡೋಥೀಲಿಯಲ್ ಗ್ರೋತ್ ಫ್ಯಾಕ್ಟರ್ ಅಂತ ಯಾವುದನ್ನು ಉತ್ಪಾದನೆ ಮಾಡ್ತಾರೆ ರೆಟಿನಾ, ಅದಕ್ಕೆ ಪ್ರತಿ ವಿರುದ್ಧವಾಗಿ ಕೊಡುವಂತದ್ದು ಆ ಇಂಜೆಕ್ಷನ್, ಅದನ್ನು ತಡೆಗಟ್ಟಲಿಕ್ಕೆ ಆ ರಕ್ತನಾಳಗಳ ಬೆಳವಣಿಗೆಯನ್ನು. ಸೊ ಅದು ಸ್ವಲ್ಪ ಮಟ್ಟಿಗೆ ಅದಕ್ಕೆ ಬ್ರೇಕ್ ಹಾಕೋದು ದೃಷ್ಟಿಯನ್ನು ಕೊಡುವುದಿಲ್ಲ, ಅದು ಸಂಪೂರ್ಣವಾಗಿ ಆ ರೋಗದ ಬೆಳವಣಿಗೆಯನ್ನು ನಶಿಸುವುದಿಲ್ಲ. ಆಗಾಗ ಅದನ್ನು ಕೊಡ್ತಾ ಇರ್ತಾರೆ. ಆದ್ರೆ ಡ್ರೈ ಟೈಪಿಗೆ ಇಂಜೆಕ್ಷನ್ ಪ್ರಯೋಜನ ಆಗುದಿಲ್ಲ. ಡ್ರೈ ಟೈಪ್ ಅಂತ ನಾನು ಮೊದಲ ವಿಧ ಹೇಳಿದೆಲ್ಲ, ಅದಕ್ಕೆ ಈ ಪ್ರಯೋಜನ ಆಗುದಿಲ್ಲ. ಅದಕ್ಕೆ ವಿಟಮಿನ್ ಮಾತ್ರೆಗಳು, ಆಂಟಿ ಆಕ್ಸಿಡೆಂಟ್ಸ್ ಈ ರೀತಿಯನ್ನು ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಕೊಡುವಂತದ್ದು.
ಸೊ ಇದಿಷ್ಟು ಇರುವಂತಹ ವಿಚಾರಗಳು. ಇನ್ನೊಂದಷ್ಟು ತಿಳಿದುಕೊಳ್ಳುವಂತದ್ದು ಇದೀಗ ಆಧುನಿಕ ರೀತಿಯಲ್ಲಿ. Yes. ಇನ್ನು ನಾವು ಆಯುರ್ವೇದದ ವಿಚಾರಕ್ಕೆ ಬರಬೇಕು. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಕಾರ್ಯಕ್ರಮ ಮುಂದುವರಿಯುತ್ತೆ. ಅದರ ಜೊತೆಗೆ ವೀಕ್ಷಕರ ಜೊತೆಗೆ ಕೂಡ ಮಾತನಾಡಬೇಕು, ಅವರ ಪ್ರಶ್ನೆಗಳು ಕೂಡ ಇರುತ್ತೆ, ಅವರ ಕರೆಗಳನ್ನು ಕೂಡ ಸ್ವೀಕಾರ ಮಾಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551. ಬಲೆ ಬಲೆ ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా నేను మస్తు ఖుషి అప్పుడు బాబా ಫುಲ್ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ಇಲ್ಲಡ್ ಮಾತಾಡಲು ವೀಕಿದೆ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಪಿ ನೆಜ್ಜಿ ಪೋಲೇರು ಬೇಬಿ ಯಬಾ ವೀಕೆ Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551. ಬಲೆ ಬಲೆ ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా నేను మస్తు ఖుషి అప్పుడు బాబా ಫುಲ್ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ಇಲ್ಲಡ್ ಮಾತಾಡಲು ವೀಕಿದೆ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಪಿ ನೆಜ್ಜಿ ಪೋಲೇರು ಬೇಬಿ ಯಬಾ ವೀಕೆ Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251 200 551.
ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ ಅವರ ಜೊತೆಗೆ ಹೆಲ್ತ್ ಟಾಕ್ ಆಯುರ್ ಪ್ರಸಾದಿನಿ ವಿಶೇಷವಾದ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ವಯೋಸಂಬಂಧಿತ ದೃಷ್ಟಿಕ್ಷಯ ಕಾರ್ಯಕ್ರಮದ ಬಗ್ಗೆ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇನ್ನೊಂದಷ್ಟು ಪ್ರಶ್ನೆಗಳು ಕೂಡ ಇದೆ, ಜೊತೆಗೆ ತಮ್ಮ ಕರೆಗಳು ಕೂಡ ಇದೆ. ತಮ್ಮ ಕರೆಗಳನ್ನು ಕೂಡ ಸ್ವೀಕರಿಸಿ ತಮ್ಮ ಪ್ರಶ್ನೆಗಳಿಗೆ ಡಾಕ್ಟರ್ ಉತ್ತರವನ್ನು ಕೊಡೋದಕ್ಕಿದ್ದಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಡಾಕ್ಟರ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್ ಬ್ಯಾಕ್ ಸರ್. ಈಗಾಗಲೇ ಸಮಸ್ಯೆಗಳು ಏನೇನೆಲ್ಲ ಕಾಣಿಸಿಕೊಳ್ಳುತ್ತೆ ಮತ್ತು ಅದನ್ನು ಹೇಗೆ ತಪಾಸಣೆ ಮಾಡಿಕೊಳ್ಬೋದು ಅನ್ನುವಂಥದ್ದನ್ನು ಹೇಳಿದ್ರಿ. ಇನ್ನು ಚಿಕಿತ್ಸೆಗಳು, ಇತರ ವೈದ್ಯ ಪದ್ಧತಿಯ ಚಿಕಿತ್ಸೆಗಳಿಗೆ ಮತ್ತು ಈಗ ಆಯುರ್ವೇದದಲ್ಲಿ ಕಣ್ಣಿಗೆ ಅಥವಾ ಇಂಥ ಒಂದು ಸಮಸ್ಯೆಗಳಿಗೆ ವಯೋಸಂಬಂಧಿತ ದೃಷ್ಟಿ ಕ್ಷಯಗಳಿಗೆ ಹೇಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀರಿ ಅಂತ. ಆಯುರ್ವೇದದಲ್ಲಿ ನಾವು ಶೋಧನ ಚಿಕಿತ್ಸೆ ಮತ್ತು ಶಮನ ಚಿಕಿತ್ಸೆ ಅಂತ ಎರಡು. ಶಮನ ಚಿಕಿತ್ಸೆ ಅಂದ್ರೆ ಕಷಾಯ, ಚೂರ್ಣ, ಮಾತ್ರೆ ಈ ರೀತಿ ಔಷಧಗಳನ್ನು ಕೊಡುವಂಥದ್ದು. ಆದರೆ ನಿಜವಾಗಿ ಈ ತರದ ಕಾಯಿಲೆಗಳಿಗೆ ಕೇವಲ ಶಮನ ಔಷಧಗಳು ದೊಡ್ಡ ಒಂದು ಪ್ರಯೋಜನ ಆಗುವುದಿಲ್ಲ. ಯಾಕಂದ್ರೆ ಕಾಯಿಲೆಯ ಸ್ವರೂಪ ಆ ತರದ್ದಿದೆ. ಆದ ಕಾರಣ ನಾವು ಪಂಚಕರ್ಮ ಚಿಕಿತ್ಸೆ ಮತ್ತು ಆಯುರ್ವೇದದಲ್ಲಿ ಕಣ್ಣಿನ ಚಿಕಿತ್ಸೆಗೆ ಅಂತೇಳಿ ಕ್ರಿಯಾಕಲ್ಪ ಚಿಕಿತ್ಸೆಗಳು ಅಂತ ಸುಶ್ರುತ ಸಂಹಿತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಹಳ ಅದ್ಭುತವಾದ ಮತ್ತು ಪರಿಣಾಮಕಾರಿಯಾದ ಚಿಕಿತ್ಸಾ ವಿಧಾನ ಇದೆ. ಅಂದ್ರೆ ಕಣ್ಣಿನ ಲೋಕಲ್ ಟ್ರೀಟ್ಮೆಂಟ್ಸ್, ಇದಕ್ಕೆ ಕ್ರಿಯಾಕಲ್ಪ ಚಿಕಿತ್ಸೆಗಳು ಅಂತ ನಾವು ಆಯುರ್ವೇದದಲ್ಲಿ ಕರಿತೇವೆ. ಈ ಪಂಚಕರ್ಮ ಚಿಕಿತ್ಸೆಯಲ್ಲಿ ಆ ಕಾಯಿಲೆಯ ವಿಷಯಕ್ಕೆ ಅನುಸಾರವಾಗಿ ಈಗ ವಮನ ಅಂದ್ರೆ ವಾಂತಿ ಮಾಡಿಕೊಳ್ಳುವುದು ಇದೆ ಪಂಚಕರ್ಮದಲ್ಲಿ ಒಂದು. ಆದರೆ ನಾವು ಈ ತಿಮಿರದಂತಹ ಸಂದರ್ಭದಲ್ಲಿ ವಾತಜ ತಿಮಿರ, ಈ ತರದ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಕಾಯಿಲೆಯಲ್ಲಿ ತಿಮಿರದಲ್ಲಿ ಆ ರೀತಿಯ ವಮನವನ್ನು ನಾವು ಹೆಚ್ಚಾಗಿ ಅಡಾಪ್ಟ್ ಮಾಡಿಕೊಳ್ಳುವುದಿಲ್ಲ. ನಾವು ವಿರೇಚನ ಕರ್ಮ ಅಂತ ಇದೆ, ಅಂದ್ರೆ ಪರ್ಗೇಷನ್ ಥೆರಪಿ ಅಂತ. ಆರಂಭದಲ್ಲಿ ನಾವು ಒಂದು ಔಷಧೀಯ ತುಪ್ಪವನ್ನು ಅವರಿಗೆ ಒಂದಷ್ಟು ದಿನಗಳ ಕಾಲ ಕುಡಿಲಿಕ್ಕೆ ಕೊಡ್ತೇವೆ. ಅದಕ್ಕೆಲ್ಲ ವಿಧಿವಿಧಾನಗಳೆಲ್ಲ ಇದೆ. ನಂತರ ಆ ರೀತಿ ಬಹಳಷ್ಟು ಸಲ ವಿರೇಚನ ಅಂದ್ರೆ ಪರ್ಗೇಷನ್ ಆಗುವ ಹಾಗೆ, ಬಹಳಷ್ಟು ಸಲ ಮಲಶೋಧನೆ ಆಗುವ ಹಾಗೆ ನಾವು ಔಷಧವನ್ನು ಕೊಡ್ತೇವೆ. ಅದಕ್ಕೆ ಕೋಷ್ಠ ಶುದ್ಧಿ ಅಂತ, ಅಂದ್ರೆ ಹೊಟ್ಟೆಯನ್ನು ಶುದ್ಧಿ ಮಾಡಿಕೊಂಡ ಮೇಲೆ ಕಣ್ಣಿನ ಚಿಕಿತ್ಸೆ ಆಗಲಿ ಯಾವುದೇ ಚಿಕಿತ್ಸೆ ಆಗಲಿ ಹೊಟ್ಟೆಯನ್ನು ಶುದ್ಧ ಮಾಡಿಕೊಳ್ಳುವಂಥದ್ದು, ಅಂದ್ರೆ ದೇಹದೊಳಗಿನ ದೋಷಗಳನ್ನು ಹೊರಹಾಕುವಂಥದ್ದು, ಅದು ಜೀರ್ಣಾಂಗ ವ್ಯೂಹದ ಮೂಲಕವೇ ಆಗುವಂಥದ್ದು ಆಯುರ್ವೇದದಲ್ಲಿ ಬಹಳ ವೈಶಿಷ್ಟ್ಯ. ಅದಕ್ಕೆ ಆಧುನಿಕ ಸಂಶೋಧನೆಯಲ್ಲಿ ಕೂಡ ಈ ಜೀರ್ಣಾಂಗ ವ್ಯೂಹವನ್ನು ಸೆಕೆಂಡ್ ಬ್ರೈನ್ ಅಂತ ಕರೆದಿದ್ದಾರೆ, ಎರಡನೇ ಮೆದುಳು ಅಂತ. ಎರಡನೇ ಮೆದುಳು ಅಂದ್ರೆ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ ಅಂತ. ಆಯುರ್ವೇದ ಈ ಜೀರ್ಣಾಂಗ ವ್ಯೂಹದ ಮೂಲಕ ಈ ರೀತಿಯ ಶೋಧನ ಕ್ರಮಕ್ಕೆ ಪ್ರಾಮುಖ್ಯತೆ ಕೊಡ್ತದೆ. ವಿರೇಚನ ಕರ್ಮ ಆದ ಮೇಲೆ, ಆ ಚಿಕಿತ್ಸೆ ಆದ್ಮೇಲೆ ನಂತರ ನಾವು ಬಸ್ತಿ ಕರ್ಮ ಅಂತ, ಎನಿಮಾ ಥೆರಪಿ, ಅದರಲ್ಲಿ ಕಷಾಯ ಮತ್ತು ಔಷಧಿಯುಕ್ತ ತೈಲಗಳು ಇತ್ಯಾದಿಗಳನ್ನು ನಾವು ಬಳಕೆ ಮಾಡಿ ಬೇರೆ ಬೇರೆ ಕಾಂಬಿನೇಷನ್, ನೂರಾರು ಯೋಗಗಳಿದೆ, ಸಂಯೋಗಗಳಿದೆ, ಔಷಧಗಳಿದೆ. ಅದನ್ನು ಆಯಾ ವ್ಯಕ್ತಿಯ, ಎಲ್ಲರಿಗೂ ಒಂದೇ ಚಿಕಿತ್ಸೆ ಅಲ್ಲ, ಆಯಾ ವ್ಯಕ್ತಿಯ ಪ್ರಕೃತಿ ಮತ್ತು ರೋಗಿ ಅವಸ್ಥೆ ಮತ್ತು ರೋಗದ ಅವಸ್ಥೆಯನ್ನು ಅನುಸರಿಸಿ ನಾವು ಅದಕ್ಕೆ ಆ ಚಿಕಿತ್ಸಾ ವಿಧಾನದ ಪ್ರೋಟೋಕಾಲ್ ಅನ್ನು ತಯಾರು ಮಾಡ್ತೇವೆ. ವಿರೇಚನ ಕರ್ಮ ಆಯ್ತು, ಬಸ್ತಿ ಕರ್ಮ ಆಯ್ತು, ಈ ವಿಧಾನದಲ್ಲಿ ಚಿಕಿತ್ಸೆಯ ಕ್ರಮ ಹೋಗ್ತದೆ. ನಂತರ ನಾವು ನಸ್ಯಕರ್ಮ ಅಂತ. ನಸ್ಯಕರ್ಮ ಅಂತ ಹೇಳಿದ್ರೆ ಕೆಲವೊಂದು ಸ್ಟೆಪ್ಗಳನ್ನು ಮಾಡಿದ ನಂತರ, ಅಭ್ಯಂಗ ಎಲ್ಲ ಆದ ನಂತರ ಈ ಮೂಗಿನ ನಾಸಾದ್ವಾರದ ಮೂಲಕ, ಮೂಗಿನ ಮೂಲಕ ಔಷಧವನ್ನು ಪ್ರಯೋಗ ಮಾಡುವಂಥದ್ದು. ಅದು ಎಷ್ಟ ಮಟ್ಟಿಗೆ ಇದ್ರೆ, ಮೂಗು ಅಂದ್ರೆ ಈ ತಲೆಯ ಭಾಗದ, ಅದು ಕಣ್ಣಿನ ಕಾಯಿಲೆ ಮತ್ತು ಕುತ್ತಿಗೆ ಮೇಲಿನ ಎಲ್ಲ ಭಾಗದ ಎಲ್ಲ ಕಾಯಿಲೆಗಳಿಗೆ ಮೂಗು ದ್ವಾರ ಇದ್ದಾಗೆ ಅಂತ. ಹಾಗಾಗಿ ಅದರ ಮೂಲಕ ಪ್ರಯೋಗಿಸಿದ ಔಷಧ ಕುತ್ತಿಗೆ ಮೇಲಿನ ಕಾಯಿಲೆಗಳಿಗೆ ತುಂಬಾ ಪರಿಣಾಮಕಾರಿ ಆಗ್ತದೆ ಅಂತ. ನಾಸಾಹಿ ಶಿರಸೋದ್ವಾರಂ ಅಂತ. ಆ ರೀತಿ ಆ ನಸ್ಯ ಕರ್ಮವನ್ನು ನಂತರದ ಸ್ಟೆಪ್ನಲ್ಲಿ ಮಾಡ್ತೇವೆ. ವಿರೇಚನ ಆಯ್ತು, ಬಸ್ತಿ ಕರ್ಮ ಆಯ್ತು, ನಸ್ಯ ಕರ್ಮ ಆಯ್ತು. ಆದ್ರೆ ರೋಗಿಗಳಿಗೆ ಸ್ವಲ್ಪ ತಾಳ್ಮೆ ಕೂಡ ಬೇಕಾಗ್ತದೆ. ಯಾಕಂದ್ರೆ ಒಂದು ವಿರೇಚನ ಕರ್ಮ ಮತ್ತೆ ಬಸ್ತಿ ಕರ್ಮ ಆಗುವಾಗಲೇ ಕೆಲವರು ಮಧ್ಯದಲ್ಲಿ ಅದರ ಒಂದು ಪರಿಣಾಮವನ್ನು ನಿರೀಕ್ಷೆ ಮಾಡಿ ಅವರು ಮಧ್ಯದಲ್ಲಿ ಅಲ್ಲಿಗೆ ಚಿಕಿತ್ಸೆಯನ್ನು ನಿಲ್ಲಿಸುವಂತ ಸಾಧ್ಯತೆಗಳು ಇರ್ತದೆ. ಯಾಕಂದ್ರೆ ಸ್ವಲ್ಪ ತಾಳ್ಮೆಯನ್ನು ಬೇಡ್ತದೆ ಆಯುರ್ವೇದ ಚಿಕಿತ್ಸೆ. ಯಾಕಂದ್ರೆ ಎಷ್ಟೋ ವರ್ಷದಿಂದ ಇದೆ, 3-4 ವರ್ಷದಿಂದ ಈ ಸಮಸ್ಯೆ ಇದೆ. ಇಂಜೆಕ್ಷನ್ ತಕೊಂಡ್ರು ಕಮ್ಮಿ ಆಗ್ಲಿಲ್ಲ, 10 ದಿನದಲ್ಲೋ 1 ತಿಂಗಳಲ್ಲೋ ನಾನು ಸಂಪೂರ್ಣ ಗುಣ ಮಾಡುವಂತಹ ನಿರೀಕ್ಷೆಯನ್ನು ರೋಗಿ ಕೂಡ ಮಾಡಬಾರದು. ಆ ರೀತಿಯ ಒತ್ತಡವನ್ನು ವೈದ್ಯರ ಮೇಲೆ ಕೂಡ ಹಾಕಬಾರದು. ಒಂದಷ್ಟು ಸಮಯ, ಸಾಧಾರಣ ಈ ಎಲ್ಲ ಚಿಕಿತ್ಸೆಗಳನ್ನು ಇನ್ನು ಮುಂದೆ ಹೇಳುವಂತಹ ಚಿಕಿತ್ಸೆಗಳನ್ನು ಮಾಡುವುದಕ್ಕೆ ಸಾಧಾರಣ ಒಂದು ಈ ಶೋಧನ ಚಿಕಿತ್ಸೆಗೆ 3 ತಿಂಗಳ ಅವಧಿ ಬೇಕಾಗ್ತದೆ ಕನಿಷ್ಠ ಪಕ್ಷ. ಅಂದ್ರೆ ಎಲ್ಲವನ್ನು ಒಂದು ಹಂತವಾಗಿ ಮಾಡ್ತಾ ಹೋಗ್ಬೇಕು. ಈಗ ಮುಂದಿದ್ದನ್ನು ಹಿಂದಿದ್ದನ್ನು ಮುಂದೆ ಮಾಡ್ಲಿಕ್ಕೆ ಆಗುದಿಲ್ಲ. ವಿಧಾನದಲ್ಲಿ ಶಾಸ್ತ್ರೀಯ ಆಯುರ್ವೇದದಲ್ಲಿ ಯಾವ ರೀತಿ ಹೇಳಿದೆ ಅದೇ ರೀತಿಯಲ್ಲಿ ಹೋಗಿದರೆ ಅದಕ್ಕೆ ಫಲಿತಾಂಶ ಖಂಡಿತವಾಗಿ ಸಿಗ್ತದೆ. ವಿರೇಚನ, ಬಸ್ತಿ, ನಸ್ಯ. ಇನ್ನು ನಾವು ಮುಂದಿನ ಕ್ರಿಯಾಕಲ್ಪ ಚಿಕಿತ್ಸೆಗಳು ಅಂತ, ಅಂದ್ರೆ ಕಣ್ಣಿನ ಚಿಕಿತ್ಸೆಗಳು, ಅದರ ಬಗ್ಗೆ ಮಾತನಾಡೋಣ. ಕರೆಗಳು ಬರ್ತಾ ಇದೆ, ಸ್ವೀಕರಿಸಿಕೊಂಡು ಮತ್ತೆ ಇನ್ನಷ್ಟು ಚಿಕಿತ್ಸೆಗಳ ಬಗ್ಗೆ ಮಾತನಾಡೋಣ ಅಂತ ಹೇಳ್ತಾ ಮೊದಲ ಕಾಲರ್. ಹಲೋ. ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹರಿ ಅಂತ ಹೇಳಿ ಬನ್ನೂರಿಂದ.
ಹರಿ ಅವರು ಬೆಂಗಳೂರಿಂದ. ಓಕೆ, ಎಸ್ ಡಾಕ್ಟರ್ ಇದ್ದಾರೆ, ಮಾತಾಡಿ ಹರಿ ಅವರೇ. ಸರ್ ನಮಸ್ತೆ. ನಮಸ್ತೆ ಹರಿಯವರೇ, ಹೇಳಿ. ಅದೀಗ ಈ ಗ್ಯಾಜೆಟ್ಗಳ ಬಳಕೆಯಿಂದ ಹಾ, ತುಂಬಾ ಚಿಕ್ಕ ಪ್ರಾಯದಲ್ಲಿ ದೃಷ್ಟಿಯ ಸಮಸ್ಯೆಗಳೆಲ್ಲ ಬರ್ತದೆ. ಖಂಡಿತವಾಗಿ. ಇದಕ್ಕೆ ಒಂದು ಪರಿಹಾರ ಅಂತ ಹೇಳಿದ್ರೆ ನಾವು ಕನ್ನಡಕಗಳನ್ನು ಅಳವಡಿಸಿಕೊಳ್ಳುದು. ಹೌದು. ಅದು ಬಿಟ್ಟು ನಮ್ಮ ದೈನಂದಿನ ಇದರಲ್ಲಿ ಕಣ್ಣಿನ ಆರೋಗ್ಯವನ್ನು ಆಯುರ್ವೇದಿಕವಾಗಿ ಹೇಗೆ ಕಾಪಾಡಿಕೊಳ್ಳಬಹುದು, ಅದಕ್ಕೆ ಏನಾದ್ರು ಹೌದು. ಸಲಹೆಗಳಿದೆಯಾ ಅಂತ? ಹೌದು. ಒಂದು, ಈ ನಾವು ಮೊಬೈಲ್, ಕಂಪ್ಯೂಟರ್ ಇದರ ಬಳಕೆಯಲ್ಲಿ ಒಂದು ಸಂಯಮವನ್ನು ಮಾಡಿಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಮೊಬೈಲ್, ಕಂಪ್ಯೂಟರ್, ಈ ಗ್ಯಾಡ್ಗೆಟ್ಗಳ ಬಳಕೆಯಲ್ಲಿ ಕಣ್ಣಿನ ಬ್ಲಿಂಕಿಂಗ್ ಟೈಮ್ ಅಂದ್ರೆ ಕಣ್ಣು ಮುಚ್ಚಿ ತೆರೆಯುವಂಥದ್ದು ಕಣ್ಣೀರಿನ ಪದರದ ಆರೋಗ್ಯವನ್ನು ಕಾಪಾಡ್ತದೆ. ಆ ಬ್ಲಿಂಕಿಂಗ್ ಟೈಮ್ ಕಡಿಮೆ ಆಗ್ತದೆ, ಕಣ್ಣೀರಿನ ಪದರ ವಾತಾವರಣಕ್ಕೆ ಹೆಚ್ಚು ಎಕ್ಸ್ಪೋಸ್ ಆಗಿ ಶುಷ್ಕಾಕ್ಷಿಪಾಕ ಅಥವಾ ಡ್ರೈ ಐ ಸಿಂಡ್ರೋಮ್ ಅಂತ ಕಾಣಿಸಿಕೊಳ್ತದೆ. ಆದ ಕಾರಣ ಅದರಲ್ಲಿ ಹೇಗೂ ಕೂಡ ಅದು ಆಯುರ್ವೇದ ರೀತಿಯಾಗಲಿ ಎಲೋಪತಿ ರೀತಿಯಾಗಲಿ ಅದರಲ್ಲಿ ಇರುವಂತಹ ಸಂಯಮವನ್ನು ನಾವು ಮಾಡಿಕೊಳ್ಳಲೇಬೇಕು. ಅದಲ್ಲದೆ ಸಾಧಾರಣ ನಾವು ಪಾಮಿಂಗ್ ಮೆಥಡ್ ಅಂತ ಹೇಳ್ತೇವೆ. ಎರಡೂ ಕೈಗಳನ್ನು ಉಜ್ಜಿಕೊಂಡು ಒಂದು ದಿನಕ್ಕೆ ಕೆಲವು ಸಲ ಈ ಕಣ್ಣನ್ನು ಮುಚ್ಚಿಕೊಂಡು ಕಣ್ಣಿನ ರೆಪ್ಪೆ ಮೇಲೆ ಹೀಗೆ ಇಟ್ಟುಕೊಳ್ಳುವಂಥದ್ದು ಒಂದು ನಿಮಿಷದ ಕಾಲ, ಅದು ಪಾಮಿಂಗ್ ಮೆಥಡ್ ಅಂತ ಹೇಳ್ತೇವೆ. ಕಣ್ಣಿನ ರಕ್ಷಣೆಗೆ ತುಂಬಾ ಸಹಕಾರಿಯಾಗ್ತದೆ. ಮತ್ತೆ ಐ ಎಕ್ಸರ್ಸೈಸಸ್ ಅಂತ, ಈ ಪ್ಲಾಸ್ಟಿಕ್ಕಿನ ಸಣ್ಣ ಗಾತ್ರದ ಬಾಲ್ ಸಿಗ್ತದೆ ನೋಡಿ, ಅದನ್ನು ನಾವು ಒಂದು ಕೈಯಿಂದ ಮತ್ತೊಂದು ಕೈಗೆ ಹಾರಿಸುವುದು. ಆಗ ನಾವು ಕಣ್ಣಿನ ಚಲನೆ, ಆ ಬಾಲ್ನ ಚಲನೆಯನ್ನು ಅನುಸರಿಸಬೇಕು. ಮತ್ತು ಕೆಳಗೆ ನೆಲಕ್ಕೆ ಹೀಗೆ ಹಾಕಿ ಅದನ್ನು ಇನ್ನೊಂದು ಕೈಯಿಂದ ಹಿಡಿಯುವಂಥದ್ದು. ಅದೊಂದು ಆಟದ ಹಾಗೆ ಕೂಡ ಬಳಕೆ ಆಗ್ತದೆ. ಅದು ನಮ್ಮ ರೆಟಿನಾವನ್ನು ಸ್ಟಿಮ್ಯುಲೇಟ್ ಮಾಡ್ತದೆ, ಕಣ್ಣಿನ ರೆಟಿನಾವನ್ನು. ಎಸ್ಪೆಷಲಿ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಮತ್ತೆ ಉಳಿದಂತಹ ಕಣ್ಣಿನ ರಕ್ಷಣಾ ವಿಧಾನಗಳಲ್ಲಿ ಕೂಡ ಇದನ್ನು ನಾವು ಪ್ರಾಮುಖ್ಯವಾಗಿ ಬಳಸಿಕೊಳ್ಳಬಹುದು. ಇದಕ್ಕೆ ಪಾಮಿಂಗ್ ಮೆಥಡ್, ಇದಕ್ಕೆ ನಾವು ಐ ಎಕ್ಸರ್ಸೈಸಸ್ ಅಂತ ಹೇಳ್ತೇವೆ. ಇನ್ನೊಂದು ಕ್ಯಾಂಡಲ್ ರೀಡಿಂಗ್ ಅಂತ ಹೇಳ್ತೇವೆ. ಅಂದ್ರೆ ಈ ಪತ್ರಿಕೆಗಳಲ್ಲಿ ಬರುವ ಅಕ್ಷರಕ್ಕಿಂತಲೂ ಸಣ್ಣದಾದ ಅಕ್ಷರವನ್ನು ಕ್ಯಾಂಡಲ್ ಬೆಳಕಿನಲ್ಲಿ ಓದುವಂಥದ್ದು. ಅದು ಕೂಡ ನಮ್ಮ ರೆಟಿನಾ ಅಂದ್ರೆ ಕಣ್ಣಿನ ನರಮಂಡಲದ ಪದರವನ್ನು ಸ್ಟಿಮ್ಯುಲೇಟ್ ಮಾಡ್ತದೆ ಅಂತ ಹೇಳುವಂಥದ್ದು. ಮತ್ತು ಇನ್ನೊಂದು, ಆಯುರ್ವೇದದಲ್ಲಿ ನಾವು ಮನೆಯಲ್ಲೇ ಮಾಡಿಕೊಳ್ಳುವಂತಹ ಕಣ್ಣಿನ ರಕ್ಷಣೆ ವಿಚಾರವನ್ನು ಹೇಳಿದ್ದಾರೆ. ಅದರಲ್ಲಿ ಪ್ರಾಮುಖ್ಯವಾದದ್ದು ತರಕಾರಿಗಳು ಯಾವುದನ್ನು ಬಳಸಬೇಕು ಮತ್ತು ಕೆಲವೊಂದು ಔಷಧ. ಅದರಲ್ಲಿ ಕೂಡ ಮುಖ್ಯವಾಗಿ ತ್ರಿಫಲ ಅಂತ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಆ ತ್ರಿಫಲ ಅಂತ ಹೇಳುವಂಥದ್ದಕ್ಕೆ ಬಹಳ ಪ್ರಾಮುಖ್ಯವಾದ ಸ್ಥಾನ ಇದೆ. ಈ ನಾವು ಇವತ್ತು ಹೇಳುವಂಥ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಇರ್ಬೋದು ಅಥವಾ ಬೇರೆ ಕಾಯಿಲೆಗಳಿರ್ಬೋದು, ಅದು ಎಲ್ಲದಕ್ಕೆ ಕೂಡ ಈ ತ್ರಿಫಲಕ್ಕೆ ಒಂದು ಪ್ರಮುಖ ಸ್ಥಾನ ಇದೆ ಅದನ್ನು ತಡೆಗಟ್ಟುವಲ್ಲಿ. ತ್ರಿಫಲ ಅಂತ ಹೇಳಿದ್ರೆ ಅಣಿಲೆಕಾಯಿ, ನೆಲ್ಲಿಕಾಯಿ, ಶಾಂತಿಕಾಯಿ, ಇದು ಮೂರರ ಸಂಯೋಗ. ಆಯುರ್ವೇದ ಔಷಧ ಅಂಗಡಿಗಳಲ್ಲಿ ಇದು ಬಹಳ ಸಾಮಾನ್ಯವಾಗಿ ಲಭ್ಯ ಇದೆ. ಈ ತ್ರಿಫಲ ಸಾಧಾರಣ ಒಂದು ಅರ್ಧ ಚಮಚದಷ್ಟು ಮತ್ತು ಜ್ಯೇಷ್ಠ ಮಧು ಅಂತ ಇದೆ. ಇದನ್ನು ನಾವು ಆಯುರ್ವೇದ ಅಂಗಡಿಗಳಲ್ಲಿ ಜ್ಯೇಷ್ಠ ಮಧು ಚೂರ್ಣ ಅಂತ ಹೇಳಿದ್ರೆ ಕೊಡ್ತಾರೆ. ಜ್ಯೇಷ್ಠ ಮಧು ಚೂರ್ಣವನ್ನು ಅರ್ಧ ಚಮಚ, ಜ್ಯೇಷ್ಠ ಮಧು ಆಯಿತು, ತ್ರಿಫಲ ಚೂರ್ಣ ಆಯಿತು, ಅರ್ಧ ಚಮಚ ಸೇರಿಸಿಕೊಂಡು ಅದಕ್ಕೆ ಬೇಕಾದಷ್ಟು ಅದನ್ನು ಮಿಶ್ರ ಮಾಡಲಿಕ್ಕೆ ಬೇಕಾದಷ್ಟು ಜೇನು, ಇದನ್ನು ಸೇರಿಸಿ ದಿನಾಲು ರಾತ್ರಿ ಮಲಗುವ ಮುಂಚೆ ಸೇವನೆ ಮಾಡುವಂಥದ್ದು. ಕಡಿಮೆ ಪಕ್ಷ 1 ತಿಂಗಳು ಈ ರೀತಿ ಸೇವನೆ ಮಾಡಿದರೆ ಅದು ಒಂದಷ್ಟು ಸಮಯದವರೆಗೆ ಕಣ್ಣಿನ ರಕ್ಷಣೆಗೆ ಸಹಕಾರಿಯಾಗ್ತದೆ. ಇನ್ನೊಂದು, ತರಕಾರಿಗಳಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅಂತ. ಮತ್ತು ತುಪ್ಪ, ಘೃತಪಾನ ಅಂತ ಹೇಳುವಂಥದ್ದು ಕಣ್ಣಿನ ರಕ್ಷಣೆಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಇವತ್ತು ಮಕ್ಕಳೇ ಇರ್ಬೋದು, ಮಕ್ಕಳಲ್ಲಿ ಇಲ್ಲ, ಆದರೆ ದೊಡ್ಡವರಲ್ಲಿ ಹೆಚ್ಚಾಗಿ ಕೊಲೆಸ್ಟ್ರಾಲ್ ಅಂತ, ಕೊಲೆಸ್ಟ್ರಾಲ್ ಫೋಬಿಯಾ, ಪಸೆ ತಿನ್ನಬೇಡಿ, ಆಯಿಲ್ ತಿನ್ನಬೇಡಿ, ಎಣ್ಣೆ ತಿನ್ನಬೇಡಿ, ತುಪ್ಪ ತಿನ್ನಬೇಡಿ, ಕೊಲೆಸ್ಟ್ರಾಲ್ ಹೆಚ್ಚಾಗ್ತದೆ ಅಂತ. ಖಂಡಿತವಾಗಿ ತುಪ್ಪ ಸೇವನೆ ಮಾಡುವುದನ್ನು ಆಯುರ್ವೇದ ನಿಷೇಧ ಮಾಡುವುದಿಲ್ಲ. ತುಪ್ಪವನ್ನು ಬಹಳಷ್ಟು ಸಂಗತಿಗಳಲ್ಲಿ ತುಪ್ಪವನ್ನು ಆರೋಗ್ಯದ ರಕ್ಷಣೆಗೆ ಬಳಕೆ ಮಾಡುವುದಕ್ಕೆ ಹೇಳಿದ್ರೆ, ಇಲ್ಲಿ ಕಣ್ಣಿನ ಇಂತಹ ಸಂದರ್ಭಗಳ ಕಾಯಿಲೆಗಳ ತಡೆಗಟ್ಟಲಿಕ್ಕೆ ಮತ್ತು ಕಣ್ಣಿನ ಚಿಕಿತ್ಸೆಯಲ್ಲಿ ಘೃತಪಾನ ಅಂದ್ರೆ ತುಪ್ಪವನ್ನು ಹೊಟ್ಟೆಗೆ ಸೇವನೆ ಮಾಡುವಂಥದ್ದು ಬಹಳ ಒಂದು ಪ್ರಾಮುಖ್ಯವಾದ ಚಿಕಿತ್ಸೆ ಅಂಗ ಆಯುರ್ವೇದದಲ್ಲಿ. ಅಲ್ಲಿ ಕೊಲೆಸ್ಟ್ರಾಲ್ನ ವಿಷಯ ಯಾವುದು ಬರುವುದಿಲ್ಲ. ನಂತರ ತರಕಾರಿಗಳು, ಪಡುವಲಕಾಯಿ ಅಂತ ನಾವು ಹೇಳ್ತೇವೆ, ಹಾಗಲಕಾಯಿ, ಜವೆಗೋಧಿ, ನಾವು ಕಂಪ್ಲಿ ಗೋಧಿ ಅಂತ ಹೇಳ್ತೇವೆ, ಅದನ್ನು ಬಳಸುವಂಥದ್ದು. ಮೂಲಂಗಿ, ಹಾಗಲಕಾಯಿ, ಬದನೆ. ನಾನು ಬದನೆ ಅಂತ ಹೇಳಿದ್ರೆ ಕೆಲವರು ಮುಗುಮುರಿತಾರೆ. ಈ ಕಡೆ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಅದನ್ನು ನಂಜು ಅಂತ ಹೇಳಿ ಬದನೆ ತಿನ್ನುವುದೇ ಇಲ್ಲ. ಆದರೆ ಬದನೆಯನ್ನು ಕಣ್ಣಿನ ರಕ್ಷಣೆಗೆ ಆಯುರ್ವೇದದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ, ವಾರ್ತಾಕ ಬದನೆ. ಸೊ ಬದನೆಯನ್ನು ನಿತ್ಯ ಸೇವನೆ ಮಾಡುವಂಥದ್ದು. ಮತ್ತು ನುಗ್ಗೆ, ಇವತ್ತು ಇತ್ತೀಚೆಗೆ ಕ್ಯಾನ್ಸರ್ಗೆ ಕೂಡ ಒಂದು ಅದರಲ್ಲಿ ಔಷಧ ಇದೆ, ಅದರ ಇಂಗ್ರೀಡಿಯೆಂಟ್ ಇದೆ ಅಂತ ಹೇಳಿದ್ದಾರೆ. ಆ ನುಗ್ಗೆಯನ್ನು ನಾವು ಹೆಚ್ಚಾಗಿ ಆಹಾರದಲ್ಲಿ ಬಳಸುವಂಥದ್ದು. ಮತ್ತು ಇದನ್ನು ಇನ್ನೂ ಕೂಡ ರೆಸಿಪಿಯಾಗಿ ಮಾಡಿ ಅಂದ್ರೆ ಪಾಯಸದ ರೂಪದಲ್ಲಿ ಬಳಸುವುದಕ್ಕೆ ಕೂಡ ಆಯುರ್ವೇದದಲ್ಲಿ ಸಂಹಿತೆಗಳಲ್ಲಿ ಹೇಳಿದ್ದಾರೆ. ಯಾವ ರೀತಿ ಇದು
ಶತಾವರಿ ಅಂತ ಹೇಳಿದೆ, ಅಂದ್ರೆ ಹಲವು ಮಕ್ಕಳ ತಾಯಿ ಬೇರು ಅಂತ ನಾವು ಹೇಳ್ತೇವೆ, ಶತಾವರಿ ಅದನ್ನು ಬಳಸಬಹುದು. ನೆಲ್ಲಿಕಾಯಿಯನ್ನು ಪಾಯಸದ ರೂಪದಲ್ಲಿ ಬಳಸಬಹುದು ಅಂತ ಹೇಳಿದ್ದಾರೆ. ಶತಾವರಿ, ನೆಲ್ಲಿಕಾಯಿ ಆಯ್ತು, ಜವೆಗೋಧಿ ಆಯ್ತು, ಹೆಸರು ಬೇಳೆಯ ಪಾಯಸ. ಸೊ ಇದು ಹೆಸರು ಬೇಳೆ ಅಂತ ಹೇಳುವಂಥದ್ದು ಕಣ್ಣಿನ ರಕ್ಷಣೆಗೆ ಕಾರಣ ಆಗ್ತದೆ ಅಂತ. ಇದನ್ನು ಹಾಲು, ತುಪ್ಪ, ಸಕ್ಕರೆ ಇತ್ಯಾದಿಗಳಿಂದ ಮಿಶ್ರ ಮಾಡಿ ಪಾಯಸದ ರೂಪದಲ್ಲಿ ಸೇವನೆ ಮಾಡಿದ್ರು ಕಣ್ಣಿನ ರಕ್ಷಣೆಗೆ ಸಹಕಾರಿ ಆಗ್ತದೆ. ಮತ್ತು ಕೆಲವೊಂದು ತರಕಾರಿಗಳು, ಪಡವಲಕಾಯಿ, ಹಾಗಲಕಾಯಿ, ಬದನೆಕಾಯಿ, ನುಗ್ಗೆ, ಇದನ್ನು ತುಪ್ಪದಲ್ಲಿ ಹುರಿದು, ಎಣ್ಣೆಯಲ್ಲಿ ಹುರಿದಲ್ಲ, ತೆಂಗಿನ ಎಣ್ಣೆಯಲ್ಲಿಯೋ ಅಥವಾ ಬೇರೆ ಯಾವುದೋ ಡಾಲ್ಡದಲ್ಲಿ ಹುರಿದಲ್ಲ, ತುಪ್ಪದಲ್ಲಿ ಹುರಿದು ಸೇವನೆ ಮಾಡುವಂತದ್ದು ಕಣ್ಣಿನ ರಕ್ಷಣೆಗೆ ಕಾರಣ ಆಗ್ತದೆ. ಇದು ಮಕ್ಕಳಿಗೆ ಅನ್ವಯಿಸ್ತದೆ, ದೊಡ್ಡವರಿಗೂ ಅನ್ವಯಿಸ್ತದೆ. ಆದ ಕಾರಣ ಆಹಾರದ ರೂಪದಲ್ಲಿ, ತರಕಾರಿಗಳ ರೂಪದಲ್ಲಿ ಇರಬಹುದು, ತ್ರಿಫಲದಂತಹ ಔಷಧ ರೂಪದಲ್ಲಿ ಇರಬಹುದು, ಇದೆಲ್ಲವನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಸೇವನೆ ಮಾಡಿದಾಗ ಖಂಡಿತವಾಗಿ ಕಣ್ಣಿನ ರಕ್ಷಣೆ ಸಾಧ್ಯ ಆಗ್ತದೆ. ಇನ್ನೊಂದು ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಏನಂತ ಹೇಳಿದರೆ, ನಾವು ಇವತ್ತು ಈ ಸಿರ್ಕ್ಯಾಡಿಯನ್ ರಿಥಮ್ ಅಂತ ಹೇಳ್ತೇವೆ, ಸೂರ್ಯನ ಚಲನೆಯನ್ನು ದೇಹ ಅನುಸರಿಸ್ತದೆ. ಆದ್ರೆ ನಮಗೆ ರಾತ್ರಿ ಆದಾಗ ನಾವು ನಿದ್ದೆ ಮಾಡಬೇಕು, ಹಗಲು ನಾವು ಎಚ್ಚರದಲ್ಲಿ ಇರಬೇಕು. ಅಂದ್ರೆ ಸೂರ್ಯನ ಗತಿಯನ್ನು ದೇಹ ಅನುಸರಿಸಬೇಕು. ಇವತ್ತು ಉಲ್ಟಾಗಿದೆ. ಇವತ್ತು ರಾತ್ರಿ ನಾವು 12 ಗಂಟೆ 2 ಗಂಟೆವರೆಗೆ ನಾವು ಎದ್ದು ಕೂತಿರ್ತೇವೆ, ಎಚ್ಚರದಲ್ಲಿ ಇರ್ತೇವೆ. ನಿದ್ದೆ ಮಾಡಬೇಕಾದ ಕಾಲದಲ್ಲಿ ಎಚ್ಚರದಲ್ಲಿ ಇರ್ತೇವೆ, ಎಚ್ಚರದಲ್ಲಿ ಇರಬೇಕಾದಾಗ ನಿದ್ದೆ ಮಾಡ್ತೇವೆ. ಇದು ಸಂಪೂರ್ಣವಾಗಿ ಅದು ಕಣ್ಣಿನ ವಿಷಯ ಅಂತಲ್ಲ, ಖಂಡಿತವಾಗಿ ಎಲ್ಲಾ ಕಾಯಿಲೆಗಳಿಗೂ ಅದೊಂದು ಮೂಲ ಕಾರಣ ಆಗ್ತದೆ. ಆದ ಕಾರಣ ಸೂರ್ಯನ ಗತಿಯನ್ನು ನಾವು ಅನುಸರಿಸಬೇಕು, ಅನುಸರಿಸ್ತದೆ. ಅದಕ್ಕನುಗುಣವಾಗಿ ನಮ್ಮ ಜೀವನ ಪದ್ಧತಿ, ನಾವು ನಿದ್ರೆ ಮಾಡುವುದಿರ್ಬೋದು, ಆಹಾರ ತೆಗೆದುಕೊಳ್ಳುವುದು ಇರಬಹುದು, ಅದು ಎಲ್ಲವೂ ಕೂಡ ಅದಕ್ಕೆ ಅನುಗುಣವಾಗಿ ಇರಬೇಕು. ಬಹುಶಃ ಶ್ರೀಹರಿ ಅವರಿಗೆ ನಾನು ಹೇಳಿದ್ರಲ್ಲಿ ಉತ್ತರ ಸಿಕ್ಕಿತು ಅಂತ ಹೇಳಿ ನಾನು ಭಾವಿಸ್ತೇನೆ. ಧನ್ಯವಾದಗಳು ಹರಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಅದರ ಜೊತೆಗೆ ವಿಸ್ತೃತವಾಗಿ ಒಂದಷ್ಟು ಆಹಾರಗಳ ಬಗ್ಗೆ ಕೂಡ ಮಾಹಿತಿ ಹೇಳಿದ್ದು ಮತ್ತು ಕ್ರಿಯಾಕಲ್ಪ ಎನ್ನುವಂತ ವಿಶೇಷ ಆಯುರ್ವೇದದ ಕಣ್ಣಿನ ಬಹಳಷ್ಟು ಜನರಿಗೆ ಕಣ್ಣಿಗೆ ಆಯುರ್ವೇದದಲ್ಲಿ ವಿಶೇಷ ಚಿಕಿತ್ಸೆ ಇದೆ ಅಂತ ಗೊತ್ತಿಲ್ಲ. ಖಂಡಿತ ಪಕ್ಷವಾತ ಅಂತ ಹೇಳಿದ್ರೆ ಆಯುರ್ವೇದಕ್ಕೆ ಬರ್ತಾರೆ, ಗಂಟು ನೋವು, ಸಂಧಿವಾತ, ವಾತ ಅಂತ ಹೇಳಿದ್ರೆ ಬರ್ತಾರೆ. ಕಣ್ಣಿನ ವಿಷಯಕ್ಕೆ ಆಯುರ್ವೇದ ತಜ್ಞರನ್ನು ಸಂಪರ್ಕಿಸುವಂತಹ ಒಂದು ನಾಲೆಜ್, ಅವೇರ್ನೆಸ್, ಅರಿವು ಬಹುಶಃ ನನಗೆ ಅಷ್ಟು ಅದರಲ್ಲಿ ಇದ್ದಷ್ಟು ಅಷ್ಟು ಇಲ್ಲ. ಆದ ಕಾರಣ ಅದರ ಕುರಿತು ಜನರಿಗೆ ಮಾಹಿತಿ ಕೊಡಬೇಕಾಗಿದೆ. ಈ ಕ್ರಿಯಾಕಲ್ಪ ಚಿಕಿತ್ಸೆ ಅಂತ ಒಂದಷ್ಟು ಚಿಕಿತ್ಸೆಗಳ ಪಟ್ಟಿ ಇದೆ ಆಯುರ್ವೇದದಲ್ಲಿ. ಈಗ ನಾವು ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ಗೆ ವಿರೇಚನ, ಬಸ್ತಿಕರ್ಮ, ನಸ್ಯಕರ್ಮ ಆದ್ಮೇಲೆ ನಂತರ ಸೇಕ ಅಂತ ನಾವು ಹೇಳ್ತೇವೆ. ಸೇಕ, ಅಂಜನ ಮತ್ತು ತರ್ಪಣ, ಈ 3 ಚಿಕಿತ್ಸೆಗಳನ್ನು ಹಂತ ಹಂತವಾಗಿ ನಾವು ಅಳವಡಿಸಿಕೊಡ್ತೇವೆ. ಕ್ರಿಯಾಕಲ್ಪಗಳಲ್ಲಿ ಬೇರೆ ಕೂಡ ಬರ್ತದೆ, ಪಿಂಡಿ, ವಿಡಾಲಕ, ಬೇರೆ ಬೇರೆ ತರ್ತದೆ. ಈಗ ಇಲ್ಲಿ ನಾನು ಇದಕ್ಕೆ ಅನ್ವಯಿಸುವಂತದ್ದನ್ನು ಸ್ವಲ್ಪ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೇಕ ಅಂತ ಹೇಳಿದ್ರೆ ಮುಚ್ಚಿದ ಕಣ್ಣು ಮುಚ್ಚಿದ ಸ್ಥಿತಿಯಲ್ಲಿ ಔಷಧಿಯುಕ್ತ ದ್ರವವನ್ನು, ಅದು ಕಷಾಯ ಇರಬಹುದು ಅಥವಾ ಹಾಲು ಕಷಾಯ ಇರಬಹುದು, ಅದನ್ನು ಧಾರೆಯ ಮೂಲಕ ಧಾರೆಯಾಗಿ ಮುಚ್ಚಿದ ಕಣ್ಣಿನ ಮೇಲೆ ಬಿಡುವಂತದ್ದು ಸೇಕ ಅಂತ ಹೇಳ್ತೇವೆ. ಸೊ ಮುಂದಿನ ನಮ್ಮ ಚಿಕಿತ್ಸೆ ಅಂತ ಈ ಕಾಯಿಲೆಯಲ್ಲಿ ವಯೋಸಂಬಂಧಿ ದೃಷ್ಟಿಕ್ಷಯದಲ್ಲಿ ಸೇಕ ಆಗಿರ್ತದೆ. ಮತ್ತು ನಂತರ ಅಂಜನ ಅಂತ ಹೇಳಿ, ಅಂಜನ ಅಂತ ಹೇಳುವುದು ಒಂದು ಶಬ್ದ ಎಲ್ಲರಿಗೂ ಗೊತ್ತಿದೆ, ನಾವು ಶ್ಲೋಕಗಳೆಲ್ಲ ಕೇಳಿರ್ತೇವೆ. ಆದ್ರೆ ಅಂಜನ ಅಂತ ಹೇಳಿದ್ರೆ ಅಂದ್ರೆ ಕಾಡಿಗೆ ಅಂದ್ರೆ ನಾವು ಸಾಮಾನ್ಯವಾಗಿ ಬಳಸುವಂತ ಕಾಡಿಗೆ ಅಲ್ಲ. ಇಲ್ಲಿ ಔಷಧಿಯುಕ್ತ ದ್ರವ್ಯದ ಪೇಸ್ಟ್ ಮಾಡಿ ಅದನ್ನು ಕೆಳರೆಪ್ಪೆಯ ಒಳಗಿನ ಭಾಗಕ್ಕೆ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಅಪ್ಲೈ ಮಾಡುವಂತದ್ದು, ಅದಕ್ಕೆ ಅಂಜನ ಚಿಕಿತ್ಸೆ ಅಂತ. ಅದು ಒಂದು ಅದ್ಭುತವಾದ ಕಣ್ಣಿನ ಶುದ್ಧೀಕರಣದ ಒಂದು ಪ್ರಮುಖ ಚಿಕಿತ್ಸೆ ಇದು, ಅಂಜನ ಚಿಕಿತ್ಸೆ. ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ರೀತಿಯ ಯೋಗಗಳನ್ನು, ಔಷಧಗಳನ್ನು ಈ ಅಂಜನ ದ್ರವ್ಯವಾಗಿ ಹೇಳಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಅಪ್ಲೈ ಮಾಡಿದ ನಂತರ ಅದು ಹೇಗಿರ್ಬೇಕು, ಅದಕ್ಕೆ ಕ್ರಮಗಳು, ವಿಧಿವಿಧಾನಗಳಿದೆ. ಅದು ನಾವು ಇನ್ನೊಂದು ಸೆಷನ್ ಅಲ್ಲಿ ಎತ್ಕೊಳ್ಳೋಣ ಬೇಕಿದ್ರೆ. ಅದಕ್ಕಿಂತ ಮುಂಚೆ ಹೇಗಿರ್ಬೇಕು, ಏನು ಮಾಡಬೇಕು, ಅಂಜನ ಅಪ್ಲೈ ಮಾಡಿದ ನಂತರ ಏನು, ನಂತರ ಅದನ್ನು ಆ ಔಷಧ ದ್ರವ್ಯ ತೊಳೆಯುವ ಕ್ರಮ, ಇದೆಲ್ಲ ಇದೆ. ಆದ್ರೆ ಈ ಅಂಜನ ಅಂತ ಹೇಳುವಂತ ಬಹಳ ಅದ್ಭುತ ಸಮಯ. ಆದ್ರೆ ದುರದೃಷ್ಟಕ್ಕೆ ಅಂದ್ರೆ ಈ ದ್ರವ್ಯ ಉಂಟಲ್ಲ, ಔಷಧ, ಅದು ಮಾರುಕಟ್ಟೆಯಲ್ಲಿ ಹೆಚ್ಚಿದ್ದು ಲಭ್ಯ ಇಲ್ಲ. ಯಾರು ಕಣ್ಣಿನ ಚಿಕಿತ್ಸೆ ಮಾಡ್ತಾನೆ ಆಯುರ್ವೇದ ವೈದ್ಯ, ಅವನೇ ತಯಾರು ಮಾಡಿಕೊಡಬೇಕಾದ ಪರಿಸ್ಥಿತಿ. ಅಂದ್ರೆ ಅದಕ್ಕೆ ಬೇಕಾದ ಔಷಧವನ್ನು ಆಯುರ್ವೇದ ವೈದ್ಯನ ಈಗ ತಯಾರು ಮಾಡಬೇಕು. ಬೇರೆ ಕಷಾಯಗಳೆಲ್ಲ ಮಾರುಕಟ್ಟೆಯಲ್ಲಿ ಸಿಗ್ತದೆ, ಚೂರ್ಣ ಸಿಗ್ತದೆ, ತ್ರಿಫಲ ಚೂರ್ಣ ಅಂತ ಹೇಳಿದ್ರೆ ಅದು ಸಿಗ್ತದೆ. ಆದ್ರೆ ಈ ಅಂಜನ ಚಿಕಿತ್ಸೆಗೆ ಬೇಕಾದ ಔಷಧಗಳು, ಬೇಕಾದ ಎಲ್ಲ ಔಷಧಗಳು ಮಾರುಕಟ್ಟೆಯಲ್ಲಿ ಸಿಗಲ್ಲ. ಒಂದು 106 ಇದೆ ಅಂಜನ ಯೋಗಗಳು. ಆದ ಕಾರಣ ನಾವೇ ಅದನ್ನು ರೆಡಿ ಮಾಡಿದ್ವಿ. ಈಗ ನಮ್ಮ ಪ್ರಸಾದಿನಿಯಲ್ಲಿ ನಾವು ವಿಜುವಲ್ಸ್ ಅಲ್ಲಿ ತೋರಿಸಿರ್ಬಹುದು ಬಹುಶಃ, ಆ ಕೋಕಿಲಾವರ್ತಿ ಅಂತ ಇದೆ. ಅದನ್ನ ನಾವು ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಅಲ್ಲಿ ಈ ಅಂಜನ ಚಿಕಿತ್ಸೆಯಲ್ಲಿ ಬಳಸ್ತೇವೆ. ಕೋಕಿಲಾವರ್ತಿ ಅಂತ, ವರ್ತಿ ಅಂದ್ರೆ ಬತ್ತಿ, ಔಷಧದ ಬತ್ತಿ ಅಂತ. ಅದನ್ನು ಅರ್ದು ಕೆಳರೆಪ್ಪೆಯ ಒಳಗೆ ಲೇಪಿಸುವಂತದ್ದು, ಅದಕ್ಕೆ ಅಂಜನ ಅಂತ. ನಂತರ ತರ್ಪಣ ಅಂತ. ಇದು ನೋಡಿ, ಇದು ಈಗ ಅಲ್ಲಿ ವಿಜುವಲ್ಸ್ ನೋಡ್ತಾ ಇದ್ದೀರಲ್ಲ,
ಅದು ಆಗ ತೋರಿಸಿದ್ದ ಆ ಸೇಕ ಧಾರೆ ಬಿಡುವಂಥದ್ದು ಅದು ಸೇಕ ಚಿಕಿತ್ಸೆ ಅಂತ. ಈಗ ನೋಡಿ ಅಲ್ಲಿ ಒಂದು ಉದ್ದಿನ ಹಿಟ್ಟಿನ ಕಟ್ಟೆಯನ್ನು ಕಣ್ಣಿನ ಸುತ್ತ ಕಟ್ಟಿ ಅದರ ಒಳಗೆ ಔಷಧಿಯುಕ್ತ ತುಪ್ಪವನ್ನು ಘೃತವನ್ನು ನಾವು ಒಳಗೆ ಹಾಕಿ ಸ್ವಲ್ಪ ಹೊತ್ತು ಇಡುವಂಥದ್ದು. ಇದಕ್ಕೆ ತರ್ಪಣ ಚಿಕಿತ್ಸೆ ಅಂತ. ಆದ ಕಾರಣ ಅಂಜನ ಆದ್ಮೇಲೆ ನಾವು ತರ್ಪಣ ಚಿಕಿತ್ಸೆಗೆ ಬರ್ತೇವೆ. ತರ್ಪಣ ಚಿಕಿತ್ಸೆಯ ಸ್ಟೆಪ್ ಅನ್ನು ತಗೊಳ್ತೇವೆ. ಅದು ಎಷ್ಟು ದಿವಸ ಏನು ಅಂತೇಳಿ ನಾವು ತೀರ್ಮಾನ ಮಾಡ್ತೇವೆ. ಓಕೆ, ಇನ್ನೊಂದು ಕಾಲರ್ ಇದ್ದಾರೆ, ಮಾತಾಡಿಕೊಳ್ಳೋಣ. ನಮಸ್ತೆ. ಹಲೋ ಹಲೋ ನಮಸ್ತೆ, ಫಾತಿಮಾ ಅವರು ಕುಂಬ್ರದಿಂದ ಮಾತಾಡಿ, ಡಾಕ್ಟರ್ ಇದ್ದಾರೆ. ಸರ್ ಹಲೋ ನಮಸ್ತೆ ಹಾ, ಸರ್. ನಮಸ್ತೆ ಫಾತಿಮಾ ಅವರೇ, ಹೇಳಿ. ಸರ್ ನನ್ಗೆ ಒಂದು ಪ್ರಾಬ್ಲಮ್ ಇದೆ ಸರ್ ಕಣ್ಣಿನಲ್ಲಿ. ಅಂದ್ರೆ ನನ್ನ ಕಣ್ಣು ಅಂತ ಹೇಳಿದ್ರೆ ಒಂದು ಕಣ್ಣು ಚಿಕ್ಕದು ಒಂದು ಕಣ್ಣು ದೊಡ್ಡದು. ಹಾ, ಅದ್ರಲ್ಲಿ ಈ ಚಿಕ್ಕದಿರುವ ಎಡದು ಸೈಡ್ ಅಲ್ಲಿ ಕಣ್ಣಲ್ಲಿ ಸರ್ ನೀರು ಬರುವಾಗ ಈಗ ತುರಿಸ್ತಾ ಇರ್ತದೆ ಸರ್. ಕಣ್ಣಿನಿಂದ ಜಾಸ್ತಿ ನೀರು ಇಳಿತದ, ಕಣ್ಣೀರು ಇಳಿತದ ಜಾಸ್ತಿ? ಇಲ್ಲ ಜಾಸ್ತಿ ಅಲ್ಲ, ನಾವೀಗ ಅಂದ್ರೆ ಕಣ್ಣಲ್ಲಿ ನೀರು ಬರ್ತದಲ್ಲ ಅಂದ್ರೆ ಬೇಜಾರಲ್ಲಿ ಇದು ಮಾಡುವಾಗ. ಅಲ್ಲ, ನಿಮಗೆ ಮುಖ್ಯವಾಗಿ ಏನು ಸಮಸ್ಯೆ, ಏನು ತೊಂದರೆ ಆಗ್ತಾ ಇದೆ? ಕಣ್ಣುರಿ, ಕಣ್ಣು ನೋವು, ಕಣ್ಣಿನಿಂದ ನೀರು ಬರುವಂತದ್ದು, ಉರಿ ಕಣ್ಣು ಉರಿ ಇದೆಯಾ? ಸರಿ ನಾವು ಸಿಸ್ಟಮ್ ನೋಡ್ಲಿಕ್ಕೆ ಆಗುದಿಲ್ಲ, ಟಿವಿ ನೋಡ್ಲಿಕ್ಕೆ ಆಗೋದ, ಮೊಬೈಲ್ ನೋಡ್ಲಿಕ್ಕೆ ಆಗುದಿಲ್ಲ. ಹಾ ಹಾ ಹಾ, ಆ ಟೈಮಲ್ಲಿ ಎಲ್ಲ ತುಂಬಾ ಇನ್ಫೆಕ್ಷನ್ ತರ ಆಗ್ತದೆ. ಸರಿ ಸರಿ. ಅದೇ ಒಂದ್ ಸೈಡ್ ಅಲ್ಲಿ ನಂಗೆ ಎತ್ಕೊಡಿತಾ ಉಂಟು ಸರ್. ಈಗ ನಿಮ್ಮ ಸಮಸ್ಯೆ ಬಹುಶಃ ನನಗೆ ಅನಿಸುವುದು ಒಂದೋ ನಿಮಗೆ ದೃಷ್ಟಿ ದೋಷ ಇರಬಹುದು, ರಿಫ್ರಾಕ್ಟಿವ್ ಎರರ್ ಅಂತೇಳಿ. ಕನ್ನಡಕ ಏನಾದ್ರೂ ಹಾಕ್ತಾ ಇದ್ದೀರಾ? ಹೌದು ಸರ್, 0.25 ಆಗ್ತಾ ಇದ್ದೇನೆ. ದೃಷ್ಟಿ ದೋಷ ಇರಬಹುದು, ಮತ್ತು ಅದರೊಟ್ಟಿಗೆ ಡ್ರೈ ಐ ಸಿಂಡ್ರೋಮ್ ಅಂತ ಅಂದ್ರೆ ಕಣ್ಣಿನ ಪದರದ ಸಮಸ್ಯೆ ಇರಬಹುದು. ಇದನ್ನು ನಾವು ಸ್ಪಷ್ಟವಾಗಿ ಇದೇ ರೀತಿ ಅಂತೇಳಿ ಐಡೆಂಟಿಫೈ ಮಾಡಿ ಗುರುತಿಸಿ ಚಿಕಿತ್ಸೆಯನ್ನು ಆಯುರ್ವೇದದಲ್ಲಿ ಕೊಡಬಹುದು. ಆದರೆ ಅದಕ್ಕಿಂತ ಮುಂಚೆ ನೀವು ವೈಯಕ್ತಿಕವಾಗಿ ಸಂಪರ್ಕಿಸಿ ಆಸ್ಪತ್ರೆಗೆ ಬಂದಾಗ ನಾವು ಅದನ್ನು ಸರಿಯಾಗಿ ತಪಾಸಣೆ ಮಾಡಿ ಅದಕ್ಕೆ ಬೇಕಾದ ಆಯುರ್ವೇದ ಚಿಕಿತ್ಸೆಯನ್ನು ಕೊಟ್ಟು ಗುಣಪಡಿಸಬಹುದು. ಸರ್ ಇನ್ನೊಂದು ಸರ್, ಹೇಳಿ. ಇದು ಒಂದ್ ಸೈಡ್ ಅಂದ್ರೆ ಅದೇ ಸೈಡ್ ಅಲ್ಲಿ ನರ ಎಳಿತಾ ಇರ್ತದೆ ಸರ್, ಬ್ಯಾಕ್ ಸೈಡ್ ಅಲ್ಲಿ ಎಲ್ಲ. ಮತ್ತೆ ಈ ನಗುವಾಗ ನಾವು ಜಾಸ್ತಿ ಹೀಗೆ ನಗ್ತೇವೆ, ನಗುವಾಗ ಒಂಥರ ಪ್ರಜ್ಞೆ ಕಳ್ಕೊಂಡ್ರೆ ಒಂಥರ ಫೀಲ್ ಆಗ್ತದೆ ಸರ್. ಅದು ನರದ್ದೇನಾದ್ರೂ ಫಾಲ್ಟ್ ಆಗಿರ್ಬೋದು, ಅದೇ ಕಣ್ಣಿಂದ ಏನಾದ್ರೂ ಆಗಿರ್ಬೋದು? ಅದು ನೀವು ಹೇಳಿದ ಸಮಸ್ಯೆಯನ್ನು ಸರಿಯಾಗಿ ನಾವು ಅದನ್ನು ತಪಾಸಣೆಗೆ ಒಳಪಡಿಸಬೇಕಾಗ್ತದೆ. ಯಾಕೆಂದ್ರೆ ನಾವು ಈಗ ನೀವು ಅದರ ಕತೆ ಹೇಳಿದ್ರಿ, ರೋಗಿ ಚರಿತ್ರೆ, ರೋಗದ ಚರಿತ್ರೆ ಹೇಳಿದ್ರಿ. ರೋಗದ ಚರಿತ್ರೆ ಆದ್ಮೇಲೆ ಮತ್ತು ರೋಗಿ ಪರೀಕ್ಷಾ ವಿಧಾನ ಅಂತ ಹೇಳಿದೆ. ಅಂದ್ರೆ ಈಗ ಇಷ್ಟೊತ್ತು ನೀವು ಕೇಳಿದ್ರೆ ಗೊತ್ತಾಗ್ತದೆ ಯಾವ ರೀತಿಯಲ್ಲ ನಾವು ಅದನ್ನು ಪರೀಕ್ಷೆ ಮಾಡ್ತೇವೆ ವೈದ್ಯಕೀಯವಾಗಿ, ಮತ್ತು ಅದನ್ನು ಹೇಗೆ ನಾವು ಗುರುತು ಹಿಡಿತೇವೆ ಅಂತ ನೀವು ಈಗಾಗಲೇ ಇದನ್ನು ಪೂರ್ತಿ ಸಂಚಿಕೆಯನ್ನು ನೋಡಿದರೆ ನಿಮಗೆ ಅರ್ಥ ಆಗ್ತದೆ. ನೀವು ಹೇಳುವ ಸಮಸ್ಯೆಯನ್ನು ಖಂಡಿತವಾಗಿ ಅದನ್ನು ಪತ್ತೆ ಹಚ್ಚಿ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ನಾವು ರೂಪಿಸಬಹುದು. ಆದರೆ ಅದಕ್ಕೆ ಅದನ್ನು ಸರಿಯಾಗಿ ನಾವು ಎಕ್ಸಾಮಿನೇಷನ್ ಮಾಡಿ ನೋಡಬೇಕಾಗ್ತದೆ. ಸಂಪರ್ಕ ಸಂಖ್ಯೆಯನ್ನು ಇಲ್ಲಿ ಅವರು ಡಿಸ್ಪ್ಲೇ ಮಾಡಿದ್ದಾರೆ, ನೀವು ಫೋನ್ ಮಾಡಿ ದೂರವಾಣಿ ಮೂಲಕ ಸಂಪರ್ಕಿಸಿ ಬರಬಹುದು. ಧನ್ಯವಾದಗಳು ಫಾತಿಮಾ ಅವರೇ ಕರೆಗಾಗಿ. ಎಸ್, ನಾವು ಚಿಕಿತ್ಸೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ತಾವು ಹೇಳ್ತಾ ಇದ್ರಿ ಮುಂದಿನ ಚಿಕಿತ್ಸೆ ತರ್ಪಣ ಚಿಕಿತ್ಸೆ ಅಂತ ನಾವು ಅದರ ಬಗ್ಗೆ ಹೇಳ್ತಾ ಇದ್ದೆ. ತರ್ಪಣ ಚಿಕಿತ್ಸೆ ಅಂದ್ರೆ ಅದು ನೇತ್ರ ತೃಪ್ತಿಕರಂ ಪರಮ ಅಂತ. ಅಂದ್ರೆ ಒಂದು ರೀತಿ ನ್ಯೂಟ್ರಿಷನ್ ಒದಗಿಸುವಂತದ್ದು, ಕಣ್ಣಿಗೆ ಪೋಷಣೆ ಕೊಡುವಂತದ್ದು, ಕಣ್ಣನ್ನು ರಕ್ಷಣೆ ಮಾಡುವಂತದ್ದು. ಬರೀ ಏಜ್ ರಿಲೇಟೆಡ್ ಬ್ಯಾಕ್ಯುಲರ್ ಡಿಜನರೇಷನ್ ಅಂತಲ್ಲ, ನಾವು ಬೇರೆ ರೀತಿಯ ಕಾಯಿಲೆಗಳಲ್ಲೂ ಕೂಡ ಇದನ್ನು ಬೇರೆ ಬೇರೆ ಔಷಧಗಳನ್ನು ಬಳಸಿ ಮಾಡ್ತೇವೆ. ಚಿಕ್ಕ ಮಕ್ಕಳಲ್ಲಿ ಕಾಣುವ ದೃಷ್ಟಿ ದೋಷ ಇರ್ಬೋದು, ಮಯೋಪಿಯಾ ಅಂತ ಹೇಳ್ತೇವೆ. ಅಂದ್ರೆ ಸಮೀಪದ್ದು ಕಾಣ್ತದೆ, ದೂರದ್ದು ಬೋರ್ಡ್ ಅಲ್ಲಿ ಬರೆದದ್ದು ಕಾಣುವುದಿಲ್ಲ. ಆಗ ಚಿಕ್ಕ ಮಕ್ಕಳಲ್ಲಿ ಕೂಡ ಕನ್ನಡಕ ಹಾಕುವಂತ ಪ್ರಸಂಗ ಇರ್ತದೆ. ಆಗ ಕನ್ನಡಕ ಹಾಕದೆ ಈ ರೀತಿಯ ತರ್ಪಣ ಮಾತ್ರ ಅಲ್ಲ, ಬೇರೆ ಕೆಲವು ಚಿಕಿತ್ಸೆಗಳಿದೆ. ಅದೆಲ್ಲವನ್ನು ಬಳಸಿ ಮಕ್ಕಳಲ್ಲಿ ಬರುವಂತಹ ದೃಷ್ಟಿ ದೋಷವನ್ನು ಕನ್ನಡಕ ಹಾಕದೆ ನಿವಾರಿಸಬಹುದು, ಅದನ್ನು ಸರಿಪಡಿಸಬಹುದು. ದೊಡ್ಡವರಲ್ಲಿ ಬರುವಂತದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಅಂದ್ರೆ ಸಣ್ಣವರಲ್ಲಿ ಬರುವ ಆ ದೃಷ್ಟಿ ದೋಷವನ್ನು ನಾವು ಆ ತರ್ಪಣ ಚಿಕಿತ್ಸೆ ಮೂಲಕ ನಿಭಾಯಿಸಬಹುದು. ಇನ್ನು ಪಿಂಡಿ ಅಂತ ಇದೆ. ಪಿಂಡಿ ಅಂತ ಹೇಳಿದ್ರೆ ಒಂದು ಬಟ್ಟೆಯಲ್ಲಿ ಔಷಧ ದ್ರವ್ಯಗಳನ್ನು ಗಂಟು ಕಟ್ಟಿ ಕಣ್ಣಿನ ಮೇಲೆ ಇಡುವಂತದ್ದು, ಇದನ್ನು ಪಿಂಡಿ ಅಂತ ಹೇಳ್ತೇವೆ. ಮತ್ತೆ ಔಷಧ ದ್ರವ್ಯಗಳ ಪೇಸ್ಟ್ ಅನ್ನು ಕಣ್ಣಿನ ಮೇಲೆ ಮತ್ತು ಕೆಳ ಮುಚ್ಚಿದ ಸ್ಥಿತಿಯಲ್ಲಿ ಮೇಲೆ ಮತ್ತು ಕೆಳರೆಪ್ಪೆಗೆ ಅಪ್ಲೈ ಮಾಡುವಂಥದ್ದು. ಈಗ ನಾವು ಬೇರೆ ಬೇರೆ ರೀತಿಯ ಔಷಧಗಳನ್ನು ಬಳಕೆ ಮಾಡ್ತೇವೆ. ಸೊ ಹಾಗೆ ಮಾಡಿದಾಗ ಆ ಕಣ್ಣಿನ ಚಿಕಿತ್ಸೆ ಯಶಸ್ವಿ ಆಗ್ತದೆ. ಮತ್ತು ಕೊನೆಯದಾಗಿ ಆಯುರ್ವೇದದಲ್ಲಿ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಅಂತ ನಾನು ಭಾವಿಸ್ತೇನೆ. ಕೊನೆಯದಾಗಿ
ಆಯುರ್ವೇದದಲ್ಲಿ ಕೆಲವು ಒಂದು 3 ಫಾರ್ಮುಲಾ ಹೇಳಿದ್ದಾರೆ ಈ ಕಣ್ಣಿನ ವಿಷಯಕ್ಕೆ ಸಂಬಂಧಿಸಿ. Okay. ಕಣ್ಣಿನ ಸ್ವಸ್ಥ ವೃತ್ತ ಅಂತ, ಕಣ್ಣು ಚೆನ್ನಾಗಿರ್ಬೇಕಿದ್ರೆ 3 ಫಾರ್ಮುಲಾ ಏನು? ಒಂದು ಶಕುನ ಅಶನತ, ಇದನ್ನು ಕೆಲವರು ಶಕುನ ಅಂದ್ರೆ ಹಕ್ಕಿ, ಅಶನತ ಅಂದ್ರೆ ತಿನ್ನುವುದು, ಹಕ್ಕಿ ಮಾಂಸ ತಿನ್ನುವುದು ಅಂತ ತಪ್ಪಾಗಿ ಅರ್ಥ ಮಾಡಿದ್ದಾರೆ, ತಪ್ಪಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೆ ಶಕುನ ಅಶನತ ಅಂದ್ರೆ, ಅಶನತ ಅಂದ್ರೆ ತಿನ್ನುವಂಥದ್ದು, ತಿನ್ನುವ ಅನುಭವ ಅಂದ್ರೆ ಹಸಿವಿನ ಶಕುನ ಅಂದ್ರೆ ಚಿಹ್ನೆ, ಹಸಿವು ಆದಾಗ ಊಟ ಮಾಡು, ಈಟ್ ವೆನ್ ಯು ಆರ್ ಹಂಗ್ರಿ ಅಂತ. ಇವತ್ತು ನಾವು ಹಸಿವೆ ಅನುಭವ ಆಗದೆ ಊಟ ಮಾಡ್ತಾ ಇದ್ದೇವೆ, ನಿಜ ಅದು ಒಂದು ತಪ್ಪಾಗಿ ಆಗ್ತಾ ಇದೆ. ಆದ ಕಾರಣ ಹಸಿವೆ ಆದಾಗ ಊಟ ಮಾಡು. ಮತ್ತು ಮನಸ್ಸಹ ವಿಶುದ್ಧಿ, ನಮ್ಮಲ್ಲಿ ಬಹಳಷ್ಟು ನಾವು ದೈಹಿಕವಾದ ಫಿಟ್ನೆಸ್ ನೋಡ್ತೇವೆ, ಮನಸ್ಸಿನ ಫಿಟ್ನೆಸ್ ನ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಮನಸ್ಸಿನ ಫಿಟ್ನೆಸ್ ಅಂದ್ರೆ ಮನಸ್ಸು ಕೋಪ ದ್ವೇಷ ಇತ್ಯಾದಿ ಮತ್ಸರ ಇತ್ಯಾದಿಗಳಿಂದ ಹೊರತಾಗಿದ್ರೆ ಆಗದು ಮನಸ್ಸಿನ ಶುದ್ಧಿ ಅಂತ. ಕಣ್ಣಿನ ಆರೋಗ್ಯ ಇರ್ಲಿ ಯಾವುದೇ ಇರ್ಲಿ, ಆಗ ಮನಸ್ಸಿನ ವಿಶುದ್ಧಿ ಅಂತ ಹೇಳುವಂಥದ್ದು ತುಂಬಾ ಪ್ರಾಮುಖ್ಯವಾದದ್ದು ಕಣ್ಣಿನ ರಕ್ಷಣೆಯಲ್ಲಿ. ಅದನ್ನು ಕೂಡ ಹೇಳ್ತಾರೆ ನೋಡಿ, ಎಷ್ಟು ಕನೆಕ್ಷನ್ ಇದೆ ಬಾಡಿ ದೇಹ ಅಂತ ಹೇಳಿದ್ರೆ ಒಂದು ದೊಡ್ಡ ಇಂಟರ್ನೆಟ್, ಇದು ಒಂದಕ್ಕೊಂದು ಸಂಬಂಧಿತವಾಗಿ. ಮತ್ತೆ ಪಾದಯೋಹು ಅಭ್ಯಂಗ ಉದ್ವರ್ತನ, ಮತ್ತೆ ಇದೆಲ್ಲರ ಮನೆಯಲ್ಲಿ ಮಾಡಿಕೊಡ್ಬಹುದು. ನಿಮಗೆ ಇಡೀ ಬಾಡಿ ಮಸಾಜ್ ಮಾಡ್ಲಿಕ್ಕೆ, ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಲಿಕ್ಕೆ ಪುರುಸೊತ್ತು ಅಂದ್ರೆ ಸಮಯಾವಕಾಶ ಇಲ್ಲದಿದ್ರೆ ನೀವು ದಿನನಿತ್ಯ ತಲೆ ನೆತ್ತಿಗೆ ಎಣ್ಣೆ ಹಾಕಿ, ತೆಂಗಿನ ಎಣ್ಣೆ ಆಗ್ಬೋದು, ಎಳ್ಳೆಣ್ಣೆ ಆಗ್ಬೋದು, ಎಣ್ಣೆ ಹಾಕಿ ಮಸಾಜ್ ಮಾಡುವಂಥದ್ದು. ಮತ್ತು ಪಾದಗಳಿಗೆ ಪಾದಯೋ ಅಭ್ಯಂಗ, ಪಾದಗಳಿಗೆ ಎಣ್ಣೆ ಹಚ್ಚುವಂಥದ್ದು, ಮಾಲಿಶ್ ಮಾಡುವಂಥದ್ದು. ಮತ್ತು ಉದ್ವರ್ತನ ಅಂದ್ರೆ ಎಣ್ಣೆ ಹಚ್ಚಿ ತಿಕ್ಕುವಂಥದ್ದು. ಪಾದ ಮತ್ತು ತಲೆಗೆ ಹಚ್ಚಿದ್ರೆ ಅದು ಕಣ್ಣಿಗೆ ದೃಷ್ಟಿಗೆ ಖಂಡಿತವಾಗಿ ರಕ್ಷಣೆ ಸಿಗ್ತದೆ, ಒಂದು ಕನೆಕ್ಷನ್ ಇದೆ, ಅಂತ ಸಂಬಂಧ ಇದೆ. ಆದ ಕಾರಣ ಈ ಎಲ್ಲಾ ರೀತಿಯಲ್ಲೂ ಕೂಡ ನಾವು ಪ್ರಯತ್ನ ಮಾಡಿದಾಗ ನಾವು ಇಂಥ ಕಾಯಿಲೆಗಳನ್ನು ತಡೆಗಟ್ಟಬಹುದು. ಮತ್ತು ಬಂದ ಕಾಯಿಲೆಗಳನ್ನು ಈಗಾಗಲೇ ಯಾರಿಗೆ ಅದು ಬಂದಿದ್ರೆ ಅದನ್ನು ಬಹಳ ಅದ್ಭುತವಾಗಿ ನಾವು ಯಶಸ್ವಿಯಾಗಿ ಮ್ಯಾನೇಜ್ ಮಾಡಬಹುದು. ಓಕೆ, ಮಾತಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಉಮೇಶ್ ಬಂಗೇರ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಉಮೇಶ್ ಬಂಗೇರ. ಹಾ, ಗೊತ್ತಾಯ್ತು, ಹೇಳಿ ಉಮೇಶ್ ಬಂಗೇರ್. ನಮಸ್ತೆ. ನಮಸ್ತೆ, ಬಹಳ ಸಂತೋಷ ಆಯ್ತು, ಹೇಳಿ ಏನ್ ಪ್ರಶ್ನೆ? ಇದು ನಮ್ಮ ಕನ್ನಡಕ ನಾವು ಚೇಂಜ್ ಮಾಡೋದು ಪ್ರತಿ ವರ್ಷ ಚೇಂಜ್ ಮಾಡ್ಲಿಕ್ಕೆ ಹೇಳ್ತಾರೆ, ಡಾಕ್ಟರ್ ರೆಫರ್ ಮಾಡ್ತಾರೆ. ಹೌದು. ನಮ್ಮ ಕಣ್ಣಿನ ನಂಬರ್ ಯಾವ ವರ್ಷ ಚೇಂಜ್ ಆಗ್ತಾ ಇರ್ತದೆ. ಈಗ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಉಮೇಶ್ ಬಂಗೇರ್. ಯಾಕೆಂದ್ರೆ ನಾವು ಈ ವಿಷಯದಲ್ಲಿ ನಾವು ಆಯುರ್ವೇದವನ್ನು ಹೆಚ್ಚು ಜನರು ಬಳಸಿಕೊಳ್ತಾ ಇಲ್ಲ. ಈಗ ಇವರು ಕೇಳಿದ್ದು ತುಂಬಾ ಎಲ್ಲರಿಗೂ ಸಂಬಂಧಿಸಿದ ಪ್ರಶ್ನೆ. ಕಣ್ಣಿನ ನಂಬರ್ ವರ್ಷ ಹೆಚ್ಚಾಗ್ತದೆ, ಮತ್ತು ಆಧುನಿಕ ಆಪ್ಥಾಲ್ಮಾಲಜಿ ಪುಸ್ತಕದಲ್ಲಿ ಕೂಡ ವರ್ಷಕ್ಕೊಮ್ಮೆ ನಂಬರ್ ಚೆಕ್ ಮಾಡಿ ಕನ್ನಡಕ ಬದಲಾಯಿಸಬೇಕು ಅಂತ ಹೇಳಿ ಇರುವುದು. ಆದರೆ ಕಣ್ಣಿನ ನಂಬರ್ ಹೆಚ್ಚಾಗದಾಗೆ, ಈಗ ಇದ್ದ ಕನ್ನಡಕವನ್ನು ಬಿಸಾಡುವ ಹಾಗೆ ಅಲ್ಲ, ಮುಂದಿನ ನಂಬರ್ ಹೆಚ್ಚಾಗದಾಗೆ ಆಯುರ್ವೇದದಲ್ಲಿ ಉಮೇಶ್ ಬಂಗೇರ್ ನಾನೀಗ ಹೇಳಿದ ಕ್ರಿಯಾಕಲ್ಪ ಚಿಕಿತ್ಸೆಗಳಿದೆ, ತರ್ಪಣ ಇರ್ಬೋದು, ಸೇಕ ಇರ್ಬೋದು, ಇದರಲ್ಲಿ ಆಯಾ ವ್ಯಕ್ತಿಯ ಇದಕ್ಕೆ ಸಂಬಂಧಿಸಿ ಆ ನಂಬರು ಅದಕ್ಕೆಲ್ಲ ಹೊಂದಾಣಿಕೆ ಮಾಡಿಕೊಂಡು ನೋಡಿಕೊಂಡು ತೀರ್ಮಾನ ಮಾಡಿ ಚಿಕಿತ್ಸೆಗಳನ್ನು ಅಳವಡಿಸಿಕೊಂಡು ಈ ಕಣ್ಣಿನ ಕನ್ನಡಕದ ನಂಬರ್ ಅಂದ್ರೆ ದೊಡ್ಡದಾದ ಮೇಲೆ ಪ್ರಾಯಸ್ಥರಲ್ಲಿ ಬರುವಂತಹ, ವಯಸ್ಕರಲ್ಲಿ ಬರುವಂತಹ ಈ ದೃಷ್ಟಿದೋಷ, ಇದನ್ನು ನಾವು ದೂರದೃಷ್ಟಿ ದೋಷ ಅಂತಂದ್ರೆ ದೂರದ್ದು ಕಾಣ್ತದೆ, ಸಮೀಪದ್ದು ಕಾಣುವುದಿಲ್ಲ, ಹೈಪರ್ ಮೆಟ್ರೋಪಿಯಾ ಅಂತ ನಾವು ಹೇಳ್ತೇವೆ. ಅದನ್ನು ನಂಬರ್ ಹೆಚ್ಚಾಗದಾಗೆ ಈಗ ನಾನು ಇಲ್ಲಿ ಹೇಳಿದಂತ ತರ್ಪಣ ಚಿಕಿತ್ಸೆ ಮತ್ತು ಅಂಜನ ಚಿಕಿತ್ಸೆಯಿಂದ ಬಹಳ ಯಶಸ್ವಿಯಾಗಿ ನಂಬರ್ ಹೆಚ್ಚಾಗದಾಗೆ ಮಾಡಬಹುದು, ನಿಯಂತ್ರಣದಲ್ಲಿ ಇಟ್ಟುಕೊಳ್ಬಹುದು. ಈಗ 1.5 ಇದ್ದದ್ದು 2 ಆಗಿ 3 ಆಗಿ 4 ಆಗದಾಗೆ ನಾವು ಖಂಡಿತವಾಗಿ ಅದನ್ನು ತಡೆಗಟ್ಟಬಹುದು. ಆಯುರ್ವೇದ ಚಿಕಿತ್ಸೆಯಲ್ಲಿ ಬಹಳ ಗಟ್ಟಿಯಾಗಿ ಇದನ್ನು ಹೇಳ್ಬಹುದು. ಉಮೇಶ್ ಬಂಗೇರ್, ಇದು ಬಹಳ. ಮತ್ತೆ ಆಹಾರದ ವಿಧಾನಗಳು ಈಗ ನಾನು ಹೇಳಿದ್ದನ್ನು ಅನುಸರಿಸಬೇಕಾಗ್ತದೆ, ನಿಯಮಗಳನ್ನು, ಅಭ್ಯಂಗ ಇತ್ಯಾದಿಗಳನ್ನು, ಎಣ್ಣೆ ಹಚ್ಚಿ ಪಾದಕ್ಕೆ ಎಣ್ಣೆ ಹಚ್ಚುವಂಥದ್ದು, ಇದನ್ನೆಲ್ಲ ಅಳವಡಿಸಿಕೊಂಡು ನಾವು ಆ ಚಿಕಿತ್ಸೆಯನ್ನು ಅಳವಡಿಸಿಕೊಳ್ಬಹುದು. ಬಹುಶಃ ಉಮೇಶ್ ಬಂಗೇರ್ ಕೇಳಿದ ಪ್ರಶ್ನೆಗೆ ಅವರಿಗೆ ಇದು ಸಮಾಧಾನಕಾರ ಉತ್ತರ ಸಿಕ್ಕಿತು ಅಂತ ನಾನು ಭಾವಿಸ್ತೇನೆ. ಧನ್ಯವಾದಗಳು ಪ್ರಶ್ನೆ ಕೇಳಿದ್ದಕ್ಕೆ. ಓಕೆ, ಅದರ ಜೊತೆಗೆ ಈಗಾಗಲೇ ಹೇಳಿದ್ರಿ ಒಂದಷ್ಟು ಹೇಗೆ ಮನೆಯಲ್ಲೇ ನಾವು ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಧಾನಗಳನ್ನು ಅನುಸರಿಸಬಹುದು ಅನ್ನುವಂಥದ್ದು, ಆಹಾರದನ್ನು ಕೂಡ ಸ್ವಲ್ಪ ಮಟ್ಟಿಗೆ ವಿವರಿಸಿದ್ರಿ. ಅದರ ಜೊತೆಗೆ ಅದಕ್ಕೆ ಪೂರಕವಾಗಿ ಅಡಿಷನಲ್ ಆಗಿ ಮಾಡುವಂಥದ್ದು ಅಥವಾ ಆಹಾರ ಸೇವನೆಯಲ್ಲಿ ಪಥ್ಯ ಮಾಡುವಂಥದ್ದು ಏನಾದ್ರೂ? ಆಹಾರ ಸೇವನೆಯಲ್ಲಿ ನೋಡಿ, ನಾವಿವತ್ತು ಆಹಾರ ಸೇವನೆಯಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಸಣ್ಣ ಮಟ್ಟಿಗೆ ತ್ಯಾಗ ಮಾಡಬೇಕು. ಉದಾಹರಣೆ, ಬಿಳಿ ಸಕ್ಕರೆ. ಆಯುರ್ವೇದದಲ್ಲಿ ಈ ಕಣ್ಣಿನ ಚಿಕಿತ್ಸೆಯನ್ನು, ಎಸ್ಪೆಷಲಿ ತಿಮಿರ, ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಹೇಳುವಾಗ ಒಂದು ಸಂಗತಿಯನ್ನು ಅಲ್ಲಿ ಉಲ್ಲೇಖ ಮಾಡ್ತಾರೆ. ತ್ರಿಫಲ, ದ್ರಾಕ್ಷ, ಮಧು ಮತ್ತು ಶರ್ಕರ. ತ್ರಿಫಲ ಅಂದ್ರೆ ತ್ರಿಫಲ ಈಗ ಹೇಳಿದೆ, ದ್ರಾಕ್ಷ ಅಂದ್ರೆ ದ್ರಾಕ್ಷೆ, ಮಧು ಅಂದ್ರೆ ಜೇನು, ಶರ್ಕರ ಅಂದ್ರೆ ಸಕ್ಕರೆ.
ಆಯುರ್ವೇದದಲ್ಲಿ ಹೇಳಿದ ಸಕ್ಕರೆ ಈಗ ನಾವು ತಿನ್ನುವಂತೆ ಬಿಳಿ ಸಕ್ಕರೆ ಅಲ್ಲ, ಅಲ್ಲ. ಬ್ಲೀಚ್ ಮಾಡಿದಂತಹ ಸಕ್ಕರೆ ಅಲ್ಲ, ಫಾಸ್ಫರಿಕ್ ಆಸಿಡ್ ಇರುವಂತ ಸಕ್ಕರೆ ಅಲ್ಲ, ಬ್ಲೀಚ್ ಮಾಡದೇ ಇದ್ದಂತಹ ಕಂದು ಬಣ್ಣದ ಸಕ್ಕರೆ, ಅದನ್ನು ಬಳಸುವಂತದ್ದು. ಈ ನಾಲ್ಕನ್ನು ಒಟ್ಟು ಸೇರಿಸಿ ಸೇವನೆ ಮಾಡಿದ್ರೆ ಕಣ್ಣಿಗೆ ಒಳ್ಳೆಯದು, ರೆಟಿನಕ್ಕೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಯಾಕಂದ್ರೆ ಅದರಲ್ಲಿ ವಿಟಾಮಿನ್ಗಳಿದೆ ಕಂದು ಸಕ್ಕರೆಯಲ್ಲಿ. ಆ ರೀತಿಯಲ್ಲಿ ನಾವು ಅದನ್ನು ಬಳಸುವಾಗ ಕೆಲವೊಂದು ಆಹಾರ ವಿಷಯಗಳನ್ನು ನಾವು ಮಿನಿಮೈಸ್ ಮಾಡುದು. ಈಗ ಯಾವಾಗಲೂ ಒಂದು ಮದುವೆಗೆ ಹೋಗಿದ್ದಾಗ, ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಸಕ್ಕರೆ ಹಾಕಿದ ಪಾಯಸ ಊಟ ಮಾಡಬಾರದು ಅಂತ ಅರ್ಥ ಅಲ್ಲ. ಆದ್ರೆ ರೆಗ್ಯುಲರ್ ನಾವು ನಿಯಮಿತವಾಗಿ ಹೆಚ್ಚಾಗಿ ಬಳಕೆ, ಒಂದೊಂದು ಸಲ ನಾವು ಆ ತಿನ್ನುವ ಖುಷಿಯನ್ನು ನಾವು ತ್ಯಾಗ ಮಾಡಬೇಕು ಅಂತ ಅರ್ಥ ಅಲ್ಲ. ರೆಗ್ಯುಲರ್ ಆಗಿ ನಮ್ಮ ದಿನನಿತ್ಯದ ಆಹಾರವಾಗಿ ಅದು ಇರಬಾರದು. ಬೆಳ್ತಿಗೆ ಅಕ್ಕಿ ಅನ್ನ, ಬಿಳಿ ಅಕ್ಕಿ ಅನ್ನ, ಅದಕ್ಕೆ ಬಿಳಿ ವಿಷ ಅಂತ ಹೇಳಿ ಹೆಸರು. ಆದ ಕಾರಣ ಬಿಳಿ ಅಕ್ಕಿಯನ್ನು, ಪಾಲಿಶ್ ಮಾಡಿದ ಅಕ್ಕಿಯನ್ನು ತ್ಯಾಗ ಮಾಡುವಂಥದ್ದು, ಕಜೆ ಅಕ್ಕಿ, ಕಪ್ಪಾದ ಕೆಂಪಾದ ಅಕ್ಕಿಯನ್ನು ಬಳಸುವಂಥದ್ದು, ಮತ್ತು ಇನ್ನೊಂದು ಮೈದಾ ಉತ್ಪನ್ನಗಳು. ಮೈದಾ ಅಂದ್ರೆ ಅದು ಮತ್ತೊಂದು ಬಿಳಿ ವಿಷ. ಈ ರೀತಿ ಇದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ನಾವು ತ್ಯಾಗ ಮಾಡಿ, ಮತ್ತು ಹೊಟ್ಟೆ ತುಂಬ ಊಟ ಮಾಡಿ ಅಂತ ಎಲ್ಲರೂ ಹೇಳ್ತಾರೆ. ಆರೋಗ್ಯಕ್ಕೆ ಬೇಕಾದ್ರೆ ಹೊಟ್ಟೆ ತುಂಬ ಊಟ ಮಾಡಬಾರದು ಅಂತ. ಹೊಟ್ಟೆ ತುಂಬ ಊಟ ತಿನ್ನಬಾರದು ಅಂತ, ಹೊಟ್ಟೆ ತುಂಬ ಊಟ ಮಾಡಬಾರದು, ಸ್ವಲ್ಪ ಜಾಗ ಇಟ್ಟುಕೊಂಡು ಊಟ ಮಾಡಬೇಕು ಅಂತ. ಈ ರೀತಿ ನಾವು ಅತಿಯ ಶನ, ಹೆಚ್ಚು ತಿನ್ನುವಂಥದ್ದು, ಆಗಾಗ ತಿನ್ನುವಂಥದ್ದು, ಈ ರೀತಿ. ಮತ್ತೆ ಉಪವಾಸ, ಉಪವಾಸವನ್ನು ನಾವು ಬಹಳಷ್ಟು ಜನ ಅದನ್ನು ಬಳಕೆ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಹೊತ್ತು ಉಪವಾಸ ಕೂತ್ಕೊಳ್ಳೋದು ಕೂಡ ಅಷ್ಟು ಪ್ರಯೋಜನ ಆಗ್ತದೆ ಅಂತ. ಇವತ್ತು ಸಾಯಂಕಾಲ 6 ಗಂಟೆ ಒಳಗೆ ಆಹಾರ ಸೇವನೆ ಮಾಡಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿದ್ರೆ ಅದು ಕೂಡ ಒಂದು ರೀತಿ ಉಪವಾಸ ಆಗ್ತದೆ, ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂತ. ಅಥವಾ ಬೆಳಿಗ್ಗೆ ಮತ್ತು ರಾತ್ರಿ ತಕೊಂಡು ಮಧ್ಯಾಹ್ನದ ಊಟವನ್ನು ಬಿಟ್ಟು ಬಿಡುದು, ಈ ರೀತಿ ಒಂದು ಹೊತ್ತಿನ ಊಟ ಸ್ಕಿಪ್ ಮಾಡುದು ಕೂಡ ಒಂದು ರೀತಿಯ ಉಪವಾಸ ಆಗ್ತದೆ. ಅದರಿಂದ ಅಷ್ಟು ಪ್ರಯೋಜನ ಆಗ್ತದೆ. ಆಯುರ್ವೇದ ಶಾಸ್ತ್ರದಲ್ಲಿ ಬಹಳ ಸ್ಪಷ್ಟ ಉಲ್ಲೇಖ ಮಾಡಿದ ಶ್ಲೋಕದಲ್ಲಿ, ಅಕ್ಷಿ ಕುಕ್ಷಿ ಭವ ರೋಗ ಪ್ರತಿಶ್ಯಾಯ ವ್ರಣಜ್ವರ ಪಂಚೈತೆ ವಿನಿವರ್ತಂತೆ ರೋಗ ಕೇವಲ ಲಂಘನ ಆಗ್ತದೆ. ಲಂಘನ ಅಂದ್ರೆ ಉಪವಾಸ ಕೂತ್ಕೊಳ್ಳೋದು. ಅಕ್ಷಿ ಕುಕ್ಷಿ, ಕುಕ್ಷಿ ಅಂದ್ರೆ ಹೊಟ್ಟೆ, ಹೊಟ್ಟೆಗೆ ಸಂಬಂಧಿಸಿದಂತ ರೋಗಗಳು, ಅಕ್ಷಿ ಅಂದ್ರೆ ಕಣ್ಣು, ಕಣ್ಣಿಗೆ ಸಂಬಂಧಿಸಿದ ರೋಗಗಳು, ಇದು ಎರಡು ಕೂಡ ಕೇವಲ ಲಂಘನ. ಉಪವಾಸ ಮಾತ್ರದಿಂದ ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ, ಅದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಆದ್ರೆ ನಾವು ಉಪವಾಸವನ್ನು ಎಷ್ಟು ಬಳಸಿಕೊಡ್ತೇವೆ ಅನ್ನುವಂಥದ್ದು ತುಂಬಾ ಪ್ರಾಮುಖ್ಯ. ಮತ್ತೆ ಇನ್ನೊಂದು ಲಂಘನಂ ಲಘು ಭೋಜನಂ ಅಂತ, ಮಿತವಾಗಿ ಊಟ ಮಾಡುವಂಥದ್ದು ಕೂಡ ಒಂದು ರೀತಿಯ ಉಪವಾಸ. ಈ ರೀತಿ ಉಪವಾಸವನ್ನು ಅದರ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಬಳಸಿಕೊಂಡಾಗ ಖಂಡಿತವಾಗಿ ನಾವು ದಿನನಿತ್ಯದ ಜೀವನ ಶೈಲಿ ಹಾಗೆ ಆದಾಗ ಖಂಡಿತವಾಗಿ ನಾವು ಇಂಥ ರೋಗಗಳನ್ನು ತಡೆಗಟ್ಟಬಹುದು, ಬಂದ ರೋಗವನ್ನು ನಿಭಾಯಿಸಬಹುದು. ಓಕೆ. ಇನ್ನು ಕೊನೆಯದಾಗಿ ಜನರಿಗೆ ಒಂದು ಕೊಡುವಂತಹ ಸಂದೇಶ ಇವತ್ತಿನ ಈ ಸಂಚಿಕೆಯಲ್ಲಿ ಜನರಿಗೆ ಏನು ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ನಾನು ಇಷ್ಟೇ ಹೇಳುವುದು, ನಾವು ನಮ್ಮ ಆಯುರ್ವೇದದಲ್ಲಿ ಹೇಳಿದ ಹಾಗೆ ಬಹಳ ನೈಸರ್ಗಿಕ ಪ್ರಕೃತಿಗೆ ನಾವು ಹತ್ತಿರ ಆಗಬೇಕು, ಮತ್ತು ನಾವು ಆದಷ್ಟು ಈ ಆಯುರ್ವೇದ ಚಿಕಿತ್ಸೆ ಕೊನೆಯ ಆಯ್ಕೆ ಆಗಬಾರದು. ಆಯುರ್ವೇದ ವೈದ್ಯ ಪದ್ಧತಿ ಅಥವಾ ಆಯುರ್ವೇದ ಡಾಕ್ಟರ್ಗೆ ಹೋಗುವಂತ ಆಯುರ್ವೇದ ಡಾಕ್ಟ್ರು ಕೊನೆಯದಾಗಿ ನಾವೆಲ್ಲಿಂದ ದೊಡ್ಡ ಆಸ್ಪತ್ರೆಯಿಂದ ಇನ್ನು ಮನೆಗೆ ಕೊಂಡೋಗಿ ಇನ್ನು ಹೋಪ್ ಇಲ್ಲ ಅಂತ ಹೇಳುವಾಗ ಆಯುರ್ವೇದ ಡಾಕ್ಟರ್ ಹತ್ರ ಬಂದು ಏನಾದ್ರೂ ಮದ್ದು ಕೊಡಿ ಅಂತ ಹೇಳುವ ಸ್ಥಿತಿ ಆಗಬಾರದು. ಆರಂಭದ ಹಂತದಲ್ಲೇ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ ಆ ಒಂದು ಆಯುರ್ವೇದದ ಪ್ರಯೋಜನವನ್ನು ಪಡ್ಕೊಳ್ಬೇಕು ಹೇಳುವಂಥದ್ದು ಒಂದು. ಇನ್ನೊಂದು, ಆಯುರ್ವೇದ ವೈದ್ಯರ ಹತ್ರ ಹೋಗ್ಬೇಕಿದ್ರೆ ಕಾಯಿಲೆ ಬಂದೇ ಆಗ್ಬೇಕು ಅಂತಿಲ್ಲ ಅಂತ. ಕಾಯಿಲೆ ಬಂದು ಸೀರಿಯಸ್ ಆದಾಗ ಆಯುರ್ವೇದ ವೈದ್ಯರ ಹತ್ರ ಬರಬೇಕು ಅಂತಲ್ಲ, ಹುಷಾರಿದ್ದಾಗಲೇ ವೆಲ್ನೆಸ್ಸಿಗಾಗಿ, ಡಿಟಾಕ್ಸಿಫಿಕೇಶನ್, ದೇಹದ ವಿಷವನ್ನು ನಾವು ಕಳೆದುಕೊಳ್ಳುವುದಕ್ಕಾಗಿ, ದೇಹದ ಶುದ್ಧೀಕರಣಕ್ಕಾಗಿ, ಕಾಯಿಲೆ ಬಾರದ ಹಾಗೆ ಮಾಡುವುದಕ್ಕೆ, ವೆಲ್ನೆಸ್ಸಿಗೆ ಬೇಕಾಗಿ ಆಯುರ್ವೇದ ಡಾಕ್ಟರ್ ಅಪ್ರೋಚ್ ಆದಾಗ ಆಗ ರೋಗ ಬೀಳುವ ರೋಗಿಗಳ ಸಂಖ್ಯೆ ತುಂಬಾ ಕಡಿಮೆ ಆಗ್ತದೆ. ಆರೋಗ್ಯವಂತ ಸಮಾಜ ನಿರ್ಮಾಣ ಆಗುವುದಕ್ಕೆ ಸಾಧ್ಯ. ಪಂಚಕರ್ಮ ಅಂತ ಹೇಳಿದ್ರೆ ಅದು ಕಾಯಿಲೆ ಬಂದ ಮೇಲೆ ಅಂತ ಅರ್ಥ ಅಲ್ಲ. ಕಾಯಿಲೆ ಇಲ್ಲದಿದ್ದಾಗಲೂ ನಾವು ದೇಹ ಶುದ್ಧಿಯನ್ನು, ದೇಹದ ಶುದ್ಧೀಕರಣವನ್ನು ಮಾಡಬೇಕು, ಮಾಡಬಹುದು ಎನ್ನುವಂಥದ್ದು ಆಯುರ್ವೇದದ ಮಂಡನೆ ವಿಚಾರ. ಆದ ಕಾರಣ ಅದರ ಸಂಪೂರ್ಣ ಸದುಪಯೋಗವನ್ನು ಒಬ್ರು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಬಳಸಿದಾಗ. ಆದ ಕಾರಣ ಆಯುರ್ವೇದಕ್ಕೆ ಜನ ಬರುವುದು ಲೇಟು, ಆಯುರ್ವೇದ ಲೇಟ್ ಅಲ್ಲ. ಜನ ಬರುವುದು ಯಾವುದೋ ಒಂದು ಜಟಿಲ ಸ್ಥಿತಿಯೆಲ್ಲ ಉಂಟಾಗಿ ಆಮೇಲೆ ಇನ್ನು ಆಯುರ್ವೇದ ನೋಡುವ ಅಂತ ಹೇಳಿ ಹಾಗೆ ಬರ್ತಾರೆ, ಹೋಪ್ ಇಲ್ಲದೆ ಇದ್ದಾಗ. ಎಲ್ಲವನ್ನು ಪ್ರಯತ್ನಿಸ್ತಾರೆ, ಮತ್ತು ಪ್ರಯತ್ನಿಸಿ ಅದು ರೋಗ ಒಂದು ಅಸಾಧ್ಯ. ಆಯುರ್ವೇದ ಅಂತ ಹೇಳಿದ ಕೂಡ ಆಯುರ್ವೇದದಲ್ಲಿ ಹೇಳಿದ್ದಾರೆ, ಸಾಧ್ಯ ಅಸಾಧ್ಯ, ಅಸಾಧ್ಯ ಸ್ಥಿತಿ ಅಂತ ಉಂಟು ಅಂತ ಆಯುರ್ವೇದ ಕೂಡ ಒಪ್ಪಿಕೊಳ್ತದೆ. ಎಲ್ಲವನ್ನು ಗುಣ ಮಾಡ್ತದೆ ಅಂತ ಆಯುರ್ವೇದ ಹೇಳುವುದಿಲ್ಲ. ಆ ರೋಗದ ಸ್ಥಿತಿಯನ್ನು ಹೊಂದಿಕೊಂಡು ಆಯುರ್ವೇದ ಚಿಕಿತ್ಸೆ ಗುಣಪಡಿಸುವ ಸಾಧ್ಯತೆಯನ್ನು ನಿರ್ಧರಿಸ್ತದೆ. ಆದ ಕಾರಣ ಮತ್ತು ಹೆಚ್ಚಾಗಿ ಆಯುರ್ವೇದಕ್ಕೆ ಬರುವುದು ಶಸ್ತ್ರಚಿಕಿತ್ಸೆ
ಯನ್ನು ತಪ್ಪಿಸುವುದು ಹೇಗೆ ಎನ್ನುವ ಕಾರಣಕ್ಕೆ ಆಯುರ್ವೇದಕ್ಕೆ ಬರ್ತಾರೆ. ನಿಜ. ಆಯುರ್ವೇದದ ಸುಶ್ರುತನನ್ನು ಶಸ್ತ್ರಚಿಕಿತ್ಸೆಯ ಪಿತಾಮಹ ಅಂತ ನಾವೆಲ್ಲ ಹೇಳಿದ್ರು ಕೂಡ ಶಸ್ತ್ರಚಿಕಿತ್ಸೆಗೆ ಆಧುನಿಕ ತಂತ್ರಜ್ಞಾನ ಮತ್ತು ಆಧುನಿಕ ವೈದ್ಯಕೀಯ ಬಹಳಷ್ಟು ಸೌಲಭ್ಯಗಳನ್ನು ಬಹಳಷ್ಟು ಕೊಡುಗೆಗಳನ್ನು ನೀಡಿದೆ. ಅದರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಆಯುರ್ವೇದಕ್ಕೆ ಬರುವಾಗ ಅವರು ಶಸ್ತ್ರಚಿಕಿತ್ಸೆ ಇಲ್ಲದ ಹಾಗೆ ಮಾಡೋದು ಹೇಗೆ ಅಂತ. ಈಗ ಕೆಟ್ರಾಕ್ಟ್ ಇದೆ, ಕೆಟ್ರಾಕ್ಟ್ಗೆ ಆಧುನಿಕದಲ್ಲಿ ಸರ್ಜರಿ. ಆದರೆ ಆರಂಭದ ಹಂತದ ಕೆಟ್ರಾಕ್ಟ್ ಆದ್ರೆ ಇಮ್ಮೆಚ್ಯೂರ್ ಕೆಟ್ರಾಕ್ಟ್ ಅಂತ ನಾವು ಹೇಳ್ತೇವೆ. ಆಗ ಅದನ್ನು ಆಯುರ್ವೇದ ರೀತಿಯಲ್ಲಿ ಅದನ್ನು ಮುಂದುವರಿಯದ ಹಾಗೆ ಆಯುರ್ವೇದ ರೀತಿಯಲ್ಲಿ ಶಸ್ತ್ರಚಿಕಿತ್ಸೆಯಲ್ಲಿ ನಿಭಾಯಿಸಬಹುದು. ಆದರೆ ರೋಗಿ ಯಾವಾಗ ಬರಬೇಕು? ಅದು ಇಮ್ಮೆಚ್ಯೂರ್ ಕೆಟ್ರಾಕ್ಟ್ ಇದ್ದಾಗ, ಪೊರೆ, ಕಣ್ಣಿನ ಪೊರೆ ಆರಂಭದ ಹಂತದಲ್ಲಿ ಇದ್ದಾಗಲೇ ಅವನು ಬರಬೇಕು. ಸೀರಿಯಸ್ ಆಗಿ ಡಾಕ್ಟ್ರು ಇನ್ನು ಕಣ್ಣಿನ ಪೊರೆ ತೆಗೆದು ಅದಕ್ಕೆ ಇನ್ನೊಂದು ಮಸೂರ ಇಂಟ್ರಾಕ್ಯುಲರ್ ಲೆನ್ಸ್ ಹಾಕಬೇಕು ಎನ್ನುವ ಸ್ಥಿತಿಯಲ್ಲಿ ಅಲ್ಲ ಅಂತ. ಅದು ಒಂದು ಗಮನಿಸಬೇಕಾದ ಅಂಶ. ಎಸ್. ಸೊ ಇಷ್ಟನ್ನು ಗಮನದಲ್ಲಿ ಇಟ್ಟುಕೊಂಡ್ರೆ ನಮ್ಮ ಆರೋಗ್ಯವನ್ನು ನಾವು ಅತ್ಯಂತ ಸುಲಭದಲ್ಲಿ ಆರಾಮದಲ್ಲಿ ಕಾಪಾಡಿಕೊಳ್ಳಬಹುದು ಅನ್ನುವಂಥದ್ದು. ಎಸ್, ಧನ್ಯವಾದಗಳು ಡಾಕ್ಟರ್. ಇವತ್ತಿನ ಸಂಚಿಕೆಯಲ್ಲಿ ಇಷ್ಟೊಂದು ಒಂದು ಮಾಹಿತಿಯನ್ನು ಕೊಟ್ಟದ್ದಕ್ಕಾಗಿ. ಇದು ಸರಣಿ ಕಾರ್ಯಕ್ರಮ. ವೀಕ್ಷಕರೇ, ನಾನು ಆರಂಭದಲ್ಲೇ ಹೇಳಿದ್ದೇನೆ, ಇದು ಇವತ್ತಿನಿಂದ ಆರಂಭಗೊಂಡಂತಹ ಕಾರ್ಯಕ್ರಮ ಪ್ರತಿ 15 ದಿನಗಳಿಗೆ ಒಮ್ಮೆ, ಪ್ರತಿ ಅಂದರೆ 2 ಮತ್ತು 4ನೇ ಶನಿವಾರ ಅಂದರೆ ಪ್ರತಿ ಆಲ್ಟರ್ನೇಟಿವ್ ಸ್ಯಾಟರ್ಡೇ ಅಂದರೆ ಶನಿವಾರದಂದು ಈ ಕಾರ್ಯಕ್ರಮ ಮೂಡಿ ಬರುತ್ತೆ. ಸಂಜೆ 6 ಗಂಟೆಯಿಂದ 7 ಗಂಟೆಯವರೆಗೆ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ ಅವರು ನಮ್ಮ ಜೊತೆಗೆ ಬಂದು ಇನ್ನೊಂದಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಪ್ರತಿಯೊಂದು ಹಂತದಲ್ಲೂ ಪ್ರತಿ ಸಂಚಿಕೆಯಲ್ಲೂ ಕೂಡ ಹೊಸತೊಂದು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡುವ ಜೊತೆಗೆ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ, ಸರ್ ಥ್ಯಾಂಕ್ ಯು ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ಕೊಟ್ಟದ್ದಕ್ಕಾಗಿ, ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಕ್ಕಾಗಿ. ಎಸ್, ಇದು ಪ್ರಸಾದಿನಿ, ಧನ್ಯವಾದ. ಎಸ್, ಥ್ಯಾಂಕ್ ಯು. ಎಸ್, ಇದು ಪ್ರಸಾದಿನಿ ಆಯುರ್ನಿಕೇತನ ಆಯುರ್ವೇದ ಆಸ್ಪತ್ರೆ ನರಿಮೊಗರು ಇವರ ಒಂದು ಸಹಕಾರದಲ್ಲಿ ಮೂಡಿಬರ್ತಾ ಇರುವಂತಹ ಹೆಲ್ತ್ ಟಾಕ್ ಆಯುರ್ ಪ್ರಸಾದಿನಿ ಕಾರ್ಯಕ್ರಮದ ಇವತ್ತಿನ ಸಂಚಿಕೆ. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳ ಜೊತೆಗೆ ಮತ್ತೆ ಬರ್ತೇವೆ. ಆ ಸಂದರ್ಭದಲ್ಲೂ ಕೂಡ ತಾವು ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಳ್ಳಬಹುದು. ಇನ್ನು ಈ ಮಧ್ಯೆ ಈಗಾಗಲೇ ಡಾಕ್ಟರ್ ಹೇಳಿದರು, ಕೇವಲ ಕಾಯಿಲೆ ಬಂದ ಮೇಲೆ, ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಮಾತ್ರ ಚಿಕಿತ್ಸೆಯಲ್ಲ, ಅದಕ್ಕೂ ಮೊದಲು ನಮ್ಮ ದೇಹವನ್ನು ಶುದ್ಧೀಕರಣಗೊಳಿಸುವಂಥ ಒಂದು ಪ್ರಕ್ರಿಯೆಗಳಾಗಿರ್ಬೋದು, ಅಥವಾ ರೋಗವನ್ನು ಬಾರದಂತೆ ಹೇಗೆ ನೋಡಿಕೊಳ್ಬಹುದು, ಏನು ವಿಚಾರಗಳನ್ನು ಅನುಕರಣೆ ಮಾಡಬೇಕು, ಅದರ ಬಗ್ಗೆ ಕೂಡ ಡಾಕ್ಟರ್ ಅವರಿಂದ ಒಂದು ಸಮಗ್ರವಾದ ಮುಖತಃ ಭೇಟಿಯಾಗಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಸೊ ಆ ನೆಲೆಯಲ್ಲಿ ಡಾಕ್ಟರನ್ನು ಸಂಪರ್ಕ ಮಾಡಬೇಕಾದಂತಹ ಸಂಖ್ಯೆಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಸೊ ಆ ಒಂದು ಸಂಖ್ಯೆಗಳಿಗೆ ಸಂಪರ್ಕ ಮಾಡಬಹುದು. ಅದರ ಜೊತೆಗೆ ಪುತ್ತೂರು ನರಿಮೊಗರಿನಲ್ಲಿರುವಂತಹ ಪ್ರಸಾದಿನಿ ಆಯುರ್ನಿಕೇತನ ಆಯುರ್ವೇದ ಆಸ್ಪತ್ರೆಯನ್ನು ಕೂಡ ಭೇಟಿ ಮಾಡಿ ತಮಗೆ ಬೇಕಾದಂತಹ ಒಂದು ಸೌಲಭ್ಯಗಳನ್ನು ಡಾಕ್ಟರ ಒಂದು ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳಬಹುದು ಅನ್ನೋಂಥದ್ದನ್ನು ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದ ಜೊತೆಗೆ ಮತ್ತೆ ಬರ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ, ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ. ನನ್ನ ಹೆಸರು ಬೇಡಪ್ಪ ಬಂಗೇರು, ಬೆಳ್ತಂಗಡಿ. ನನಗೆ ಈ ಸ್ಕಿನ್ನದು ತುಂಬ ಪ್ರಾಬ್ಲಮ್ ಇತ್ತು. ಅದೊಂದು ಸಾಧಾರಣ 13 ವರ್ಷ ಜಾಸ್ತಿ ಸ್ಟಾರ್ಟ್ ಆಗಿ ಬೇರೆ ಬೇರೆ ಕಡೆ ಎಲ್ಲ ಹೋಗಿದೆ. ಆದರೆ ಎಲ್ಲ ಕಡೆಯಲ್ಲಿ ಆಯುರ್ವೇದ ಮಾಡಿ, ಇಂಗ್ಲೀಷ್ ಇದು ಮಾಡಲಿಲ್ಲ. ಮತ್ತು ಸಾಧಾರಣ ಒಂದು ಇಲ್ಲಿಗೆ ಬಂದು ಒಂದು 4-5 ತಿಂಗಳು ಮದ್ದು ಹಾಕಬಹುದು. ಅಲ್ಲಿಂದ ಮದ್ದು ಪ್ರಸಾದಿನಿ ರಾಘವೇಂದ್ರ ಪ್ರಸಾದ್ ಬಂಗಾರ ಇವರದ್ದು ಮದ್ದು ಮಾತ್ರೆಗಳಲ್ಲಿ ತುಂಬ ಕಡಿಮೆ ಉಂಟು. ಸಾಧಾರಣ ಒಂದು 100ರಲ್ಲಿ 90% ಇನ್ನು ಸ್ವಲ್ಪ ಗುಣ ಆಗಿ ಉಂಟು ಅಷ್ಟೇ, ಅದಕ್ಕೆಲ್ಲ ಗುಣ ಆಗಿದೆ. ಇದೆಲ್ಲ ತುಂಬ ಕಡೆ ಹೋಗಿದ್ದೆ, ಎಲ್ಲಿಗೂ ಇದಾಗಲಿಲ್ಲ, ಗುಣ ಆಗಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಗುಣ ಆಗಿದೆ. ಹೌದು, ನಾನೊಂದು 4-5 ತಿಂಗಳು ಮದ್ದು ಆಯಿತು ಅಷ್ಟೇ. ಇಲ್ಲಿ ಅದು ಡಾಕ್ಟ್ರೆಲ್ಲ ತುಂಬ ಒಳ್ಳೆಯದು. ಅಂದರೆ ಮದ್ದುಗಳದು ಅದು ಇದೆಲ್ಲ ಹೇಗೆ ಆಗ್ತದೆ ಎಲ್ಲ ಕ್ಲೀನ್ ಹೇಳ್ತಾರೆ. ನನಗೆ ಎಷ್ಟು ಕಡಿಮೆ ಆದ ನಂತರ ಕೆಲವರಿಗೆಲ್ಲ ಹೇಗೆ ಇದ್ದವರಿಗೆ ಹೇಳ್ಬೋದು. ಒಂದು 6 ತಿಂಗಳು ಬೇಕು ಅಂತ ಹೇಳಿದ್ದಾರೆ. ಇದೊಂದು 2-4 ತಿಂಗಳಾಯಿತು, ಅವ್ರಿಗೆ ಇಷ್ಟು ಕಡಿಮೆ ಉಂಟು. ಇನ್ನೊಂದು 2-3 ತಿಂಗಳು ಆಗುವಾಗ ಸಂಪೂರ್ಣ ಕಡಿಮೆ ಆಗ್ಬೋದು ಎಂದು ಆತ್ಮವಿಶ್ವಾಸ. ನನ್ನ ಹೆಸರು ಪರಮೇಶ್ವರ ಜೆ ಅಂತೇಳಿ, ಇಲ್ಲಿ ಕೂಡ್ರಸ್ತೆ ಮನೆ ವಾಸ್ತವಿದ್ದೇನೆ. ನರಿಮೊಗರು ಗ್ರಾಮ, ಪುತ್ತೂರು ತಾಲೂಕು. ನಾನು ಕೃಷಿಕನಾಗಿದ್ದು ಕೃಷಿ ಕೆಲಸದಲ್ಲಿ ತುಂಬ ಸೊಂಟ ನೋವಿನಿಂದ ಬಳಲ್ತಿದ್ದೆ. ಹೀಗೆ ಬೇರೆ ಬೇರೆ ಕಾಯಿಲೆಗಳಿಗೆ, ಜ್ವರ, ಈ ಥರ ಕಾಯಿಲೆಗಳಲ್ಲಿ ಡಾಕ್ಟರನ್ನು ಮೀಟ್ ಮಾಡಿದೆ. ನಾನು ತಾಯಿಗೂ ಕೂಡ ಒಂದು 10 ವರ್ಷ ಟ್ರೀಟ್ಮೆಂಟನ್ನು ಇವರು ಡಾಕ್ಟ್ರು ಕೊಟ್ಟರು.
ಅದೇ ಇದರಲ್ಲಿ ನನ್ನ ಸೊಂಟ ನೋವಿನ ಬಗ್ಗೆ ಅವರಲ್ಲಿ ವಿವರಿಸಿದೆ ಹೀಗೆ ಅಂತೇಳಿ. ಹಾಗಾದರೆ ಇದಕ್ಕೆ ಸ್ವಲ್ಪ ಹೀಗೆ ಮಾತ್ರೆ ಟ್ಯಾಬ್ಲೆಟಲ್ಲಿ ನೋಡುವ ಅಂತೇಳಿದರು. ಹಾಗೆ ಆ ಟ್ಯಾಬ್ಲೆಟಲ್ಲಿ ಯಾವುದೇ ಪ್ರಯೋಜನ ನಮಗೆ ಬರಲಿಲ್ಲ, ಕಂಡು ಬರಲಿಲ್ಲ. ಅದಕ್ಕೆ ಆ ಚಿಕಿತ್ಸೆಯನ್ನು ಮಾಡುವ ಅಂತೇಳಿದರು. ಆ ಚಿಕಿತ್ಸೆ ಮುಖಾಂತರ ಒಂದಿನ ಬೆಳಿಗ್ಗೆ ಬೇಗ ಇಲ್ಲಿ ಅಡ್ಮಿಟ್ ಆದೆ. ಒಂದು 8 ದಿವಸಗಳ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದೇನೆ. ಎಣ್ಣೆ ಮಜ್ಜನ ಮಾಡಿ ಅರೆದು ಅದನ್ನು ಶಾಖವನ್ನು ಕೊಟ್ಟು ದಿನ ದಿನ ಸ್ವಲ್ಪವೇ ಕಮ್ಮಿ ಆಗ್ತಾ ಬರ್ತಾಯಿತ್ತು. ಕೊನೆಯಾಗ ಒಂದು 8 ದಿನ ಆಗುವಾಗ ಸಾಧಾರಣ ಕಮ್ಮಿ ಆಯಿತು ಫುಲ್ಲು. ಮತ್ತು ನಂತರ ಟ್ರೀಟ್ಮೆಂಟ್ ಬೇಕಾಗಿ ಟ್ಯಾಬ್ಲೆಟನ್ನು ಉಪಯೋಗ ಮಾಡಲಿಕ್ಕೆ ಹೇಳಿದರು. ಹಾಗೆ ಟ್ಯಾಬ್ಲೆಟ್ ಮುಖಾಂತರವೇ ಸಾಧಾರಣ ಒಂದು ಒಂದು ಫುಲ್ಲು ಕವರ್ ಆಗಿದೆ ಈಗ. ಎಷ್ಟು ಸಮಯದಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಿ? ನಾನು ಅದಕ್ಕೆ ಮೊದಲು ಇದಕ್ಕೂ ಈ ಡಾಕ್ಟ್ರ್ ಮೊದಲೇ ನಾನು ಕೆಲವು ಮಾಡ್ತಾಯಿದ್ದೆ, ಇಂಗ್ಲೀಷ್ ಮದ್ದು ಅದೆಲ್ಲ. ಕೊನೆಗೆ ಅದಕ್ಕೆ ಇಂಗ್ಲೀಷ್ ಅಂದರೆ ಎಫೆಕ್ಟ್ ಕೊಡ್ತೇನೆ ಅಂತೇಳಿ ಆಯುರ್ವೇದಿಕ ಇದರಲ್ಲಿ ಮುಂದುವರಿಯುವ ಅಂತೇಳಿ. ಹಾಗೆ ಇಲ್ಲಿಗೆ ಎಷ್ಟು ಸಮಯದಿಂದ ಬರ್ತಾ ಇದ್ದೀರಿ? ಎಷ್ಟು ಟೈಮಿಂದ ಟ್ರೀಟ್ಮೆಂಟ್? ಇಲ್ಲಿಗೆ ಸರ್ ನಾನು ನನ್ನ ತಾಯಿಯನ್ನು ಹುಷಾರಿಲ್ಲ, 9 ವರ್ಷ 10 ವರ್ಷ ಇವರೇ ನೋಡ್ತಾಯಿದ್ರು. ಆ ಟೈಮಲ್ಲಿ ಇವರಲ್ಲಿ ನಾನು ಹೇಳ್ತಿದ್ದೆ ಹಿಂದೆ ನನಗೆ ಸೊಂಟ ನೋವು ಹೀಗೆ ಅವರು ಟ್ಯಾಬ್ಲೆಟ್ ಕೊಟ್ಟು ಕೊಡ್ತಾಯಿದ್ರು. ನಿಮಗೆ ಲಾಸ್ಟ್ ಮೂಮೆಂಟ್ ಇದರಲ್ಲಿ ಮಾಡುವ ಅಂತ ಹೇಳಿದರು. ಹಾಗೆ ಇದರ ಒಂದು ಪರಿಪೂರ್ಣವಾಗಿ ಒಂದು ಪೂರೈಸಿ ನೋವು ಸಾಧಾರಣ ಒಂದು 90% ಕಂಪ್ಲೀಟ್ ಕವರ್ ಆಗಿದೆ. ಹೌದು, ಅಂದರೆ ನಾವು ಇನ್ನೂ ಕೂಡ ಯಾವುದೇ ಹೆಚ್ಚಿನ ಭಾರ ಎತ್ತಲಿಕ್ಕೆ ಆಗೋದಿಲ್ಲ. ನನಗೊಂದು 20 kg ಆಗೋದಿಲ್ಲ. ನಾವು 10 kg ಕೊಂಡು ಹೋಗ್ಬೋದು. 20 kg ಆದರೆ ವಾಪಸ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಾವು ಅಲ್ಲಿಂದ ಅಲ್ಲಿಗೆ ಹೊಂದಾಣಿಕೆಯಲ್ಲಿ ಹೋಗಬೇಕಾಗ್ತದೆ. ಪ್ರಯೋಜನ ಆಗಿದೆ. ಹೌದು, ಹೇಳಿದ್ದೇನೆ. ನನ್ನ ಭಾವನ ಮಗ ಒಬ್ಬ ಬೆಳಗ್ಗೆ ಬರ್ತಾರೆ, ಒಂದು 4 ದಿವಸ ಟ್ರೀಟ್ಮೆಂಟ್ ತಗೊಂಡ ಹಾಗೆ. ಮತ್ತು ವಿಷಯ ಅಂದರೆ ಈ ನಮ್ಮ ಇಂಗ್ಲೀಷ್ ಮದ್ದಲ್ಲಿ ಅಮೌಂಟ್ ಕಮ್ಮಿ ಆಗ್ತದೆ ಅಂದರೆ ಅಭಿಪ್ರಾಯ ಜನರದ್ದು. ಆಯುರ್ವೇದಿಕಲ್ಲಿ ಜಾಸ್ತಿ ಅಮೌಂಟ್ ಆಗಿದೆ ಅಂತೇಳಿ. ಹಾಗೆ ಲಂಸ ಅದನ್ನು ದೊಡ್ಡ ಆಸ್ಪತ್ರೆಗೆ ಹೋದರೆ ನಿಮ್ಮ ಲಂಸ ದೊಡ್ಡ ಮುಗೀತದೆ. ಆದರೆ ನಮ್ಮ ಇಲ್ಲಿ ಸ್ವಲ್ಪ ಕಡಿಮೆಯಲ್ಲಿ ನಮಗೆ ಅದು ಇದು ದೊಡ್ಡ ಮಂಗಳೂರು ಹೋದರೆ ಜಾಸ್ತಿ ಆಗ್ತದೆ. ಇಲ್ಲಿ ನಮಗೆ ಕಡಿಮೆಯಲ್ಲಿ ಚಾರ್ಜಲ್ಲಿ ಅದು ನಮಗೆ ಗುಣ ಆಗ್ತದೆ. ಹಾಗೆ ನಮಸ್ತೆ, ನನ್ನ ಮಗಳ ಹೆಸರು. ಹೀಗೆ ಒಂದು 2 ವರ್ಷಗಳಿಂದ ಮೂಗಿನಲ್ಲಿ ಅಡಿನಾಯ್ಡ್ ಸಮಸ್ಯೆ ಆರಂಭವಾಯಿತು. ಈ ಸಮಸ್ಯೆಯ ಬಗ್ಗೆ ಅಲೋಪತಿ ವೈದ್ಯರಲ್ಲಿ ವಿಚಾರಿಸಿದಾಗ ಅವರು ಸರ್ಜರಿ ಆಗಬೇಕು ಅನ್ನುವಂತಹ ಸಲಹೆಯನ್ನು ನಮಗೆ ನೀಡಿದರು. ಆದರೆ ಇವಳ ವಯಸ್ಸು 8 ವರ್ಷ ಆದ ಕಾರಣದಿಂದಾಗಿ ನಾವು ಸರ್ಜರಿಗೆ ಹೆದರಿದೆವು. ಹಾಗಾಗಿ ನನ್ನ ಸ್ನೇಹಿತರೊಬ್ಬರು ರಾಘವೇಂದ್ರ ಡಾಕ್ಟರ್ ಅವರ ಫೋನ್ ನಂಬರನ್ನು ನನಗೆ ಕೊಟ್ಟಾಗ ನಾನು ಅವರಿಗೆ ಕಾಲ್ ಮಾಡಿ ವಿಚಾರಿಸಿದೆ. ಆಗ ಅವರು ನನಗೆ 1 ತಿಂಗಳ ಕಾಲಾವಕಾಶವನ್ನು ತೆಗೆದುಕೊಂಡು ಗುಣಪಡಿಸುವ ಭರವಸೆಯನ್ನು ನೀಡಿದರು. ಹಾಗಾಗಿ ನಾವು ಅವರನ್ನು ಸಂಪರ್ಕಿಸಿ ಅವರು ನೀಡಿರುವಂತಹ ಮದ್ದನ್ನು ಪ್ರತಿದಿನ ಕೊಡ್ತಾ ಹೋದೆವು. ಹೀಗೆ ಈಗ ಕೆಲವು ತಿಂಗಳುಗಳೇ ಕಳೆದಿವೆ. ಈಗ ಸನ್ನಿಧಿ ಸಂಪೂರ್ಣವಾಗಿ ಗುಣಮುಖಳಾಗಿದ್ದಾಳೆ. ಇದಕ್ಕೆ ಕಾರಣಕರ್ತರಾಗಿರುವ ರಾಘವೇಂದ್ರ ಬಂಗಾರಟ್ಟಿ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ಹೆಸರು ದೊಡ್ಡಪ್ಪ ಬಂಗೇರು, ಬೆಳ್ತಂಗಡಿ. ನನಗೆ ಈ ಸ್ಕಿನ್ನಿದ್ದು ತುಂಬ ಪ್ರಾಬ್ಲಮ್ ಇತ್ತು. ಇದೊಂದು ಸಾಧಾರಣ 13 ವರ್ಷ ದಟ್ಸ್ ಸ್ಟಾರ್ಟ್ ಆಗಿ ಬೇರೆ ಕಡೆಯೆಲ್ಲ ಹೋಗಿದೆ. ಆದರೆ ಎಲ್ಲ ಕಡೆಯಲ್ಲಿ ಆಯುರ್ವೇದ ಮಾಡಿ ಇಂಗ್ಲೀಷ್ ಇದು ಮಾಡಲಿಲ್ಲ. ಮತ್ತು ಸಾಧಾರಣ ಒಂದು ಇಲ್ಲಿಗೆ ಬಂದು ಒಂದು 4-5 ತಿಂಗಳು ಮದ್ದು ಹಾಕೋದು. ಅಲ್ಲಿಂದ ಮದ್ದು ಪ್ರಸಾದಿಗೆ ರಾಘವೇಂದ್ರ ಪ್ರಸಾದ ಬಂಗಾರ ಇವರದ್ದು ಮದ್ದು ಆಗಲಿ ತುಂಬ ಕಡಿಮೆ ಉಂಟು. ಸಾಧಾರಣ ಒಂದು 100ರಲ್ಲಿ 90% ಇನ್ನು ಸ್ವಲ್ಪ ಗುಣ ಆಗಿ ಉಂಟು ಅಷ್ಟೇ. ಅದಕ್ಕೆಲ್ಲ ಗುಣ ಆಗಿದೆ. ಇದೆಲ್ಲ ತುಂಬ ಕಡೆ ಹೋಗಿದ್ದೆ, ಇಲ್ಲಿಗೂ ಇದಾಗಲಿಲ್ಲ, ಗುಣ ಆಗಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಗುಣ ಆಗಿದೆ. ಹೌದು, ಒಂದು 4-5 ತಿಂಗಳು ಮದ್ದು ಆಯಿತು ಅಷ್ಟೇ. ಇಲ್ಲಿ ಅದು ಡಾಕ್ಟ್ರೆಲ್ಲ ತುಂಬ ಒಳ್ಳೆಯದು. ಅಂದರೆ ಮದ್ದುಗಳು ಅದು ಇದೆಲ್ಲ ಹೇಗೆ ಆಗ್ತದೆ ಎಲ್ಲ ಕ್ಲೀನ್ ಹೇಳ್ತಾರೆ. ನನಗೆ ಎಷ್ಟು ಕಡಿಮೆ ಆದ ನಂತರ ಕೆಲವರಿಗೆಲ್ಲ ಹೇಗೆ ಇದ್ದವರಿಗೆ ಹೇಳ್ಬೋದು. ಒಂದು 6 ತಿಂಗಳು ಬೇಕು ಅಂತ ಹೇಳಿದ್ದಾರೆ. ಇದನ್ನು 2-3-4 ತಿಂಗಳಾಯಿತು. ಅವ್ರಿಗೆ ಇಷ್ಟು ಕಡಿಮೆ ಉಂಟು. ಇನ್ನೊಂದು 2-3 ತಿಂಗಳು ಆಗುವಾಗ
ಸಂಪೂರ್ಣ ಕಡಿಮೆ ಆಗ್ಬೋದು ಒಂದು ಆತ್ಮವಿಶ್ವಾಸ. ನನ್ನ ಹೆಸರು ಪರಮೇಶ್ವರ ಜೆ ಅಂತ.